భరతనాట్య ఆద్య జూనియర్ గ్రేడ్ పరీక్షడు సంచారి మహావిద్యాలయ నడపైన పరీక్షడు మళ్ళా అంక డిస్టింక్షన్ పడేది పాస్ అయినంచిన విద్యార్థులు 4 ಜನಕ್ಕೆ ಸರ್ಟಿಫಿಕೇಟ್ ಕೊರ್ಪುನಂಚಿನ ಕಾರ್ಯಕ್ರಮ ಅಕಲ ಗುರುಕುಲು ಶ್ರೀಯುತ ಇರ್ಲಬರಡು ಪ್ರಮೋದ್ ಉಳ್ಳಾಲ್ ಅರ್ನ ಶಿಷ್ಯರು 4 ಜನ ಅರ್ನ ತರಬೇತಿ ಡಿಸ್ಟಿಂಕ್ಷನ್ ಮಾರ್ಕ್ ಪಡೆದು ಪಾಸ್ ಆತೀರಿ. ನಿರೀಕ್ಷಾ ಅದಿತಿ ಆರೋಹಿ ನಿಯತಿ ಎಂ ಸನಿಲ್ ತಾಟಿ ಯಾವುದು ಜೋಡು ತಾಟಿ ಬಡ್ಲೆ ಮಾತೆರೆಲ್ಲ ಅತ್ಯಂತ ಗೌರವಡು ವೇದಿಕೆಗೆ ಎದ್ಕೊಂದಿಲ್ಲ. ಅಂಚನೆ ಅಧ್ಯಕ್ಷರು ವೇದಿಕೆಡು ಉಪಸ್ಥಿತ ಉಪ್ಪಡು ಬಣ್ಣದಕ್ಕೆ ಏನೊಂದಿಲ್ಲ. ఇల్లు కట్టెర సహాయ ఇంచ పనిరెపొండ అవేతో విషయాలు ఉండు ಇಂಚಿತ್ತಿನ ಮಾತ ಸಾಮಾಜಿಕ ಧಾರ್ಮಿಕ ಸೇವೆದೊಟ್ಟಿಗೆ ಕಲಾ ಸೇವೆಯನ್ನು ಮಂತೊಂದು ಈ ಊರುಡು 5ನೇ ವರ್ಷದ ಸಂಭ್ರಮನು ಸುವರ್ಣ ಸಂಭ್ರಮವಾದ ಭಾರಿ ಮಲ್ಲ ರೀತಿಯಲ್ಲಿ ಆಚರಿಸಾದು ಅವೇ ಪೊರ್ತುಡು 51-52ನೇ ವರ್ಷದ ಮಧ್ಯಂತರಡು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವದ ಪೆರ್ಮೆದ ಪ್ರಶಸ್ತಿಯನ್ನು ಪಡೆದು ದುಂಬರಿಯುನಂಚಿನ ಸಂಸ್ಥೆ ಈತ 55ನೇ ವರ್ಷದ ಸಂಭ್ರಮಡು ಇನ್ನಿತ ಸಭೆಲೇಸಿನ ಸಂಪನ್ನ ಮಂತಂದುಲ್ಲ ಒವೇ ಸಭೆಲೇಸು ಅವು ನಿರ್ವಿಘ್ನವಾದ ಎಡ್ಡ ರೀತಿಯ ನಡಪಡಾಡ ದೇವರನ ಅನುಗ್ರಹ ಅಗತ್ಯ. ನಮ್ಮ ಯಕ್ಷಗಾನ ಯುವಕ ಮಂಡಲ ಆದ ಬಳೆಯಿನ ಸಂಸ್ಥೆ ಇತ ಯಕ್ಷಗಾನ ಶೈಲಿಡ ಪ್ರಾರ್ಥನೆ. ಶ್ರೀ ಗುರುಗಣಾಧಿಪತಯೇ ನಮಃ. ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಶುಭ ಚರಣ ಕಟಿ ಶೋಭಿತ ವ್ಯಾಳಸು ಬಂಧನಾಬ್ಜ ಚಕ್ರ ಕೋಟಿ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಹರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾ ಬುದ್ಧಿ ಶುಭಕರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾ ಬುದ್ಧಿ ಶುಭಕರ ವಾರಣ ವದನ ತ್ರೈಲೋ
ಬಂಧುಲೆ ಯಕ್ಷಗಾನ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘಾದ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲವಾದ ಬುಳೆದು ಬತ್ತಿನ ಸಂಸ್ಥೆ 55ನೇ ವರ್ಷದ ಸಂಭ್ರಮಡು ಯಕ್ಷಗಾನ ಶೈಲಿದ ಪ್ರಾರ್ಥನೆದೊಟ್ಟಿಗೆ ಆ ಮಹಾಗಣಪತಿನ ಸ್ತುತಿ ಮಂತೊಂದು ಕಾರ್ಯಕ್ರಮ ಶುರು ಮಂತೊಂದುಲ್ಲ ನಮ್ಮ ಆರಾಧ್ಯ ಮಾತೆ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪೆ ಕೈತಲ್ ದುಪ್ಪುನಂಚಿನ ಮಾತಾ ದೈವ ದೇವೇರು ಶಕ್ತಿಲು ಮಾತಾ ನಿತ್ಯ ನಿರಂತರ ಅನುಗ್ರಹ ಮನ್ಪಡು ಏಪಲ ದೈವದೇವರನ ಅನುಗ್ರಹ ನಂಕು ಉಪ್ಪಡು ಪಂಡೊಂದು ಕೇನೊಂದು ಕಾರ್ಯಕ್ರಮವನ್ನು ದುಂಬರಿಸ ಒಂದುಲ್ಲ ಬತ್ತಿಂಚಿ ಬಿನ್ನೆರೇನು ಪೊರ್ಲುಡೆ ಎಡ್ಡೆ ಪಾತೆರಡು ಎದ್ಕೊಂಡು ನಂಚಿನವು ನಮ್ಮ ಸಂಪ್ರದಾಯ ಇತ್ತ ಮಾತಾ ಬಿನ್ನೆರೇನು ಎದ್ಕೊಂಡ್ರೆ ಉಲ್ಲೇರು ಯಕ್ಷಗಾನ ಯುವಕ ಮಂಡಲದ ಪ್ರಧಾನ ಸಂಚಾಲಕರು ಶ್ರೀಯುತ ಬಾಬು ಶ್ರೀಶಾಸ್ತ ಕಿನ್ಯ. ಅಪ್ಪ ದುರ್ಗಾ ಪರಮೇಶ್ವರಿ ದೇವರಿಗೆ ವಂದಿಸ ಒಂದು ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಇಂದತ್ತ 55ನೇ ವರ್ಷದ ಈ ಸಭೆಲೇಸಿಡಿನಿ ಮಾತ ನಮ್ಮ ಸೇರಿದ ಬತ್ತಿನ ಚಿತ್ತನ ಅತಿಥಿ ಗಣ್ಯರೇತರನ ಸ್ವಾಗತ ಮಲ್ಪನ ಆದ್ಯ ಕರ್ತವ್ಯ ಅಂಚನೆ 55ನೇ ವರ್ಷದ ಈ ಸಭೆಲೇಸಿಡೆ ಇಣಿತ ಅಧ್ಯಕ್ಷೆಯನ್ನು ವಹಿಸಿ ನಂಚಿತ್ತನಾರು ನಮ್ಮಾರೆ ಶ್ರೀಯುತ ವಿನಯ್ ಕುಮಾರ್ ಬಿಜಿ ಪ್ರಿನ್ಸಿಪಾಲರು ಶಾರದಾ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜು ದೇವಿನಗರ ತಲಪಾಡಿ ಮೆರಡ ಕೆನ್ನಗ ಇನ್ನಿತ ಸಭೆಲೇಸದ ಅಧ್ಯಕ್ಷನ ಸಂತೋಷಡು ವಹಿಸದು ಇನ್ನಿತಾದ ದಿನೊಟ್ಟು ಈ ಸಭೆಲೇಸಡು ನಮ್ಮೊಟ್ಟಿಗುಳ್ಳೇರೆ ಮೆರೆಗೆ ನಮ್ಮ ಸಂಘದ ಪರವಾದ ಮಾತಿನ ಪರವಾದ ಸ್ವಾಗತವನ್ನು ಮಲ್ತುಂದು. ಶ್ರೀಯುತ ಕಾಂತಪ್ಪ ಕನಕ ಬಗೇರ್ ಉಪಾಧ್ಯಕ್ಷರು ಎಮ್ಮೆರ ಬತ್ತದ ಸ್ವಾಗತ ಗೌರವ ಕೊರಡು ಬಣದಕ್ಕೆ ಏನೊಂದಿಲ್ಲ. ಶ್ರೀಯುತ ವಿನಾಯಕ ಬಿಜಿ ಇನ್ನಿತ ಸಭೆಲೇಸ್ತ ಗುರುಕಾರ್ಮೆನ್ ವಹಿಸೊನ್ನಂಚಿನ ಶ್ರೀಯುತ ವಿನಾಯಕ ಬಿಜಿ ಎಮ್ಮೆರೆಗೆ ನಮ್ಮ ಸಂಘದ ಯಕ್ಷಗಾನ ಯುವಕ ಮಂಡಲದ ಉಪಾಧ್ಯಕ್ಷರು ಶ್ರೀಯುತ ಕಾಂತಪ್ಪ ಕನಕ ಬಗೇರ್ ಎಮ್ಮೆರೆದು ಶಾಲು ಬಚ್ಚಿರ ಬಜ್ಜೆ ಕೊಡ್ದು ಸ್ಮರಣಿಕೆಯನ್ನು ಕೊಡ್ದು ಅರೆನು ಗೌರವಡು ಎದ್ಕೊಂಡುಳ್ಳೇರು ಸೊಲ್ಮೇಲು ಕಾಂತಪಣ್ಣ. ಏನಿತ ಸಭೆಲೇಸಿದ ದೀಪ ಪ್ರಜ್ವಲನೆ ಮಲ್ಪೆರೆ ಉಳ್ಳೇರು ನಮ್ಮನೆ ಗ್ರಾಮ ದೈವ ಮಲ್ರಾಯ ಪಾತ್ರಿ ಶ್ರೀಯುತ ಅಂತಯಾನೆ ಯಾದವಯಾನೆ ಮೈಂದಪ್ಪ ಪೂಜಾರ್ಲು ಇಣಿತ ಈ ಸಭೆಲೇಸಿದ ದೀಪನು ಅರ್ಲಾಯರು ಉಳ್ಳೇರು ಮೇರೆಗಳ ಈ ಸಭೆಲೇಸಿದ ನಮ್ಮ ಮಾತೆರ್ನ ಪರವಾದ ಅರನ್ನ ಸ್ವಾಗತ ಮುಲ್ತರು. ಶ್ರೀಯುತ ರಾಮಚಂದ್ರ ಕನಕ ಮುಗೇರ್ ಎಂಬೆರು ಬತ್ತದು ನಮ್ಮ ಶ್ರೀ ಮಲರಾಯ ದೈವದ ಪಾತ್ರೆಲು ಶ್ರೀಯುತ ಮೈಂದ ಪೂಜಾರಿ ಇಂಬೆರೆಗೆ ಸ್ವಾಗತದ ಗೌರವ ಶಾಲು ಪಾಡ್ದು ಬಚ್ಚಿರ ಬಜ್ಜೆ ಕೊಡ್ದು ಸ್ಮರಣಿಕೆಯನ್ನು ಒಪ್ಪ್ಯಾದು ಅರೇನು ಎದ್ಕೊಂಡು ಬಣ್ಣದಕ್ಕೆ ಏನೊಂದಿಲ್ಲ. ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಬರ್ತದೆ ನಂಗೆ ದೈವದ ಆಶೀರ್ವಚನ ಕೊರ್ಪೇರು ಶ್ರೀಯುತ ಮೈಂದ ಪೂಜಾರ್ಲು ಸೊಲ್ಮೇಲು. ನಮ್ಮ ಇನ್ನಿತ ಸಭೆಲೇಸಿದ ಮುಖ್ಯ ಅತಿಥಿ ಆಯ್ನ ಚಿತ್ತನ ಶ್ರೀಯುತ ಶ್ರೀಧರ್ ಹೆಗ್ಡೆ ನಿರ್ದೇಶಕರು ಮಂಗಳೂರು ಪೇಪರ್ ಮಿಲ್ ಪ್ರೈವೇಟ್ ಲಿಮಿಟೆಡ್ ಕಿನ್ಯ ಮೇರೆನೆ ಕೇರ್ನಾಗ ಮೇರೆ ಒಪ್ಪಿದೆ ಇನ್ನಿತ ಈ ಸಭೆಲೇಸುಡಲೇರು ನಮ್ಮ ಮಾತಿನ ಪರವಾದ ಏನೇ ಯಾನು ಸ್ವಾಗತ ಮಲ್ತಂದ್ರು. ಶ್ರೀಯುತ ಆನಂದ ಕನಕ ಮುಗೇರ್ ಇಮೇರ್ ಬತ್ತದು ಶ್ರೀಯುತ ಶ್ರೀಧರ್ ಹೆಗ್ಡೆ ಇಮೇರೆಗೆ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೊಂದಿಲ್ಲ. ಬಚ್ಚಿರೆ ಬಜ್ಜೆ ಕೊಡ್ದು ಶಾಲು ಪಾಡ್ದು ಸ್ಮರಣಿಕೆ ಒಪ್ಪ್ಯಾದ ಅರೇನು ಎತ್ಕೊಂಡುಳ್ಳೇರು ಶ್ರೀಯುತ ಆನಂದ ಕನಕ ಮುಗೇರ್. ನನ್ನೂರಿ ಸಭೆಲೇಸಿದ ಮುಖ್ಯ ಅತಿಥಿಯಾದ ನಮ್ಮರೆ ಶ್ರೀಯುತ ಗುರುರಾಜ್ ಭಟ್ ಕೈರಂಗಳ ಸದಸ್ಯರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ನೇತ ಸದಸ್ಯರಾದ ಇನ್ನಿತಾತ ದಿನಟು ನಮ್ಮ ಸಭೆಲೇಸಿಡೆ ಉಳ್ಳೇರೆ ಮೇರಣ್ಣ ನಮ್ಮ ಮಾತಿನ ಪರವಾದ ಯಾನು ಸ್ವಾಗತ ಮಲ್ತನು. ಶ್ರೀಯುತ ಹಂಸರಾಜ್ ಇಮೇರ ಬತ್ತದು ಶ್ರೀ ಗುರುರಾಜ್ ಭಟ್ ಕೈರಂಗಳ ಇಮೇರೆಗೆ ಸ್ವಾಗತ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೊಂದಿಲ್ಲ. ಯಕ್ಷಗಾನ ಯುವಕ ಮಂಡಲದ ಕಾರ್ಯದರ್ಶಿಲು ಶ್ರೀಯುತ ಹಂಸರಾಜ್ ಇಮೇರು ಶಾಲು ಪಾಡ್ದು ಬಚ್ಚಿರೆ ಬಜ್ಜೆ ಕೊಡ್ದು ಸ್ಮರಣಿಕೆಯನ್ನು ಒಪ್ಪ್ಯಾದು ಶ್ರೀಯುತ ಗುರುರಾಜ್ ಭಟ್ ಕೈರಂಗಳ ಇಮೇರೇನು ಸ್ವಾಗತ ಮಂತೊಂದುಳ್ಳೇರು
ಸೊಲ್ಮೇಲು ಹಂಸರಾಜ್. ನಮ್ಮ ಇನ್ನಿತ ಸಭೆಯಲ್ಲಿ ಹೆಸರು ನನ್ನೋರಿ ಮುಖ್ಯ ಅತಿಥಿಯಾದ ನಮ್ಮರೆ ಶ್ರೀಯುತ ಪ್ರೇಮಾನಂದ ರೈ ನೆತ್ತಿಲ ಕೋಡಿ, ಅಧ್ಯಕ್ಷರು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸಮಿತಿ ಕೃಷ್ಣನಗರ ನೆತ್ತಿಲ ಮೆರ್ಲ ಇನ್ನಿತ ಸಭೆಯಲ್ಲಿ ಹೆಸರು ಮೇರೆನ್ನ ನಮ್ಮ ಮಾತಿನ ಪರವಾದ ಸ್ವಾಗತ ಮಲ್ತು. ಶ್ರೀಯುತ ಪ್ರೇಮಾನಂದ ರೈ ಈ ಮೇರೆಗೆ ಪಾರ್ಥ ಕಿನ್ಯ ಈ ಮೇರೆ ಬತ್ತದ ಪಾರ್ಥ ಶಾಲು ಪಡೆದು ಬಚ್ಚರೆ ಬಜ್ಜೆ ಕೊಡ್ದು ನೆಂಪುದ ಕಾಣಿಕೆ ಒಪ್ಪಿಯಾದು ನಮ್ಮರೆ ನಮಗೆ ಕೈತಲ್ದಾರ ಶ್ರೀಯುತ ಪ್ರೇಮಾನಂದ ರೈ ನೆತ್ತಿಲ ಕೋಡಿ ಅರೇನು ಮೋಕಿಡ್ ಎತ್ಕೊಂಡುಲ್ಲ. ಇನ್ನಿತ ಸಭೆಯಲ್ಲಿ ಹೆಸರು ನಮ್ಮರೆ ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘದ ಹಿರಿಯ ಸದಸ್ಯರಾದ ನಮ್ಮೊಟ್ಟಿಗೆ ಉಪನಂಚಿತನ ಶ್ರೀಯುತ ಕೃಷ್ಣಪ್ಪ ಕಿನ್ಯ ಸದಸ್ಯರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಸದಸ್ಯರಾದ ನಮ್ಮ ಸಂಘದ ಸದಸ್ಯರಾದ ಹಿರಿಯರಾದ ನಮ್ಮೊಟ್ಟಿಗೆ ಉಳ್ಳೇರು ಮೇರಣ್ಣ ಈ ಪೊರ್ತುಡು ಸಭೆಯಲ್ಲಿ ಹೆಸರು ಸ್ವಾಗತ ಮಲ್ತಾರೆ. ಶ್ರೀಯುತ ತಿಮ್ಮಪ್ಪ ಆಚಾರ್ಯ ಈ ಮೇರೆ ಬತ್ತದ ಶ್ರೀ ಕೃಷ್ಣಪ್ಪ ಕಿನ್ಯ ಈ ಮೇರೆಗೆ ಸ್ವಾಗತದ ಗೌರವಾರ್ಪಣೆ ಮನ್ಪಡು. ಶ್ರೀಯುತ ಕೃಷ್ಣಪ್ಪ ಕಿನ್ಯ ನಮ್ಮ ಯಕ್ಷಗಾನ ಯುವಕ ಮಂಡಲದ ಹಿರಿಯ ಸದಸ್ಯರಾದ, ನಾಟ್ಯ ಗುರುವಾದ, ನಮ್ಮರಾದ, ಇತ್ತ ಕರ್ನಾಟಕ ಯಕ್ಷಗಾನ ಅಕಾಡೆಮಿದ ಸದಸ್ಯರಾದ ನಮ್ಮ ಸಂಘಗೊಂಜಿ ಪೆರ್ಮೆನ್ ಕಂತು ಕೊಡ್ತೇವೆ. ಅವರಿಗೆ ಸ್ವಾಗತದ ಗೌರವಗಳು. ನಮ್ಮ ಇನಿ ಸಭೆಲೇಸದ ಮುಖ್ಯ ಅತಿಥಿಯಾದ ಶ್ರೀಮತಿ ಅನುಷ್ಯ ಅಜಿತ್ ಅಡ್ಯಂಥಾಯ ವಕೀಲರು, ಮಂಗಳೂರು ಕ್ಷೇತ್ರಡುಪ್ನ ಮೇರೆನ್ನ ಈ ಪುರ್ತುಡು ಇನಿ ಸಭೆಲೇಸಡು ಯಾನು ಅರೇನು ಸ್ವಾಗತ ಮಲ್ತಾರೆ. ಶ್ರೀಮತಿ ಸರೋಜಾ ನಾಗೇಶ್ ಆಚಾರ್ಯ ಈ ಮೇರೆ ಬತ್ತದ ಶ್ರೀಮತಿ ಅನುಷಾ ಅಜಿತ್ ಅಡ್ಯಂತಾಯ ಈ ಮೇರೇನು ಸ್ವಾಗತ ಗೌರವ ಅರ್ಪಣೆದೊಟ್ಟಿಗೆ ಎತ್ಕೊಂಡು ನೋಡ್ಪಣದಕ್ಕೆ ಏನೊಂದಿಲ್ಲ. ಬಚ್ಚರೆ ಬಜ್ಜೆ ಕೊಡ್ದು ಶಾಲು ಪಾಡ್ದು ಸ್ಮರಣಿಕೆ ಒಪ್ಪ್ಯಾದ ಅರೇನು ಅತ್ಯಂತ ಗೌರವಗಳು ಇನ್ನಿತ ಸಭೆಲೇಸಿಗೆ ಎತ್ಕೊಂದಿಲ್ಲ. ಶ್ರೀಮತಿ ಸರೋಜಾ ನಾಗೇಶ್ ಆಚಾರ್ಯ ಸ್ಮರಣಿಕೆ. ಇನ್ನಿತ ಸಭೆಯಲ್ಲಿ ಹೆಸರು ನಮ್ಮರೆ ಶ್ರೀಯುತ ರಘು ಉಚ್ಚಿಲ್ ಅಧ್ಯಕ್ಷರು, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸೇವಾ ಸಮಿತಿ ಬೀರಿ ನೆತ್ತ ಇನ್ನಿತ ಈ ಸಭೆಯಲ್ಲಿ ಹೆಸರು ನಮ್ಮೊಟ್ಟಿಗುಳ್ಳರು ಮೇರೆಣ್ಣ ನಮ್ಮಲ್ಲ ಮಾತೆಲ್ಲ ಪರವಾದ ಯಾನು ಸ್ವಾಗತ ಮಲ್ತು. ಶ್ರೀ ಅಶೋಕ್ ಶೆಟ್ಟಿ ಈ ಮೇರೆ ಬತ್ತದ ಶ್ರೀ ರಘು ಉಚ್ಚಿಲ್ ಈ ಮೇರೆಗೆ ಸ್ವಾಗತದ ಗೌರವ ಅರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ. ಶ್ರೀ ಅಶೋಕ್ ಶೆಟ್ಟಿ ಬಚ್ಚಿರ ಬಜ್ಜೆ ಕೊಡ್ದು ಶಾಲು ಪಾಡ್ದು ನೆಂಪುದ ಕಾಣಿಕೆಯನ್ನು ಒಪ್ಪಿಯಾದು ನಮ್ಮ ಕೈತಲ್ದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸೇವಾ ಸಮಿತಿ ಬೀರಿ ಇಂದಿತ ಅಧ್ಯಕ್ಷರಾದ ಸೇವೆ ಸಂಘದ ಪುನಃ ಶ್ರೀಯುತ ರಘು ಉಚ್ಚಿಲ್, ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಲ್ಲ ಅಂದು ಸೊಲ್ಮೇಲು ಶ್ರೀಯುತ ಅಶೋಕ್. ನಮ್ಮ ಇನ್ನಿತ ಈ ಸಭೆಯಲ್ಲಿ ಹೆಸರು ಸಂಘದ 55ನೇ ವರ್ಷದ ಇಂಚಲ ನಮ್ಮೊಟ್ಟಿಗೆ ಇತ್ತದ ನಮ್ಮಕ್ಕೆ ಹಿರಿಯರಾದ ಮಾರ್ಗದರ್ಶನ ಕೊರ್ದು ಇನ್ನಿತ ಸಂಘದ ಗೌರವ ಅಧ್ಯಕ್ಷರಾದ ನಮ್ಮೊಟ್ಟಿಗೆ ಉಪನಂಚಿತನ ಶ್ರೀಯುತ ರಾಮಯ್ಯ ಕಿಲ್ಲೆ ಮೇರೆಣ್ಣ ಈ ಪೊರ್ತುಡು ನಮ್ಮ ಮಾತಿನ ಪರವಾದ ಸ್ವಾಗತ ಮಲ್ತಾನೆ. ಶ್ರೀಯುತ ರಾಮಯ್ಯ ಕಿಲ್ಲೆ ಈ ಮೇರೆಗೆ ರಾಮ ಕನಕ ಮುಗೇರ್ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ. ಸಂಘದ ಗೌರವಾಧ್ಯಕ್ಷರಾದ ಜವಣೆರೆಗೆ ಜವಣೆಯಾದ ನಮ್ಮೊಟ್ಟಿಗೆ ಉಪನಂಚಿನ ಶ್ರೀಯುತ ರಾಮಯ್ಯ ಕಿಲ್ಲೆ ಈ ಮೇರೆಗೆ ಶ್ರೀ ರಾಮ ಕನಕ ಮುಗೇರ್ ಈ ಮೇರೆ ಹಿಡಿದು ಸ್ವಾಗತದ ಗೌರವಾರ್ಪಣೆ. ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಮೋಹನ್ದಾಸ್ ಸರ್, ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲದ ಪ್ರಾಂಶುಪಾಲರಾದ ನಮ್ಮ ಸಂಸ್ಥೆಡೆ ಇಣಿತ ಇತ್ತದ ಈ ಪೊರ್ತುದ ಅಧ್ಯಕ್ಷರಾದ ನಮ್ಮೊಟ್ಟಿಗೆ ಉಳ್ಳೇರು ಈ ಪೊರ್ತುಡು ಸಭೆಯಲ್ಲಿ ಹೆಸರು ಅರಣ್ಣ ಯಾನು ಈ ಪೊರ್ತುಡು ಸ್ವಾಗತ ಮಲ್ತು. ಶ್ರೀಯುತ ಕಿಶನ್ ಈ ಮೇರೆ ಬತ್ತದ ನಮ್ಮ ಸಂಘದ ಅಧ್ಯಕ್ಷರಾದ ಸೇವೆ ಸಂಘ ಒಂದು ಪುನಃ ಶ್ರೀಯುತ ಮೋಹನ್ ದಾಸ್ ಸರ್ ಮೇರೆಗೆ ಸ್ವಾಗತದ ಗೌರವಾರ್ಪಣೆ. ನಮ್ಮ ಕೈತಲ್ದ ಶ್ರೀ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ದ ಪ್ರಾಂಶುಪಾಲರಾದ ಸೇವೆ ಸಂಘ ಒಂದು ಪುನಃ ನಮ್ಮ ಕೈತಲ್ಡೆ ಉಪನಂಚಿನ ಶ್ರೀಯುತ ಮೋಹನ್ ದಾಸ್ ಸರ್ ಇವರಿಗೆ ಸ್ವಾಗತದ ಗೌರವಗಳು. ಸೊಲ್ಮೇಲು ಶ್ರೀ ಕಿಶನ್. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ ಸುಮಾರು 55 ವರ್ಷದಿಂಚಲ ನಮ್ಮ ಮುಖ್ಯ ಅಂಗವಾದ
ರೆಡ್ಡಿ ಜನಕ್ಕೂ ಅಭಿನಂದನೆ ಇತ್ತು ವರ್ಷಲ್ಲ ಮಲ್ತೊಂದುಲ್ಲ ಇನಿತಾತ ದಿನೊಟ್ಟು ನಮ್ಮ ಸಂಘದ ಹಿರಿಯರಾದ ಸಂಘದ ಅಧ್ಯಕ್ಷರಾದ ಕಾರ್ಯಕರ್ತರಾದ ನಮ್ಮೊಟ್ಟಿಗೆ ಪುನಂಚಿತ್ನ ಶ್ರೀಯುತ ವಿಶ್ವನಾಥ್ ಮಿಟ್ಟಾಡ ಮಾಜಿ ಅಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಮೇರೆನ್ನ ಈ ಪೊರ್ತುಡು ಸಭೆಲೇಸುಡು ನಮ್ಮ ಅಭಿನಂದನೆ ಮಲ್ಪೆರುಳ್ಳ ಮೆರೆಗಳ ಸ್ವಾಗತ ಮಲ್ತೊಂದು ಅಂಚನೆ ನನವರಿ ನಮ್ಮ ಹಿರಿಯರಾದ ನಮ್ಮೊಟ್ಟಿಗೆ ಸಂಘದ ಅವೇತೋ ಜವಾಬ್ದಾರಿ ಕೆಲಸ ಮಲ್ತನಂಚಿತ್ನ ಶ್ರೀಯುತ ನಾರಾಯಣ್ ಕುಲಾಲ್ ತೋಟ ಹೌಸ್ ಮೇರೆನ್ನ ಈ ಪೊರ್ತುಡು ನಮ್ಮ ಈ ಸಭೆಲೇಸುಡು ಅರೆನ್ನ ಅಭಿನಂದಿಸ ಪಡೆಯರುಳ್ಳ ಅರೆಗಳ ಈ ಪೊರ್ತುಡು ಸಭೆಲೇಸುಡು ಮಾತಿನ ಪರವಾದ ಅರೆಗಳ ಸ್ವಾಗತ ಮಲ್ತೊಂದು ಎನ್ನ ಸ್ವಾಗತ ಭಾಷಣ ಉಂಟವೆ ಜೈ ಹಿಂದ್ ಜೈ ಕರ್ನ ಗಣ್ಯರೇನು ನಿಕ್ಲೇನು ಮಾತ ಮೋಕೆಡೆ ಎತ್ಕೊಂಡ್ರಿ ಯಕ್ಷಗಾನ ಸಂಘದ ಸಂಚಾಲಕರಾದ ಆಯ್ತ ಬೆರಿತಾಂಗ ಕೊಡ್ದು ಉಪ್ಪುನಂಚಿನ ಶ್ರೀಯುತ ಬಾಬು ಶ್ರೀ ಶಾಸ್ತ ಕಿನ್ಯ ಅರೆಲ್ಲ ಮಾತೆರ್ನಲ್ಲ ಪರವಾದಿ ಎದ್ಕೊಂಡು ಸಭೆಲೇಸು ಎಡ್ಡ ರೀತಿಯ ದುಂಬಡಿಯೋಣ ಒವ್ವೇ ನಮ್ಮ ಕಾರ್ಯಕ್ರಮಗಳು ಎಡ್ಡ ರೀತಿಯ ದುಂಬರಿಯೋಣ ದೇವರನ್ನ ಸುಗಿಪುದೊಟ್ಟಿಗೆ ನಮ್ಮ ದೈವ ದೇವರಿಗೆ ತುಡರು ತೋಡವನಂಚಿನ ಕ್ರಮ ಇತ್ತ ತುಡರು ಬೆಳಗಾದ ಈ 55ನೇ ವರ್ಷದ ಸಭೆಲೇಸಿಗೆ ಚಾಲನೆ ಕೊರಿಯರೆ ಉಳ್ಳೇರು ನಮ್ಮ ಮಲರಾಯ ದೈವದ ಪಾತ್ರಿಲು ಶ್ರೀಯುತ ಮೈಂದ ಪೂಜಾರ್ಲು ಅಂಚನೆ ಸಭೆಲೇಸ್ತ ಅಧ್ಯಕ್ಷರು ಮಾತ ಬಿನ್ನೆರನ ಕುಲ್ಲ ಇಂದಕ್ಕೆ ಕೈ ಸೇರ ಓಡು ಪಡೆದು ಮಾತಿರಡಲ ವಿನಂತಿ ಬಂತೊಂದುಲ್ಲೆ शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते शुभं कुरु त्वं कल्याणम् आरोग्यं धनसम्पदः ಗೌರವಾನ್ವಿತ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ನೆರೆದಿರುವ ಊರ ಪರವೂರ ಮಹನೀಯರೇ, ಶ್ರದ್ಧೆಯ ಮಾತೆಯರೇ, ಮಂಗಳೂರು ತಾಲೂಕು ಕಿನ್ಯ ಗ್ರಾಮದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ 55ನೇ ವಾರ್ಷಿಕೋತ್ಸವದ ಕಿರು ವರದಿಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. 1969-70ನೇ ಸುಮಾರಿಗೆ ಕಿನ್ಯ ಮೀನಾದಿ ಶಾಲೆಗೆ ವರ್ಗಾವಣೆಗೊಂಡು ಬಂದಂತಹ ಸಂಪಾಜೆ ಶ್ರೀ ಕೆ ವೆಂಕಪ್ಪ ಗೌಡ ಮಾಸ್ತರ್ ಹಾಗೂ ವೆಂಕಪ್ಪ ಮಾಸ್ತರ್ ಅಸೈಗೋಲಿ ಇವರುಗಳ ಪ್ರೇರಣೆ ಹಾಗೂ ಪ್ರೋತ್ಸಾಹದಿಂದ ಊರ ಹಿರಿಯ ಕಿರಿಯರನ್ನು ಸೇರಿಸಿಕೊಂಡು ಯಕ್ಷಗಾನ ತಾಳಮದ್ದಲೆ ಕೂಟದಿಂದ ಪ್ರಾರಂಭವಾಯಿತು. ಪ್ರಾರಂಭದಿಂದಲೇ ಈ ಸಂಸ್ಥೆಗೆ ಸ್ಥಳದಾನ ಹಾಗೂ ಪ್ರಾರಂಭಿಕ ಕಟ್ಟಡ ನಿರ್ಮಾಣವಾಗಲು ಅವಿರತ ದುಡಿದವರಲ್ಲಿ ಕಿನ್ಯ ಮಿತ್ತಡ ದಿವಂಗತ ಮೈಂದ ಪೂಜಾರಿ ಹಾಗೂ ಇವರೊಂದಿಗೆ ಊರ ಹಿರಿಯ ಕಿರಿಯ ಹಾಗೂ ಯುವಕರು ಜೊತೆಗೂಡಿಕೊಂಡು ಯಕ್ಷಗಾನ ತಾಳಮದ್ದಲೆ ಕೂಟದಿಂದ ಯಕ್ಷಗಾನ ಪ್ರದರ್ಶನದವರೆಗೆ ಸಂಘವು ಮುನ್ನಡೆಯುತ್ತಾ ಬಂದಿದೆ. 1982ರಲ್ಲಿ ಯಕ್ಷಗಾನ ಸಂಘವನ್ನು ಕೇಂದ್ರವಾಗಿಟ್ಟುಕೊಂಡು ಯುವಶಕ್ತಿ ಎಂಬ ಹೆಸರಿನಲ್ಲಿ ಸ್ಥಳೀಯ ಯುವಕರ ಸಂಘಟನೆಯೊಂದು ಕ್ರೀಡಾ ಚಟುವಟಿಕೆಯನ್ನು ಆರಂಭಿಸಿದಾಗ ಯಕ್ಷಗಾನ ಸಂಘವು ವಿಸ್ತಾರವಾಯಿತು. ಊರ ಪ್ರಧಾನ ದೇವರು ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದಿವ್ಯ ಕೃಪಾಕಟಾಕ್ಷವನ್ನು ಆಶಿಸಿ ತಮ್ಮ ಸಂಘಟನೆಗೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಎಂಬ ಹೆಸರಿನೊಂದಿಗೆ ನೋಂದಣಿ ಮಾಡಲಾಯಿತು. ಯಕ್ಷಗಾನ ಯುವಕ ಮಂಡಲವು ತಮ್ಮ ಕಾರ್ಯಕ್ಷೇತ್ರವನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳುವ ಯೋಜನೆ ರೂಪಿಸಿ ಹೆಚ್ಚಿನ ಸ್ಥಳಾವಕಾಶ ಸ್ವಂತ ವಿಸ್ತೃತ ಸ್ಥಳ ಖರೀದಿಸಿ ಸಾರ್ವಜನಿಕ ಬಳಕೆಗಾಗಿ ಯಕ್ಷ ಸಭಾಭವನ ಎಂಬ ಸುಸಜ್ಜಿತ 2 ಅಂತಸ್ತಿನ ಕಟ್ಟಡ ನಿರ್ಮಾಣ ತೊಡಗಿಸಿಕೊಂಡು ಇದರ ಅಂಗವಾಗಿ 2013ರಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಏರ್ಪಡಿಸಿಕೊಂಡು ಅದರಲ್ಲಿ ಸಂಗ್ರಹವಾದ ಹಣ ಹಾಗೂ ಪರ ಊರ ದಾನಿಗಳ ಸಹಕಾರದಿಂದ 1ನೇ ಅಂತಸ್ತಿನ ಸಭಾಭವನವನ್ನು ನಿರ್ಮಾಣಗೊಂಡು ಸಾರ್ವಜನಿಕ ಉಪಯೋಗಕ್ಕೆ ಲಭ್ಯವಾಗಿದೆ. 2ನೇ ಅಂತಸ್ತಿನ ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿದ್ದು ಈಗಾಗಲೇ ಸರಿಸುಮಾರು 15 ಲಕ್ಷಕ್ಕಿಂತಲೂ ಹೆಚ್ಚು ಮೊತ್ತವನ್ನು ನಮ್ಮ ಸಂಘದ ಸದಸ್ಯರೇ ಭರಿಸಿರುತ್ತಾರೆ. ಇನ್ನು ಸುಮಾರು 20 ಲಕ್ಷ ಕೆಲಸ ಬಾಕಿ ಇದ್ದು ಇದನ್ನು ಪೂರ್ಣಗೊಳಿಸಿ ಸಮಾಜಕ್ಕೆ ಅರ್ಪಿಸುವ ಈ ಕಾರ್ಯದಲ್ಲಿ ನಮ್ಮೊಂದಿಗೆ ತಾವೆಲ್ಲರೂ ಕೈಜೋಡಿಸುವಂತೆ ಕೇಳಿಕೊಳ್ಳುತ್ತಿದ್ದೇನೆ.
ನಮ್ಮಿ ಮಂದಿರದಲ್ಲಿ ಪ್ರತಿ ಆದಿತ್ಯವಾರ ರಾತ್ರಿ ಭಜನಾ ಕಾರ್ಯಕ್ರಮವಿರುತ್ತದೆ. ದಿನಾಂಕ 16/8/2024 ಶುಕ್ರವಾರ ನಮ್ಮಿ ಮಾತೃಮಂಡಲಿ ವತಿಯಿಂದ ವರಮಹಾಲಕ್ಷ್ಮಿ ಪೂಜೆಯು ಜರುಗಿರುತ್ತದೆ. ನಮ್ಮಿ ಸಂಘದ ಹಿರಿಯ ಸದಸ್ಯರಾದ ಶ್ರೀ ಕೃಷ್ಣಪ್ಪ ಕಿನ್ಯ ಇವರು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ಕರ್ನಾಟಕ ಸರ್ಕಾರದಿಂದ ನೇಮಿಸಲ್ಪಟ್ಟಿರುತ್ತಾರೆ. ಇದು ನಮ್ಮ ಸಂಘಕ್ಕೆ ಹೆಮ್ಮೆಯ ವಿಷಯವಾಗಿರುತ್ತದೆ. ತಾರೀಕು 4/8/2024 ಆದಿತ್ಯವಾರದಂದು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಮತ್ತು ನಮ್ಮಿ ಸಂಸ್ಥೆಯ ಸಹಯೋಗದಲ್ಲಿ ಹಿರಿಯರ ನೆನಪು ಕಾರ್ಯಕ್ರಮದ ಅಂಗವಾಗಿ ಹಿರಿಯ ಭಾಗವತರಾದ ದಿವಂಗತ ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿಯವರ ಸಂಸ್ಮರಣೆ ಮತ್ತು ಯಕ್ಷಗಾನ ತಾಳಮದ್ದಲೆ ಕೂಟವನ್ನು ನಮ್ಮಿ ಯಕ್ಷ ಸಭಾಭವನದಲ್ಲಿ ಆಯೋಜಿಸಲಾಗಿದೆ. 2/10/2024 ಬುಧವಾರದಂದು ನಮ್ಮ ಸಂಘದ ಹಿರಿಯ ಸದಸ್ಯರಾದ ಶ್ರೀಯುತ ತಿಮ್ಮಪ್ಪಾಚಾರ್ಯ ಮತ್ತು ಅವರ ಧರ್ಮಪತ್ನಿಯವರು ಶ್ರೀದೇವಿಗೆ ಚಿನ್ನದ ಸ್ವರ್ಣ ಮುಖವನ್ನು ಮಾಡಿ ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡಿ ಶ್ರೀದೇವಿಗೆ ಸಮರ್ಪಿಸಿರುತ್ತಾರೆ. ಇದರ ಒಟ್ಟು ಮೊತ್ತ ಸುಮಾರು 1,90,000 ಆಗಿರುತ್ತದೆ. ದಿನಾಂಕ 23/12/2024 30/12/2024 ತನಕ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ದೇವಿಪುರ ತಲಪಾಡಿಯಲ್ಲಿ ಜರುಗಿದ ಶತಚಂಡಿಕಾಯಕ ಕಾರ್ಯಕ್ರಮದಲ್ಲಿ ನಮ್ಮ ಸದಸ್ಯರು ಸ್ವಯಂ ಸೇವಕರಾಗಿ ಕರ್ತವ್ಯ ನಿರ್ವಹಿಸಿದ್ದು, ಜೊತೆಗೆ ಸುಮಾರು 35,000ಕ್ಕಿಂತಲೂ ಅಧಿಕ ಮೊತ್ತದ ಹೊರೆಕಾಣಿಕೆಯನ್ನು ಸೇವಾ ರೂಪದಲ್ಲಿ ಸಮರ್ಪಿಸಿದ್ದೇವೆ. ನಮ್ಮ ಸದಸ್ಯರು ಹಲವಾರು ಕ್ರಿಕೆಟ್ ಪಂದ್ಯಗಳಲ್ಲಿ ಭಾಗವಹಿಸಿ ಸುಮಾರು 9 ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ಎಂದು ಹೇಳಲು ಹೆಮ್ಮೆಯಾಗಿರುತ್ತದೆ. ತಾರೀಕು 26/1/2020 ಆದಿತ್ಯವಾರದ ನಮ್ಮ ಕ್ರೀಡಾ ವಿಭಾಗದ ಯುವಶಕ್ತಿ ಇದರ ಸಹಯೋಗದಲ್ಲಿ ಯುವಶಕ್ತಿ ಸೇವಾಪಥ ದಕ್ಷಿಣ ಕನ್ನಡ ಚತುರ್ಥ ಸಾರ್ಥಕ್ಯ ಹೆಜ್ಜೆ ಯುವ ಸೇವಾ ಸಂಭ್ರಮ ಎಂಬ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಮ್ಮ ಯಕ್ಷ ಸಭಾಭವನದಲ್ಲಿ ಆಯೋಜನೆಗೊಂಡಿತ್ತು. ಇದರಲ್ಲಿ ಆಸಕ್ತ 20 ಕುಟುಂಬಗಳಿಗೆ ಸಹಾಯ ಹಸ್ತ, ಮಿತ್ರ ಸಂಸ್ಥೆಗಳಿಗೆ ಹಾಗೂ ಸೇವಾ ಸಂಸ್ಥೆಗಳಿಗೆ ಗೌರವಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಇದಲ್ಲದೆ 2024-25 ಸಾಲಿನಲ್ಲಿ ನಮ್ಮ ಸಂಘದ ಸದಸ್ಯರು ಒಟ್ಟುಗೂಡಿಸಿ ಸುಮಾರು 1,64,000 ಮೊತ್ತವನ್ನು ವೈದ್ಯಕೀಯ ಚಿಕಿತ್ಸೆಗಾಗಿ ನೆರವು ನೀಡಿರುತ್ತಾರೆ. ದಿನಾಂಕ 10/8/2024 ಹಾಗೂ 11/8/2024 ಶ್ರೀ ರಕ್ಷಿತ್ ಶೆಟ್ಟಿ ಪಡ್ರೆ ಇವರ ನೇತೃತ್ವದಲ್ಲಿ ಜರುಗಿದ ಸಿದ್ಧಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮ ಬಾಲ ಪ್ರತಿಭೆಗಳಿಂದ ಯಕ್ಷಗಾನ ಪ್ರದರ್ಶನ ಕಾರ್ಯಕ್ರಮ ಜರುಗಿತು. ಯಕ್ಷಸಿದ್ಧಿ ಯಕ್ಷಗಾನ ಜೂನಿಯರ್ ಪರೀಕ್ಷೆಯಲ್ಲಿ ಸಾಕ್ಷಿತ್ ಎಂ ಸನಿಲ್ ಮತ್ತು ವಿಖ್ಯಾತರವರು ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿರುತ್ತಾರೆ. ಸಂಚಾರಿ ಕಲಾ ಪರಿಷತ್ ನಡೆಸಿದ ಭರತನಾಟ್ಯ ಆದ್ಯ ಪರೀಕ್ಷೆಯಲ್ಲಿ ನಮ್ಮಿ ಸಂಘದ ಭರತನಾಟ್ಯ ಪಟುಗಳಾದ ಕುಮಾರಿ ನಿರೀಕ್ಷಾ, ಅದಿತಿ, ಆರೋಹ ಮತ್ತು ನಿಯತಿ ಎಂ ಸನಿಲ್ ಇವರು ಉತ್ತಮ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರುತ್ತಾರೆ. ನಮ್ಮಿ ಸಂಘದಿಂದ ಯಕ್ಷಗಾನ ತರಬೇತಿ ಪಡೆದ ಬಾಲ ಕಲಾವಿದ ಸುರೇಶ್ ದಿವ್ಯ ಇವರ ಪುತ್ರ ಮಹೀನ್ರವರು ಸಿದ್ಧಿ ದಶಮಾನ ಕಾರ್ಯಕ್ರಮ ಪ್ರದರ್ಶನಗೊಂಡ ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಾಂತರ ಜನರ ಮೆಚ್ಚುಗೆ ಪಡೆದಿರುತ್ತಾರೆ ಎಂದು ಹೇಳಲು ಹೆಮ್ಮೆಯಾಗುತ್ತಿದೆ. ತಾರೀಕು 30/1/2025 ಗುರುವಾರ ನಮ್ಮ ಮಂದಿರ ಪ್ರತಿಷ್ಠಾ ದಿನದ ಪ್ರಯುಕ್ತ ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡಿರುತ್ತೇವೆ. ಕಳೆದ ಹಲವಾರು ವರ್ಷಗಳಿಂದ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ದುಡಿದು ನಮ್ಮ ಸಂಸ್ಥೆಗೆ ಸರ್ವ ರೀತಿಯಿಂದ ಸಹಕರಿಸಿದ ಮಹನೀಯರಿಗೆ, ಊರ ಪರವೂರ ದಾನಿಗಳಿಗೆ ತುಂಬು ಹೃದಯದ ಕೃತಜ್ಞತೆಯೊಂದಿಗೆ ಹಾಗೂ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಬಯಸಿ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರಲ್ಲಿ ಪ್ರಾರ್ಥಿಸುತ್ತಾ ಈ ಕಿರು ವರದಿಯನ್ನು ವಿರಾಮವಿಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಪಯುಕ್ತ ಮಾಹಿತಿಗಳು, ಎಲ್ಲ ಚಟುವಟಿಕೆಗಳ ಮಾಹಿತಿ ಆಗಲೇ ನಾನು ಹೇಳಿದ ಹಾಗೆ ಅದರಲ್ಲಿ ಆರೋಗ್ಯ ಶಿಬಿರ, ಧಾರ್ಮಿಕ ಕಾರ್ಯಕ್ರಮಗಳು, ಸೇವಾ ಕಾರ್ಯಕ್ರಮಗಳು ಎಲ್ಲವೂ ಒಳಗೊಂಡಿವೆ. ಎಲ್ಲವೂ ಒಳಗೊಂಡಂತಹ ಒಂದು ಕಲಾ ಸಂಸ್ಥೆಯಾಗಿ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ 55 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಪಡೆದು ಈ ಊರಿನ ಹೆಮ್ಮೆಯ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. 55ನೇ ವಾರ್ಷಿಕೋತ್ಸವ ಸಂಭ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದಂತಹ ಶ್ರೀಯುತ ಮೈಂದ ಪೂಜಾರಿಯವರು, ಅವರು ಯಾವತ್ತೂ ನಮ್ಮೊಂದಿಗೆ ಇರುವವರು, ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅದಕ್ಕೆ ಆಶೀರ್ವಚನವನ್ನು, ದೇವರ ಅನುಗ್ರಹವನ್ನು ಪ್ರಾರ್ಥಿಸುವವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರ ಆಶೀರ್ವಚನವನ್ನು ಪಡೆದುಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವಂತಹ ಶ್ರೀಯುತ ಶ್ರೀಧರ್ ಹೆಗ್ಡೆ, ಮಂಗಳೂರು ಪೇಪರ್ ಮಿಲ್ಸ್ ಪ್ರೈವೇಟ್ ಲಿಮಿಟೆಡ್, ನಮ್ಮ ಹತ್ತಿರದ ಸಂಸ್ಥೆ. ಶ್ರೀಯುತ ಶ್ರೀಧರ್ ಹೆಗ್ಡೆ ಇವರು ಅತಿಥಿ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಳಿ ಇದರ 55ನೇ ವಾರ್ಷಿಕೋತ್ಸವ ದಿನದಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. 55 ವರ್ಷ ಅಂದರೆ ನನಗಿನ್ನೂ ಅಷ್ಟು ವಯಸ್ಸೇ ಆಗಲಿಲ್ಲ. ಅಂದರೆ ಇಷ್ಟು ದಿವಸ ತನಕ ಈ ಥರ ಒಂದು ಸಂಸ್ಥೆಯನ್ನು ನಡೆಸಿಬಂದು ಇಷ್ಟು ಇನ್ನೂ ಅಭಿವೃದ್ಧಿ ಮಾಡ್ತಾ ಹೋಗ್ತಾ ಇರೋದೇ ನನ್ನ ಪ್ರಕಾರ ಒಂದು ಅಚೀವ್ಮೆಂಟ್. ಅದು ಇನ್ನೂ ಈ ಸಂಸ್ಥೆ ಇನ್ನೂ ಹೆಚ್ಚಿನದಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ನಾನು ಆಶಿಸ್ತೇನೆ. ಇನ್ನು ನಾನು ಸುಮಾರಷ್ಟು ಫಂಕ್ಷನ್ಗಳಿಗೆ ಅತಿಥಿಯಾಗಿ ಹೋಗಿದ್ದೇನೆ.
ಆದರೆ ಯಕ್ಷಗಾನ ಅಂದ ತಕ್ಷಣ ಸ್ವಲ್ಪ ಏನೋ ಒಂದು ನನಗೂ ಸ್ವಲ್ಪ ಅಟ್ಯಾಚ್ಮೆಂಟ್ ಉಂಟು. ಯಾಕೆಂದರೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿ ಯಕ್ಷಗಾನವನ್ನು ನಾವು ಇನ್ನೂ ಉಳಿಸ್ಕೊಂಡು ಬಂದಿದ್ದೀವಿ. ಮತ್ತು ಮಕ್ಕಳಿಗೂ ಆ ಸಂಸ್ಕೃತಿಯನ್ನು ಸ್ವಲ್ಪ ಮಟ್ಟಿಗೆ ನಾವು ಉಳಿಸಿದ್ರಿಂದ ನಮ್ಮ ಆ ಸಂಸ್ಕೃತಿ ಇನ್ನೂ ಉಳಿಲಿ ಮತ್ತು ಉಳಿಸ್ತಾ ಇದ್ದೀವಿ. ಅದು ತುಂಬ ಸಂತೋಷ ಇದೆ. ಇನ್ನು ಯಕ್ಷಗಾನ ಯಾಕೆ ನನಗೆ ಅಷ್ಟೊಂದು ಇದು ಅಂದರೆ, ನಾನು ನನ್ನ ಸ್ಕೂಲಿನ 7ನೇ ಕ್ಲಾಸ್ನ ವಾರ್ಷಿಕ ದಿನಾಚರಣೆ ದಿವಸ ನಾನು ವಾಲಿವದೆಯಲ್ಲಿ ಸುಗ್ರೀವನ ಪಾತ್ರವನ್ನು ಮಾಡಿದ್ದೇನೆ 7ನೇ ವಯಸ್ಸಲ್ಲಿ. ಅದು ಒಂದು ಸಣ್ಣ ಕಥೆನೇ ಆಗಿತ್ತು. ಆ್ಯಕ್ಚುಲಿ ವಾರ್ಷಿಕ ದಿನಾಚರಣೆಯಿಂದ ಹಿಂದಿನ ದಿನಗಳಲ್ಲಿ ಹೇಗೆ ಅಂದರೆ ರಾತ್ರಿ ಶುರುವಾದರೆ ಬೆಳತನಕದ ಪ್ರೋಗ್ರಾಮ್ ಇರ್ತಿತ್ತು. ಅದು ಪ್ಯಾಕ್ಟ್, ಅಂದರೆ ಅದು ಇನ್ನೂ ಮಾಡಬೇಕು ಅಂತ ಅವರಿಗೆ ಯಾವ್ದು ಬಿಡಬೇಕು ಅಂತ ಅಷ್ಟು ಫುಲ್ಲು ಎಲ್ಲರೂ ಇಂಟ್ರೆಸ್ಟಿಂದ ಭಾಗವಹಿಸ್ತಿದ್ರು. ಅಂಥ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಯೂಸ್ವಲ್ ಆಗಿ ಟೈಮ್ ಸ್ವಲ್ಪ ಮುಂದೆ ಹೋಗ್ತದೆ. ಹಾಗೇ ಆಯಿತು ನಮ್ಮಲ್ಲಿ ಅವತ್ತು 12ವರೆಗೆ ನಮ್ಮದು ಯಕ್ಷಗಾನ ಸ್ಟಾರ್ಟ್ ಆಗಬೇಕಿತ್ತು. ಬೇರೆ ಎಲ್ಲ ನಾಟಕ ನೃತ್ಯ ತುಂಬ ಇತ್ತು. 12ವರೆ ಸ್ಟಾರ್ಟ್ ಆಗಬೇಕಿತ್ತು. ಆದರೆ 1:30-2 ಗಂಟೆ ಆದರೂ ಬೇರೆ ಪ್ರೋಗ್ರಾಮ್ಗಳು ನಡ್ಕೊಂಡು ಹೋಗ್ತಾನೇ ಇತ್ತು. ಸೊ ಹಾಗಾಗಿ ನಮ್ಮ ನಿಯೋಜಕರು ಯಕ್ಷಗಾನವನ್ನು ಬಿಟ್ಟುಬಿಟ್ರೆ ಎಲ್ಲ ಪ್ರೋಗ್ರಾಮ್ ಸರಿ ಸೆಟ್ ಆಗ್ತದೆ ಅಂತ ಒಂದು ಡಿಸ್ಕಷನ್ ಬಂತು ಮಧ್ಯದಲ್ಲಿ. ಆದರೆ ಇಲ್ಲಿ ಸೇರಿರ್ಕಂಥ ಎಲ್ಲ ಹೀಗೆ ಯಕ್ಷಗಾನ ಪ್ರೇಮಿಗಳಿದ್ದರು, ಹಾಗೆ ಅಲ್ಲಿ ಭಾಳ ಜನ ಪ್ರೇಮಿಗಳಿದ್ದರು. ಅವ್ರು ಹೇಳಿದ್ರು ಬೆಳಗ್ಗೆ 8 ಗಂಟೆ ಆದರೂ ಪರವಾಗಿಲ್ಲ, ನಾವು ಕೂತ್ಕೊಳ್ತೀವಿ, ಯಕ್ಷಗಾನ ಆಗಲೇಬೇಕು ಅಂತ ಹೇಳಿದರು. ಆಗ ಸಾಧಾರಣ 2:30-3 ಗಂಟೆ ಸಾಧಾರಣ ಸ್ವಲ್ಪ ಎಲ್ಲರಿಗೂ ನಿದ್ದೆ ಬರಲಿಕ್ಕೆ ಹತ್ತಿತ್ತು ಅಂತ ಕಾಣ್ತದೆ. ಯಕ್ಷಗಾನ ಚಂಡೆ ಬಂದ ತಕ್ಷಣ ಎಲ್ಲರಿಗೂ ನಿದ್ದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ನಮ್ಮ ಅವತ್ತಿನ ಒಂದು ವಧೆ ಸ್ವಲ್ಪ ಜನರಿಗೆ ಭಾಳ ಇಷ್ಟ ಆಗಿ ನನಗೆ ಆ ಸ್ಪಾಟ್ನಲ್ಲೇ 2,000 ರೂಪಾಯಿ ಬಹುಮಾನವೂ ಬಂತು. ಮತ್ತು ಬೇರೆ ಬೇರೆ ಇದರಲ್ಲಿ 3 ಕಡೆಗೆ ನಮಗೆ ಅದೇ ಯಕ್ಷಗಾನವನ್ನು ಮಾಡಲಿಕ್ಕೆ ಅವತ್ತಿನ ದಿವಸನೇ ಎಲ್ಲರೂ ಬೇಡಿಕೆ ಇಟ್ಟು, ಮತ್ತು ಅದೇ ಥರ ನಾನು 2-3 ಕಡೆಗೆ ಅದೇ ಯಕ್ಷಗಾನವನ್ನು ಮಾಡಿ ಬಂದಿದ್ದೀನಿ. ಆದರೆ ಜೀವನ ಮುಂದೆ ನಾವು ನಮ್ಮದೇ ಆದಂಥ ಜೀವನ ಕಟ್ಕೊಳ್ಳುವಾಗ ಕೆಲವೊಂದಷ್ಟು ಬಿಟ್ಟಿರ್ಬೋದು. ಆದರೆ ಮನಸ್ಸೊಳಗಡೆ ಇವತ್ತು ಚಂಡೆ ಬಡಿದ ತಕ್ಷಣ ಸ್ವಲ್ಪ ಏನೋ ಒಂದು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತದೆ, ಅದಂತೂ ಸತ್ಯ. ಹಾಗೆ ಈಗ ಇಷ್ಟೊಂದು ಉಳಿಸ್ಕೊಂಡು ಬಂದು ಇದು ಯಕ್ಷಗಾನವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಥರದ ಪ್ರೋಗ್ರಾಮ್ಗಳಾಗಲಿ ಅಂತ ನಾನು ಆಶಿಸ್ತೇನೆ. ಈಗ ಇಷ್ಟೊಂದು ಅತಿಥಿಗಳಿರುವಾಗ ನಾನು ಮುಸ್ಲಿ ಭಾಳ ಹೊತ್ತು ಮಾಡಿದರೆ ನಾನು ಆವತ್ತಿನ ಗತಿನೇ ಇವತ್ತು ಆಗ್ಬೋದು ಯಕ್ಷಗಾನಕ್ಕೆ. ಆದ್ದರಿಂದ ನಾನು ಇಷ್ಟು ಮಾತಾಡಿ ಎಲ್ಲ ನಿಯೋಜಕರಿಗೆ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ ನನ್ನನ್ನು ಅತಿ ಕರೆದಿದ್ದಕ್ಕೆ ತುಂಬ ಅಭಿನಂದನೆಗಳು. ಚುಟುಕಿನ ಸಂದೇಶದ ಒಟ್ಟಿಗೆ ತನ್ನ ಯಕ್ಷಗಾನದ ಅನುಭವವನ್ನು ವಿವರಿಸಿ ನಮ್ಮ ಸಂಸ್ಥೆಗೂ ಶುಭ ಹಾರೈಸಿದ್ದಾರೆ. ನಮ್ಮ ಸಂಸ್ಥೆಯ ವಿಶೇಷತೆ ಏನು ಅಂತ ಹೇಳಿದರೆ, ಪ್ರತಿ ವರ್ಷ ಯಕ್ಷಗಾನದ ನಾಟ್ಯಾಭ್ಯಾಸದ ಆಸಕ್ತಿಯುಳ್ಳಂತಹ ಮಕ್ಕಳನ್ನು ಈ ಸಂಸ್ಥೆಯಲ್ಲಿ ನಾಟ್ಯಾಭ್ಯಾಸ ಕೊಟ್ಟು, ಅದು ಉಚಿತವಾಗಿ ಕೊಟ್ಟು, ತರಬೇತಿ ಕೊಟ್ಟು, ಇಲ್ಲಿಯೇ ವೇದಿಕೆಯಲ್ಲಿ ಅವರಿಗೆ ಆರಂಭದ ಪ್ರದರ್ಶನ ಕೊಡುವಂತಹ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಮುಂದಕ್ಕೆ ಅವರದನ್ನು ಅವರ ಶಾಲಾ ಕಾಲೇಜುಗಳಲ್ಲಿ ಬೆಳೆಸುವಂತಹ ಅವಕಾಶ, ಹತ್ತಿರದ ಸಂಘ ಸಂಸ್ಥೆಗಳಲ್ಲಿ ಬೆಳೆಸುವಂತಹ ಅವಕಾಶ ತುಂಬ ಇರ್ತದೆ ಅಂತ ಹೇಳಿಕೊಳ್ಳುತ್ತಾ ಅವರ ಶುಭ ಮಾತುಗಳಿಗೆ ವಂದನೆಗಳನ್ನು ಶ್ರೀಯುತ ಶ್ರೀಧರ್ ಹೆಗ್ಡೆ ಅವರಿಗೆ ಸಲ್ಲಿಸ್ತಾ, ಮುಂದಕ್ಕೆ ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಸದಸ್ಯರಾಗಿ ಇವತ್ತು ನಮ್ಮೊಂದಿಗಿರುವಂತಹ ಶ್ರೀಯುತ ಗುರುರಾಜ್ ಭಟ್ ಕೈರಂಗಳ ಅವರು ನಮ್ಮನ್ನುದ್ದೇಶಿಸಿ ಸಂದೇಶ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾನು ಆರಾಧಿಸುವಂತಹ ಕೈರಂಗಳ ಶ್ರೀ ಗೋಪಾಲಕೃಷ್ಣ ದೇವರಿಗೆ ವಂದಿಸುತ್ತಾ, ಹಾಗೆ ಸ್ಥಳ ದೇವರಾದಂತಹ ದುರ್ಗಾ ಪರಮೇಶ್ವರಿ ದೇವರನ್ನು ಮನಸ್ಸು ಸ್ಮರಿಸುತ್ತಾ, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಸೇರಿರುವಂತಹ ಬಂಧುಗಳೇ, ನಾನು ಹೆಚ್ಚು ಹೀಗಿದ್ದ ಸಭೆಯಲ್ಲಿ ಸೇರಿದವನಲ್ಲ, ಹಾಗಾಗಿ ಮಾತನಾಡಲಿಕ್ಕೆ ಹೆಚ್ಚು ಗೊತ್ತಿರುವವನಲ್ಲ. ಒಬ್ಬ ಯಕ್ಷಗಾನ ಕಲಾವಿದ ಹೌದು, ಆದರೆ ಯಕ್ಷಗಾನದಲ್ಲಿ ನಾನು ಸುಮಾರು ಸಂಪಾದಿಸಿದ್ದೇನೆ. ಯಾಕೆಂದರೆ ಒಂದು ಎಲ್ಲರ ಎದುರು ನಿಂತು ಮಾತಾಡುವಂಥದ್ದು, ಅಂದರೆ ಸ್ಟೇಜ್ ಫಿಯರ್ ಅಂತ ಹೇಳ್ತಾರೆ, ಅದು ನನ್ನಲ್ಲಿ ಈ ಯಕ್ಷಗಾನದಿಂದಾಗಿ ಅದು ಹಿಂದೆ ಬಿದ್ದಿದೆ. ಹಾಗೆ ಮತ್ತೊಂದು ವಿಷಯ ಹೇಳಬೇಕಂತ ಇದ್ದರೆ, ಈ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ ದುರ್ಗಾಪುರ ಕಿನ್ಯ ಇದರ ವಿಷಯವನ್ನು ನನ್ನ ಇವರೇ ಸಹಪಾಠಿಯಾದಂತಹ ಕೃಷ್ಣಪ್ಪ ಕಿನ್ಯ ಅವರು ಹೇಳಿದರು. ಮತ್ತು ಇಲ್ಲಿ ಈಗಾಗಲೇ ಈ ಚುಟುಕಾಗಿ ಎಲ್ಲ ವಿಷಯವನ್ನು ಹೇಳಿದರು. ಅಂದರೆ ಈ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ 55 ವರ್ಷ ಪೂರೈಸಿದೆ. ಅಂದರೆ ಇದರಲ್ಲಿ ಎಲ್ಲ
ಕ್ರೀಡೆ ಇರ್ಬೋದು, ಹಾಗೆಯೇ ಕಲಾ ಇರ್ಬೋದು, ಸಾಮಾಜಿಕ ಆರೋಗ್ಯ, ಅವರು ಹೇಳಿದಂತೆ ಎಲ್ಲ ಸೇವೆಯನ್ನು ಮಾಡುತ್ತಾ 55 ವರ್ಷ ಪೂರೈಸಬೇಕಿದ್ದರೆ ಅದು ಒಂದು ಸಣ್ಣ ವಿಷಯ ಅಲ್ಲ. ಹಾಗೆ ಈ 55 ವರ್ಷ ನಡೆಸಿದಂತಹ ಈ ಯಕ್ಷಗಾನ ಯುವಕ ಮಂಡಲ ಇನ್ನಷ್ಟು ಅಂದರೆ ಈ ಎಲ್ಲ ಸೇವೆಯನ್ನು ಮಾಡುವಂತೆ ಇದರಲ್ಲಿರುವಂತಹ ಎಲ್ಲ ಸದಸ್ಯರಿಗಾಗಲಿ ನಾನು ವಿಷಯವನ್ನು ಹೇಳ್ತೇನೆ. ಯಾಕೆಂದರೆ ನಾನು ಅಷ್ಟು ದೊಡ್ಡವನಲ್ಲ, ಆದರೆ ಯಾವುದೇ ಒಂದು ಕುಂದುಕೊರತೆ ಬಂದರೂ ಅದನ್ನು ನಿವಾರಿಸಿ ಈ ಒಂದು ಸಂಘವನ್ನು ಇನ್ನಷ್ಟು ಅನೇಕ ವರ್ಷಗಳ ಕಾಲ ಇಂಥದ್ದೇ ಸೇವೆಯನ್ನು ಮಾಡುವಂತಹ ಆ ಶಕ್ತಿ ನೀವು ನಂಬುವಂತಹ ದುರ್ಗಾಪರಮೇಶ್ವರಿ ದೇವರು ಕೊಡಲಿ ಅಂತ ಹೇಳುತ್ತಾ, ಮತ್ತೊಂದು ವಿಷಯ ಏನಂದರೆ ಯಕ್ಷಗಾನ ಅಂತ ಹೇಳುವಾಗ ಒಂದು ವಿಷಯ ಹೇಳಲೇಬೇಕಾಗ್ತದೆ. ನಾನು ಕೆಲವು ಕಡೆಯಲ್ಲಿ ಈ ವಿಷಯವನ್ನು ಹೇಳಿದ್ದೇನೆ ಪೋಷಕರಿಗೆ ಒಂದು ವಿಷಯ. ಯಾಕಂದರೆ ಈ ಯಕ್ಷಗಾನ ಮೊದಲೆಲ್ಲ ಯಕ್ಷಗಾನಕ್ಕೆ ಹೋದವರು ಅವರನ್ನು ಒಂದು ಸ್ವಲ್ಪ ಕೀಳಾಗಿ ನೋಡ್ತಾ ಇದ್ರು. ಯಾಕೆಂದರೆ ಯಕ್ಷಗಾನಕ್ಕೆ ಹೋದವ ಅವ ಯಾವುದಲ್ಲಿಯೂ ಮುಂದೆ ಬರುವವನಲ್ಲ ಎಂಬುದಾಗಿ. ಆದರೆ ಈಗಿನ ವ್ಯವಸ್ಥೆಯಲ್ಲಿ ಒಂದು ವಿಷಯವನ್ನು ಹೇಳ್ತೇನೆ. ಯಕ್ಷಗಾನದಿಂದ ಆಗುವಂತಹ ಪ್ರಯೋಜನ ಏನಂದರೆ ವಿದ್ಯಾರ್ಥಿಗಳಲ್ಲಿ ವಾಕ್ಚಾತುರ್ಯ ಅಂದರೆ ಮಾತನಾಡುವಂತಹ ಒಂದು ಸ್ಕಿಲ್ ಅದು ಜಾಸ್ತಿ ಆಗ್ತದೆ. ಮತ್ತೊಂದು ವಿಷಯ ಏನಂದರೆ ನೆನಪಿನ ಶಕ್ತಿ ಕೂಡ ಅದು ಹೆಚ್ಚಾಗ್ತದೆ. ಆದ್ದರಿಂದ ಎಲ್ಲ ಪೋಷಕರಲ್ಲಿ ಹೇಳುವುದಿಷ್ಟೇ, ವಿದ್ಯಾಭ್ಯಾಸ ಅದು ನಮಗೆ ಅತ್ಯಗತ್ಯ. ಆದರೆ ಅದರ ಜೊತೆಗೆ ಇಂಥದ್ದೇ ಆದಂಥ ಯಕ್ಷಗಾನ ಇರಲಿ, ಕ್ರೀಡೆಯಾಗಿರಲಿ, ಅದಕ್ಕೆಲ್ಲದಕ್ಕೂ ಒಂದೊಂದು ಸ್ವಲ್ಪವನ್ನು ಟೈಮನ್ನು ನೀವು ಅವರಿಗೆ ಒಂದು ಕೊಟ್ಟರೆ ಅಂತ ಆದರೆ ಉತ್ತಮವಾದ ಪ್ರಯೋಜನ ಕೂಡ ಆಗ್ತದೆ. ಮತ್ತು ಇನ್ನು ವಿಷಯ ಹೇಳಬೇಕಂದ್ರೆ ಇಲ್ಲಿ ಈ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಬಗ್ಗೆ ಹೇಳಬೇಕಿದ್ರೆ ತುಂಬ ವಿಷಯ ಇರ್ತದೆ. ಅಂದರೆ ನಾನೀಗ ಕೇಳುವಂತಹ ವಿಷಯದಲ್ಲಿ ನನಗೆ ಅರ್ಥ ಆಯಿತು. ಆದರೆ ಇಲ್ಲಿಯ ಬಗ್ಗೆ ಎಲ್ಲ ತಿಳಿದಿರುವಂಥವರು ನೀವು. ನಾನು ಇಲ್ಲಿ ಹತ್ತಿರದ ಪ್ರದೇಶದವನಾದ ಕಾರಣ ಇಲ್ಲಿ ಇದ್ದ ವಿಷಯವನ್ನು ಕೇಳಿ ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೇನೆ. ಹಾಗೆಯೇ ಈ 55ನೇ ವರ್ಷ ನಡೆಸಿಕೊಂಡು ಬರುವಂತಹ ಈ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಇನ್ನಷ್ಟು ವರ್ಷ ಇಂಥದ್ದೇ ಆದಂತಹ ಸೇವೆಯನ್ನು ಮಾಡಲು ಮುಂದುವರಿಯುತ್ತಾ ಇದೇ ಹೆಸರನ್ನು ಮುಂದುವರಿಯಲಿ. ಹಾಗೆ ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅಂತೇಳಿ. ಇದು ಅಷ್ಟಕ್ಕೆ ಮಾತ್ರ ಅಲ್ಲ, ಇನ್ನಷ್ಟು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇಲ್ಲಿಗೆ ಸಿಗುವಂಥ ಆಗಲಿ ಅಂತ ನಾನು ನಂಬುವಂತಹ ಶ್ರೀ ಗೋಪಾಲಕೃಷ್ಣ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಯಕ್ಷಗಾನಗಳಿಗೆ ಕೈರಂಗಳಕ್ಕೂ ಕಿನ್ಯಕ್ಕೂ ಯಕ್ಷಗಾನದ ನಂಟಿದೆ. ಕೈರಂಗಳದಲ್ಲೂ ಸಹ ಶ್ರೀ ಗೋಪಾಲಕೃಷ್ಣ ಕಲಾ ಸಂಘ ಯಕ್ಷಗಾನ ಸಂಘ ಇದೆ. ಅಲ್ಲಿಯೂ ಅದೆಷ್ಟೋ ಹಿರಿಯ ಕಲಾವಿದರು, ಬಹಳ ಖ್ಯಾತಿ ಪಡೆದಂತಹ ಕಲಾವಿದರು ಇದ್ದಾರೆ. ಹಾಗಾಗಿ ಕಿನ್ಯ ಮತ್ತು ಕೈರಂಗಳಕ್ಕೆ ಅದೊಂದು ಬಹಳ ದೊಡ್ಡ ನಂಟು. ಆ ನಂಟಿನ ಪರವಾಗಿ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ನಮಗೆ ಇವತ್ತು ಶ್ರೀಯುತ ಗುರುರಾಜ್ ಭಟ್ರವರು ಶುಭವನ್ನು ಹಾರೈಸಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಶ್ರೀಯುತ ಪ್ರೇಮಾನಂದರಯ್ಯವರು ನಮ್ಮ ಆತ್ಮೀಯರು, ಆದರೆ ನನ್ನದು ಸಹಕಾರ ಯಾವತ್ತೂ ಇದೆ. ಸಂದೇಶ ನನ್ನದು ನಿಮಗೆ ಬೆಂಬಲದೊಂದಿಗೆ ಸಂದೇಶ ಎನ್ನುವಂತಹ ಒಂದು ಮಾತನ್ನಾಡಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ನಮ್ಮವರೇ ಆಗಿ ನಮ್ಮ ಯಕ್ಷಗಾನ ಸಂಘದ ಹಿರಿಯ ಸದಸ್ಯರಾಗಿ ಪ್ರಸ್ತುತ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿರುವಂತಹ ನಾಟ್ಯ ಗುರುವಾಗಿಯೂ ಅದೆಷ್ಟೋ ಶಾಲೆಗಳಲ್ಲಿ, ಈ ಪರಿಸರದ ಶಾಲೆಗಳಲ್ಲಿ ಯಕ್ಷಗಾನ ಅಭ್ಯಾಸವನ್ನು ನೀಡುತ್ತಿರುವಂತಹ ಶ್ರೀಯುತ ಕೃಷ್ಣಪ್ಪ ಕಿನ್ಯ ಅವರಿಂದ ಎರಡು ಮಾತು. ಓಂ ಶ್ರೀ ಗುರು ಗಣಾಧಿಪತೆಯೇ ನಮಃ. ಶ್ರೀ ದುರ್ಗಾಂಬೆಯೇ ನಮಃ. ಶಾರದಾಂಬೆಯೇ ನಮಃ. ಹಾಗೆ ನಾವು ಆರಾಧಿಸುವಂತಹ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ, ಹಾಗೆ ಮಲ್ರಾಯ ಧೂಮಾವತಿ ಬಂಟ ದೈವಗಳು, ಹಾಗೆ ಪರಿಸರದ ಎಲ್ಲ ದೈವದರುಗಳು, ಹಾಗೆ ಗುರು ಹಿರಿಯರನ್ನು ನೆನೆಸುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ಪ್ರಾರ್ಥಿಸುತ್ತಾ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂಥ ಕಲಾಭಿಮಾನಿ ಬಂಧುಗಳೇ, ಈಗ ಗುರುರಾಜ್ ಭಟ್ ಹೇಳಿದಾಗೆ ನಾವು ವೇದಿಕೆಯಲ್ಲಿ ಮಾತನಾಡುವವರಲ್ಲ, ವೇದಿಕೆ ಮಾತಾಡಿಸುವವರು ನಾವು ಕಲಿಸುವಂಥ ಒಂದು ಜಾತಿಗಳು. ಅಂದರೆ ಯಕ್ಷಗಾನ ಕಲಿಸುವವರು ಮಾತ್ರ ನಾವು. ವೇದಿಕೆಯಲ್ಲಿ ಇಷ್ಟವರೆಗೆ ಹೋಗಿ ಮಾತಾಡಿದ್ದು ಕಡಿಮೆ. ಆದರೆ ಈಗ ಒಂದು ಅವಕಾಶ ಸಿಕ್ಕಿದೆ ನಮಗೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯರಾಗಿ ನಮ್ಮನ್ನು ಕೆಲವು ಕಡೆ ಕರೆದಾಗ ಒಂದೆರಡು ಮಾತುಗಳನ್ನು ಆಡಬೇಕಾಗ್ತದೆ. ಈಗ ಮೊದಲಾಗಿ ಹೇಳಬೇಕಿದ್ರೆ ಕೈರಂಗಳ ಯಕ್ಷಗಾನ ಸಂಘ
ನನಗೂ ತುಂಬ ಹತ್ತಿರದ ನಂಟು. ಯಾಕೆಂದರೆ ನನಗೆ ಮೊದಲೇ ಕಲಿಸಿದ್ದು ಆನೆಗುಂಡಿ ಗಣಪಣ್ಣ ಅಂತೇಳಿ ಗಣಪತಿ ಭಟ್ರು. ಅವರು ಈ ಸಂಘ ಸ್ಥಾಪನೆ ಆಗುವಾಗ ನಮಗೆ ಯಕ್ಷಗಾನ ಕಲಿಸಿ ಬಂದವರು. ಅಲ್ಲಿ ನನಗೆ ಮೊದಲೇನು ಆ ದೇವಸ್ಥಾನದಲ್ಲಿ ಕೊಟ್ಟು ನನಗೆ ಹಿಮ್ಮೇಳಕ್ಕೆ ಪ್ರೋತ್ಸಾಹವನ್ನು ನೀಡಿದವರು ಆನೆಗುಂಡಿ ಗಣಪತಿ ಭಟ್ರು. ಹಾಗೆ ನೋಡಿ, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯು ಕೈರಂಗಳದಲ್ಲಿ ಗುರುರಾಜ್ ಭಟ್, ದುರ್ಗಾ ಪರಮೇಶ್ವರದಲ್ಲಿ ಯಕ್ಷಗಾನ ಸಂಘದಲ್ಲಿ ಕೃಷ್ಣಪ್ಪಗಿಂದ ನನ್ನನ್ನು ಸದಸ್ಯನಾಗಿ ಮಾಡಿದ್ದೆ. ಹಾಗಿದ್ದರೆ ಅದು ಏನೋ ದೇವರ ದಯೆ ಆಗಿರಬೇಕು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಇನ್ನು ಸಂಘದ ಬಗ್ಗೆ ಹೆಚ್ಚು ನಾನು ಹೇಳಲಿಕ್ಕಿಲ್ಲ. ನಿಮ್ಮಲ್ಲಿ ಹೇಳುವುದೇನೆಂದರೆ, ನೋಡಿ, ನಾನು ತುಂಬ ಕಡೆ ಯಕ್ಷಗಾನ ತರಬೇತಿ ಕೊಡಲಿಕ್ಕೆ ಹೋಗುತ್ತೇನೆ. ಎಲ್ಲ ಕಡೆ ಹೋದರು ಹೆಣ್ಣುಮಕ್ಕಳು, ಶಾಲೆಗೆ ಹೋಗಲಿ ಹೆಣ್ಣುಮಕ್ಕಳು. ಮೊನ್ನೆ ಬಹುಶಾಲೆಯಲ್ಲಿ ಒಂದಾಯಿತು, 26-30 ಮಕ್ಕಳಲ್ಲಿ 2 ಗಂಡು ಮಕ್ಕಳು, ಬಾಕಿ ಎಲ್ಲ ಹೆಣ್ಣು ಮಕ್ಕಳು. ನಾವು ಇನ್ನು ಇಲ್ಲಿದ್ದವರು ಸ್ವಲ್ಪವಾದರೂ ಆ ಯಕ್ಷಗಾನ ಉಳಿಬೇಕಿದ್ದರೆ ನಮ್ಮ ಗಂಡು ಮಕ್ಕಳನ್ನು ಆದಷ್ಟು ಯಕ್ಷಗಾನ ಕಲೆಗೆ ಕಳಿಸಿಕೊಡಿ ಅಂತೇಳಿ ನಿಮ್ಮಲ್ಲಿ ಒಂದು ಭಿನ್ನವಿಸ್ತಾ ಇದ್ದೇನೆ. ಇನ್ನೊಂದು, ನಮ್ಮ ಯಕ್ಷಗಾನ ಅಕಾಡೆಮಿಯಲ್ಲಿ ಕೆಲವು ಕಾರ್ಯಕ್ರಮಗಳುಂಟು. ಈಗ ಮೊದಲಾಗ ವರದಿಯಲ್ಲಿ ಹೇಳಿದಂತೆ ಹಿರಿಯರ ನೆನಪು ಕಾರ್ಯಕ್ರಮ 10,000 ನಮ್ಮ ಅಕಾಡೆಮಿಯಿಂದ ಬರ್ತದೆ. ಅದು ನಮ್ಮ ಖರ್ಚಿಗೆ ಸಾಕಾಗೋದಿಲ್ಲ. ಆದರೂ ನೋಡಿ, ತೆಂಕಬೈಲು ಶ್ರೀಮಲೇಶ್ವರ ಶಾಸ್ತ್ರಿ ಅವರು ನಮ್ಮ ಸಂಘಕ್ಕೆ 55 ವರ್ಷಗಳ ಹಿಂದೆ ಭಾಗವತಿಗೆ ಬಂದು ನಮ್ಮನ್ನು ವೇದಿಕೆ ಕಳುಹಿಸಿದವರು. ಅಂಥವರು ನಾವು ಇಲ್ಲಿ ನೆನಪಿಸಿದ್ದೇವೆ. ನೋಡಿ, ಅವರ ಮಗ ಇಲ್ಲಿಗೆ ಬಂದಿದ್ದಾರೆ, ಈಗಲೂ ಅಭಿಮಾನದಿಂದ ಹೇಳ್ತಾರೆ, ಇಂಥ ಕಾರ್ಯಕ್ರಮ ಯಾರು ಮಾಡಲಿಲ್ಲ ಅಂಥೇಳಿ. ನೋಡಿ, ಅದು ಇಲ್ಲಿಯವರೆಗೆ ನಮ್ಮ ಸಂಘಕ್ಕೆ ಹೆಸರು. ಹಾಗೆ ಇನ್ನೊಂದು ಯಕ್ಷಗಾನ ತರಬೇತಿ ಕಾರ್ಯಕ್ರಮ ಅಂತೂ ಉಂಟು. 2 ತಿಂಗಳಿಗೆ 20 ತರಗತಿ ನಡೆಸಬೇಕು. ಅದರಲ್ಲಿ ಒಬ್ಬ ಮುಖ್ಯ ಗುರು, ಒಬ್ಬ ಉಪಗುರು ಅಂತೇಳಿ. ಮುಖ್ಯ ಗುರಿಗೆ ತಿಂಗಳಿಗೆ 10,000 ಬರ್ತದೆ, ಉಪಗುರಿಗೆ 5,000 ಬರ್ತದೆ. 2 ತಿಂಗಳಲ್ಲಿ 30,000 ಬರ್ತದೆ. ನೋಡಿ, ಅದೊಂದು ಯೋಜನೆ ಉಂಟು. ಅದನ್ನು ನೀವು ಅರ್ಜಿ ಹಾಕಿದರೆ, ಅಂದರೆ ಎಲ್ಲದಕ್ಕೂ ಸಿಗುವುದಿಲ್ಲ. ಇನ್ನೊಂದು, ಯಕ್ಷಗಾನ ಪ್ರದರ್ಶನಕ್ಕೆ 30,000 ಅಂತ ಉಂಟು. ನಾವು ಮೊನ್ನೆ ಈ ಕಾರ್ಯಕ್ರಮವನ್ನು ಅಕಾಡೆಮಿ ಮುಖಾಂತರ 30,000 ಸಿಗ್ಬೋದು ಅಂತೇಳಿ ಭಾವಿಸಿದ್ದೆ. ಅರ್ಜಿ ಹಾಕುವಾಗ ಸ್ವಲ್ಪ ಲೇಟ್ ಆಯಿತು, ಅಲ್ಲಿ ಸ್ಥಾಯಿ ಸಮಿತಿ ಬಿಟ್ಟಂಗೆ ಆಗಿತ್ತು. ಮುಂದಿನ ನಮ್ಮ ತಲಪಾಡಿ ಜಾತ್ರೆಗಾದರೂ ಅದನ್ನು ಸಿಗುವಂಥ ಪ್ರಯತ್ನವನ್ನು ನಾನು, ಗುರುರಾಜ್ ಭಟ್, ನಾವೆಲ್ಲ ಒಂದು 8, 9, 10 ಮಂದಿ ನಮ್ಮ ದಕ್ಷಿಣ ಕನ್ನಡದವರಿದ್ದೇವೆ. ಇನ್ನೊಂದು ಅಕಾಡೆಮಿ ಬಗ್ಗೆ ಹೇಳುವುದಿದ್ದರೆ, 2008ರಲ್ಲಿ ಸ್ಟಾರ್ಟ್ ಆಗಿ 2025ರವರೆಗೆ ಯಾವುದೇ ನಮ್ಮ ತೆಂಕಿನವರಲ್ಲಿ ಇದ್ದರೆ ಒಬ್ಬರು ಕುಂಬಳ ಸುಂದರರಾವ್ ಅಧ್ಯಕ್ಷ ಆಗಿದ್ದಾರೆ, ಮತ್ತು ಲೆಕ್ಕಕ್ಕೆ ಮಾತ್ರ 1-2 ಸದಸ್ಯರಾಗಿದ್ದಾರೆ. ಈ ಸಲ ನೋಡಿ, ನಮ್ಮ ಸರ್ಕಾರ, ನಮ್ಮ ಯುಟಿಗಾದರ್ರವರು 9-10 ಮಂದಿಯನ್ನು ನಮ್ಮ ದಕ್ಷಿಣ ಕನ್ನಡದಿಂದ ಸದಸ್ಯರಾಗಿ ನೇಮಿಸಿ ಕಳುಹಿಸಿದ್ದಾರೆ. ಇದು ನಮ್ಮ ದಕ್ಷಿಣ ಕನ್ನಡಕ್ಕೆ ಹೆಸರು. ಹಾಗೆ ಅಲ್ಲಿ ಸಿಗುವಂತಹ ಪ್ರಶಸ್ತಿಗಳು 1 ಲಕ್ಷ ಪಾರ್ಥಿಸುಬ್ಬ ಪ್ರಶಸ್ತಿ, ಗೌರವ ಪ್ರಶಸ್ತಿ 50,000 5 ಜನರಿಗೆ, ಯಕ್ಷಸಿರಿ ಪ್ರಶಸ್ತಿ 25,000ದಂತೆ 10 ಮಂದಿಗೆ, ಹಾಸ್ಯ ನಿಧಿ 25,000 ಒಬ್ಬರಿಗೆ. ಇಷ್ಟೆಲ್ಲ ಪ್ರಶಸ್ತಿ ನಾವು ಬಂದ ನಂತರ ಮೊನ್ನೆ ಆಯಿತು. ನಾಡ್ದು 15-16ಕ್ಕೆ ಉಡುಪಿಯಲ್ಲಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಉಂಟು. ದೊಡ್ಡ ಕಾರ್ಯಕ್ರಮ ಅದು. ಹಾಗೆ ಇನ್ನೊಂದು ಮುಂದೆ ಆದರೆ ನಾನೊಂದು ದೊಡ್ಡ ಒಂದು ಕಮ್ಮಟ ಕಾರ್ಯಾಗಾರ, ಅಂದರೆ ಯಕ್ಷ ಸೌರಂಭ ಅಂತೇಳಿ ಒಂದು ಹೆಸರಿಟ್ಟು ಮಕ್ಕಳಿಗೆ ಬಣ್ಣಗಾರಿಕೆ, ಹಾಗೆ ವೇಷಭೂಷಣ ಕಟ್ಟುವ ಬಗ್ಗೆ, ಆ ವೇಷಗಳ ಹೆಸರು, ಇದನ್ನೆಲ್ಲ ಸ್ವಲ್ಪ ಆ ಮಕ್ಕಳು ಬರೆದಿಟ್ಟು ಮುಂದೆ ಏನು ಹೇಗೆ ಆ ಗೆಜ್ಜೆ ಕಟ್ಟೋದು ಹೇಗೆ, ಸಾಕ್ಸ್ ಕಟ್ಟೋದು ಹೇಗೆ, ಆಭರಣ ಯಾವುದು, ಇದನ್ನೆಲ್ಲ ಕಲಿಸುವಂಥ ಒಂದು ಅದರಲ್ಲಿ ವಿಚಾರಗೋಷ್ಠಿ. ಹಾಗೆ ಯಕ್ಷಗಾನ, ಮಹಿಳಾ ಯಕ್ಷಗಾನ ತಾಳಮಡ್ಲೆ, ಯಕ್ಷಗಾನ ಬಯಲಾಟ, ಇಂಥೆಲ್ಲ ಕಾರ್ಯಕ್ರಮ ಮಾಡುವ ಒಂದು ಯೋಜನೆಯನ್ನು ಹಾಕಿದ್ದೇವೆ. ಅಕಾಡೆಮಿ ಅದಕ್ಕೆ ನಮಗೆ ಅನುದಾನ ಕೊಟ್ಟರೆ ಅದನ್ನು ಇಲ್ಲಿ ಇಲ್ಲದೆ ಹತ್ತಿರದಲ್ಲಿ ಆದರೂ ನಮಗೆ ಅನುಕೂಲವಾಗುವಂತೆ ಇಡುತ್ತೇನೆ ಅಂತ ಹೇಳುತ್ತಾ, ಈ ನಮ್ಮ ಯಕ್ಷಗಾನ ಸಂಘ, ಯಾಕೆ ನಾನು ಸಣ್ಣದಿಂದಲೇ ಇದ್ದವ ಇಲ್ಲಿ. ಈ ಸಂಘ ಸ್ಟಾರ್ಟ್ ಆದ್ದು ನನ್ನ ಮನೆಯಲ್ಲಿ. ನನ್ನ ಅಪ್ಪ ಸ್ಟಾರ್ಟ್ ಮಾಡಿ ಆಮೇಲೆ ಇಲ್ಲಿ ಜಾಗವನ್ನು ಸಣ್ಣ ಮುಳಿಯಲ್ಲಿ ಕೊಟ್ಟು ಆಮೇಲೆ ದೊಡ್ಡದಾಯಿತು, ಈಗ ಬೆಳೆಯುತ್ತಾ ಉಂಟು. ಆದರೆ ಪ್ರೇರಕರು ನನ್ನ ತಂದೆಯವರು. ಹಾಗೆ ನಾನು ಅಂದಿನಿಂದ ಇಂದಿನವರೆಗೂ ಈ ಸಂಘದಲ್ಲಿ ಇದ್ದೇನೆ, ಈಗಲೂ ಸಕ್ರಿಯವಾಗಿದ್ದೇನೆ. ಇನ್ನು ಮುಂದೆಯೂ ನಾನಿರುವಷ್ಟು ಕಾಲ ಆರೋಗ್ಯ ಕೊಟ್ಟು ನಮ್ಮನ್ನು ಈ ಸಂಘದಲ್ಲಿ ದುಡಿಯುವಂಥ ಶಕ್ತಿಯನ್ನು ದೇವರು ಕೊಡಲಿ. ಈ ಸಂಘವು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ. 55 ವರ್ಷ ಅಲ್ಲ, 75 ವರ್ಷ ಅಲ್ಲ, 100 ವರ್ಷ ಆಚರಿಸುವಂಥ ಯೋಗವನ್ನು ಆ ದುರ್ಗಾಮಾತೆ ಕೊಡಲಿ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವತಃ ಈ ಸಂಘದ ಸದಸ್ಯರಾಗಿ, ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ, ಅದರಲ್ಲಿ ಏನೆಲ್ಲ ಸವಲತ್ತು ಸಿಗುತ್ತದೆ, ಹೇಗೆಲ್ಲ ಅದನ್ನು ಉಪಯೋಗಿಸಬಹುದು ಎನ್ನುವ ಬಗ್ಗೆ ಬಹಳ ವಿವರವಾಗಿ ತಿಳಿಸಿದರು.
ಎಲ್ಲರಿಗೂ ಒಂದು ಮಾತು, ಈಗ ಗುರುರಾಜ್ ಭಟ್ರವರು ಕೂಡ ಹೇಳಿದರು, ವೇದಿಕೆ ಎದುರು ನಿಂತು ಮಾತನಾಡುವಂತಹ ಒಂದು ಸಾಮರ್ಥ್ಯ ಇದ್ದರೆ ಅದು ಯಕ್ಷಗಾನದಿಂದ ಅಂತ ಹೇಳಿಕೊಂಡು, ನಾನು ನನ್ನ ಸ್ವತಃ ಅನುಭವವನ್ನು ಹೇಳುವುದಿದ್ರು ಯಕ್ಷಗಾನ ಸಂಘದಿಂದಲೇ ನನಗೂ ಕೂಡ ಇಷ್ಟೊಂದು ಮಾತನಾಡುವಂತಹ ಉತ್ಸಾಹ ಖಂಡಿತವಾಗಿಯೂ ದೊರಕಿದೆ ಅನ್ನುವಂಥದ್ದು ಮಾತಿಲ್ಲ. ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಯಕ್ಷಗಾನ ಕಲಾವಿದನಾದವನಿಗೆ, ಅದರಲ್ಲೂ ಅರ್ಥಧಾರಿ ಆದವನಿಗೆ ಎದುರಾಳಿ ಏನೇ ಹೇಳಿದರೂ ಅದಕ್ಕೆ ತಕ್ಕನೆ ಉತ್ತರ ಕೊಡುವಂತಹ ಒಂದು ಪ್ರತ್ಯುತ್ಪನ್ನ ಮತಿತ್ವ ಬೆಳೀತದೆ ಅಂತ ಹೇಳಿಕೊಳ್ಳುತ್ತಾ, ಇದನ್ನೆಲ್ಲವನ್ನು ಮಕ್ಕಳಲ್ಲಿ ನೀವು ಬೆಳೆಸಬೇಕಂತ ಕೇಳಿಕೊಳ್ಳುತ್ತಾ, ಮುಂದಿನ ಸಂದೇಶಕ್ಕಾಗಿ ಶ್ರೀಮತಿ ಅನುಷಾ ಅಜಿತ್ರವರು ನಮ್ಮನ್ನ ಸಹಕಾರ ಯಾವತ್ತೂ ಇದೆ ಅಂತ ಹೇಳಿಕೊಂಡು ಶುಭವನ್ನು ಹಾರೈಸಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಹತ್ತಿರದ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಬೇರಿ ಇದರ ಅಧ್ಯಕ್ಷರು ಶ್ರೀಯುತ ರಘು ಉಚ್ಚಿಲ್ರವರು ಅವರು ಚುಟುಕಿನ ಸಂದೇಶ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಕಿನ್ಯ ನೆತ್ತ ಈ ಸಭೆತ ಸಭಾ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿದ ವಿನಾಯಕ BR ಪ್ರಾಂಶುಪಾಲರು, ಶಾರದಾ ವಿದ್ಯಾನಿಕೇತನ, ದೇವಿನಗರ ತಲಪಾಡಿ ಆರೆಗ್ ಬೊಕ್ಕ ಪೂರೆಲ್ಲ ನೆನತೊಂದು ಎದುರುಡುಪ್ಪುನಂಚಿನ ಪೂರ ಕಲಾ ಪ್ರೇಮಿಲೆ ಯಾನು ಬನ್ನಗ ಮನಸ್ಸು ಎನ್ನಿನಿ ಸ್ಟೇಜಿಡು ಪಾತಿರ್ರ ಇಜ್ಜಿನ್ ದಯಪಂಡ ಯಾನು ತಿರ್ತುಂತುದು ಏತಲ ಪಾತ್ರ ಅಂಡ್ ಎಂಕ ವೇದಿಕೆ ಉಂತುದು ಪಾತಿರ್ದು ಗೊತ್ತಿಜ್ಜಿ ಅಂಡ ಒಂಜಿ ವಿಶೇಷ 55 ವರ್ಷ ಆತಂಡು ಈ ಒಂಜಿ ಸಂಸ್ಥೆಗೆ 55 ವರ್ಷ ಎಂಚ ಆತಂಡು ಏತು ಬಂಗ ಆತಂಡು ಈತ ಮಾತ ಕಟ್ಟೋಡುಂದಂಡ ಐತ ಪಿರೋಡು ಹಿರಿಯಕಲ್ ಪೂರ ಏತು ಬೆಂತೇರಿಂದ ನಮ್ಮ ಇನ್ನು ಫಸ್ಟ್ ನೆನಪಡೋದು ಬತ್ತಂಡು ಪಂಡ ಯಾನ್ಲ ಒಂಜಿ ಸಂಸ್ಥೆದ ಅಧ್ಯಕ್ಷ ಅದುಲ್ಲೆ ಅವು 54ನೇ ವರ್ಷ ದಯಪಂಡ ಪ್ರಾರಂಭ ಮನ್ಪನಾಗ ಎಲ್ಲೆ ಮಟ್ಟದ ಪ್ರಾರಂಭ ಅಂತದು ಎಂಕಲ್ನ ಸಾರ್ವಜನಿಕ ಗಣೇಶೋತ್ಸವ ಇತ್ತು ಭಾರಿ ಮಲ್ಲ ಮಟ್ಟದ ಬುಲೆತ್ತನೆ ನನಾತಲ ಬುಳೆಯೋಡು ಬಂದದ ಆ ದೇವರ ಎಂಕಲ ಪ್ರಾರ್ಥನೆ ಮಂತೋನಿ ಅಂಚನೆ ಈ ಸಂಸ್ಥೆಲ ನನಾತು ದುಂಬು ಬೆಳೆಯೋಡು ನನಾತು ಪುದರ್ ಕನ್ನೋಡು ಖಾಲಿ ಯಕ್ಷಗಾನ ಮಾತ್ರ ಹತ್ತು ಸಾಮಾಜಿಕ ಚಟುವಟಿಕೆಲ್ಲ ಮೂಲ ಯಾನಿತ್ತೆ ಪನ್ಪುನ ಕೇಂಡೆ ಒಂದು ನನಾತಲ ಆ ದೇವರು ಅನುಗ್ರಹ ಮಲ್ಪಡೊಂದು ಯಾನ ಆ ದೇವರಡ ನಟ್ಟೊಂದುಲ್ಲೆ ಬುಕ್ಕೊಂಜಿ ದಾದಾ ಬಂಡಂದ ಯಾನ್ಲ ಒಂಜಿ 2 ತಿಂಗಳು ಯಕ್ಷಗಾನದ ತರಬೇತಿ ಮಲ್ತದೆ ಎಂಕ ತರಬೇತಿ ಕೊರ್ತುನ ಗುರುಕುಲು ಈ ವೇದಿಕೆಡು ಉಲ್ಲೇರು ಅಂಡ್ ಅರೆಗೆ ಮಾತ್ರ ಗೊತ್ತುಜ್ಜಿ ದಯಮಂಡೆ ಅನು ಹೈಸ್ಕೂಲ್ ಒಪ್ಪುನಾಗ ಎಂಕಲ್ 2-3 ಜೋಕುಲು ಉಚ್ಚಿಲ ಕಲಾಗೊಂಗೊತ್ತಡಿಯರು ಶಿಕ್ಷಕ ಆದಿತ್ತಾರು ಅಪ್ಪಗ ಎಂಕಲ್ ಪೋತ ಆಂಡ ಎನ ನೆಂಚಿನ ಪಂಡ ಈ ಯಕ್ಷಗಾನ ಅರ್ಧೋಡ ಕಟ್ಟುಮಂತನ ಹೋಗುವಂದು ಪಂಡಂದಾಂಡ ಕ್ರಿಕೆಟ್ ಹೈಸ್ಕೂಲ್ ಬಾಕಿತನ ಜೋಗ ನಿಕ್ಕಿ ಹೆಂಚಿನ ಮಾರ ಯಕ್ಷಗಾನ ನಮ್ಮ ಕ್ರಿಕೆಟ್ಗೆ ಒಬ್ಬಗ ಅಂಚೆ ಯಾನ ಯಕ್ಷಗಾನ ಹೈಸ್ಕೂಲ್ 2 ತಿಂಗಳೇ ಕಟ್ಟಾತಂಡು ಅಂಡ ಒಂಜಂಚಿನ ಪಂಡ ಯಾನು 7th ಹಿಡ್ದು 10th ಮುಟ್ಟಾರ ಎಂಗಲ ಪ್ರೈಮರಿ ಬೋವಿ ಸ್ಕೂಲ್ಡು ಗೋಪಾಲ ಮಾಸ್ಟರ್ ಇತ್ತೀರಿ 6ನೊಟ್ಟಿಗೆ ನಾಟಕದ ಟೀಮ್ಡು ಯಾನು ಹಾಸ್ಯ ಪಾತ್ರ ಮಲ್ ತೊಂದಿತ್ತೆ ಅಂಚಾದಪ್ಪನಾಗ ಯಾನು ಯಾಪಲ ಎನ್ನು ನೀ ಯಕ್ಷಗಾನಕ್ಕೆ ಬೋತು ನನ್ನ ಯಾನಿನ ಒಂಜಿ ಹಾಸ್ಯದ ಪಾತ್ರದ ಆತ್ವೇನ ಅಂದು ಪನ್ಪುನ ಎನ್ನೊಂಜಿದ್ದು ಅಂಚ ನನಾತ್ ಈ ಸಂಸ್ಥೆ ಬುಳೆವಾಡು ಅಪ್ಪೆ ದುರ್ಗಾ ಪರಮೇಶ್ವರಿ ನನಾತ್ ಎಡ್ಡಾಪನಂಚಿನಂದೇನು ಅನುಗ್ರಹ ಮಲ್ಪಡೋದಕ್ಕೆಂದು ಎನ್ನ ಈ 2 ಪಾತ್ರರಂತೆ ಜೈ ಹಿಂದ್. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿದ ಅಧ್ಯಕ್ಷರಾದ ಸೇವೆ ಸಂದ ಒಂದುಲೇರು ಅವೇತೋ ಸಂಘ ಸಂಸ್ಥೆಯಲ್ಲಿ 6 ಸೇವೆ ಸಂದ ಒಂದುಲೇರು ಅಣ್ಣ ಯಕ್ಷಗಾನದ ಅಭ್ಯಾಸ ಎಲ್ಲ ಮಂತದೆ ಬಂಡದ ಅರಿತ ಪಂಡಗನೆ ಗೊತ್ತಾಯ್ತು ನೈಟ್ಲಾರ ಗುರುಗುವಾರಾದ ನಮ್ಮ ಉಚಿಲ ಬೋವಿ ಶಾಲೆ ಎಡುಬಕ್ಕ ಕಲಾಗಂಗೋತ್ರಿಡ ಯಕ್ಷಗಾನ ಕಾಂಟ್ಯ ಗುರುವಾದ ಕಲ್ಪವನ ಅಂಚಿನ ಶ್ರೀಯುತ ಕೃಷ್ಣಪ್ಪ ಕಿನ್ಯ ವೇದಿಕೆ ಇಡಲೇರು ಒಂಜಿ ಸುಯೋಗ ವೇದಿಕೆ ಅಡಿತಿನಟ್ಟು ಹೆಚ್ಚಿನಕಲು ಪೂರ ಯಕ್ಷಗಾನಕ್ಕೂ ಒಂಜಿ ರೀತಿ ಸಂಬಂಧ ಇತ್ತಿನಕಲು ಶ್ರೀಯುತ ರಘು ಉಚ್ಚಿಲ್ ಅರೆಗೆ ಸೊಲ್ಮೆ ಸಂದ ಒಂದು ನಮ್ಮ ಯಕ್ಷಗಾನ ಯುವಕ ಮಂಡಲದ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘೊಡ್ದು ಯಕ್ಷಗಾನ ಯುವಕ ಮಂಡಲ ಅದು ಬುಳೆ ನಡೆಮುಟ್ಟಲ ಕರಿ 55 ವರ್ಷವುಳ್ಳ ಸಂಘದ ನಿಕಟವರ್ತಿಯಾದ ಕೈತಾಲ್ದಾರಾದ ಈತ ಗೌರವಾಧ್ಯಕ್ಷರಾದ ಸೇವೆ ಸಂದ ಒಂದು ಪುನಃ ಶ್ರೀಯುತ ರಾಮಯ್ಯ ಕಿಲ್ಲೆ ತನ್ನ ಅನುಭವದ ಪಾತ್ರ. ಓಂ ಶ್ರೀ ದುರ್ಗಾ ಪರಮೇಶ್ವರಮ್ಮನವರಿಗೆ ಶಿರಸ ವಂದಿಸುತ್ತಾ ಇಂದಿನ ಕಾರ್ಯಕ್ರಮ 55ನೇ ವರ್ಷದ ವಾರ್ಷಿಕೋತ್ಸವ. ಈ ಶುಭ ಸಂದರ್ಭದಲ್ಲಿ ನಮ್ಮವರೇ ಆಗಿ ನಮ್ಮೊಂದಿಗಿರುವಂತಹ ಶ್ರೀ ವಿನಾಯಕ್ ಪ್ರಾಂಶುಪಾಲರು, ಶಾರದಾ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜು ದೇವಿನಗರ, ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಒಪ್ಪಿಕೊಂಡಿರುತ್ತಾರೆ. ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲರನ್ನು ಕೂಡ ಪ್ರತ್ಯೇಕ ಹೇಳಲಿಕ್ಕೆ ಇಚ್ಛಿಸುವುದಿಲ್ಲ, ಸಮಯ ಮೀರ್ತಾ ಇದೆ. ಯಕ್ಷಗಾನದ ಬಗ್ಗೆ ಸಾಮಾನ್ಯವಾಗಿ
ಹಳ್ಳಿ ಜನರಿಗೆ ಎಲ್ರಿಗೂ ಅಭಿರುಚಿ ಉಂಟು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಈ ಸಂಘ ಯಾವುದೇ ಯಾವುದೇ ವ್ಯವಸ್ಥೆ ಇಲ್ಲದಂತಹ ಕಾಲದಲ್ಲಿ ಕೂಡ ಅನೇಕ ಮಂದಿ ಹಿರಿಯರು ಇದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತು ಇದಕ್ಕೆ ಪ್ರೋತ್ಸಾಹಿಸಿದವರಿದ್ದಾರೆ. ಅವರೆಲ್ಲರನ್ನು ಮನಸ್ಸು ಸ್ಮರಿಸುತ್ತಾ, ಈ ಸಂಘದಲ್ಲಿ ನಾನು ಹೆಚ್ಚು ಓದಿದವನಲ್ಲ, ಖಾಲಿ ಪ್ರಾಥಮಿಕ ಶಿಕ್ಷಣ ಮಾತ್ರ ಪಡೆದವ ನಮ್ಮ ಹತ್ತಿರದಲ್ಲಿ. ಕಡೆಗೆ ಯಕ್ಷಗಾನದಲ್ಲೇ ನನಗೂ ಆಸಕ್ತಿ ಬೆಳೆದು, ಇವರು ಹೇಳಿದ ಹಾಗೆ ಶಾಲಾ ಜೀವನದಿಂದಲೇ ಯಕ್ಷಗಾನದ ಬಗ್ಗೆ ಅಭಿರುಚಿಯನ್ನು ಬೆಳೆಸಿಕೊಂಡು ಇಲ್ಲಿ ಈ ಸಂಘ ಬೆಳೆಯುವಾಗ ಸ್ಥಾಪಕ ಸದಸ್ಯರಲ್ಲಿ ನಾನು ಕೂಡ ಒಬ್ಬನಾಗಿ ಸೇರಿ 55 ವರ್ಷಗಳು ಹೇಗೆ ಕಳೆಯಿತು ಅಂತ ಹೇಳಲಿಕ್ಕೆ ನನಗೆ ಈಗ ಆಶ್ಚರ್ಯ ಆಗ್ತಾ ಉಂಟು. ಈ ಪ್ರದೇಶದಲ್ಲಿ ನಮಗೆ ಈ ಯಕ್ಷಗಾನವನ್ನು ಬೆಳೆಸಲಿಕ್ಕೆ ತುಂಬ ಮಂದಿ ಸಹಕಾರ ಮಾಡಿದವರಿದ್ದಾರೆ. ಕೀರ್ತಿಶೇಷರಾದಂಥ ದಿವಂಗತ ಮಹಿಂದ ಪೂಜಾರಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಸೇರಿ ನಮ್ಮಿಂದ ಹಿರಿಯರ ಅನೇಕ ಒಬ್ಬೊಬ್ಬರನ್ನು ಹೆಸರಿಸುವುದು ಸಾಧ್ಯ ಇಲ್ಲ. ಅನೇಕ ಮಂದಿ ನಮಗೆ ಪ್ರೋತ್ಸಾಹ ನೀಡಿದ ಮಹನೀಯರನ್ನು ಮನಸ್ಸಿನಲ್ಲೇ ಸ್ಮರಿಸುತ್ತಾ, ಈ ಸಂಘಕ್ಕೂ ನಮಗೂ ಬಿಡಿಸಲಾರದ ನಂಟು. ನಾನು ಬೇಡ ಅಂತ ಕೂತ್ಕೊಂಡ್ರೂ ಅದು ನಮ್ಮನ್ನು ಬಿಡುವುದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿನ ಸದಸ್ಯರು ನಮ್ಮನ್ನು ಪ್ರತಿಯೊಂದು ಕಾರ್ಯಕ್ರಮ ಕೂಡ ಆಹ್ವಾನಿಸ್ತಾ ಇದ್ದಾರೆ. ನಮ್ಮಿಂದ ಆದ ಸೇವೆಯನ್ನು ಸಲ್ಲಿಸಲಿಕ್ಕೆ ಆ ದೇವಿಯ ಅನುಗ್ರಹ ಸಿಕ್ಕಿದೆ ನಮಗೆ. 50ನೇ ವರ್ಷದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು. ಹೇಳಿದ ಹಾಗೆ ಈ ಕಾರ್ಯಕ್ರಮದ ನಂತರ ಇದು ಇನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ಬೆಳೆಯಬೇಕಿದ್ದರೆ ಇದಕ್ಕೆ ಈಗ ಹೊಸ ಒಂದು ಹುರುಪು ಸಿಕ್ಕಿದೆ. ಯಾಕಂತ ಹೇಳಿದರೆ ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ. ನಮ್ಮ ಹತ್ತಿರದಲ್ಲಿರುವವರು ಶಾರದಾ ವಿದ್ಯಾಲಯದ ಪ್ರಾಂಶುಪಾಲರು ಇಬ್ಬರು ಇದ್ದಾರೆ ನಮ್ಮಲ್ಲಿ ಒಟ್ಟಿಗೆ. ನಮಗೆ ಬೆನ್ನು ತಟ್ಟಿ ಈ ಸಂಘವನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಸಲಿಕ್ಕೆ ನಮಗೆ ಒಂದು ಧೈರ್ಯ ಬಂದಿದೆ. ಯಾಕಂತ ಹೇಳಿದರೆ ಇದೊಂದು ಸುಯೋಗ. ಅವರು ನಮ್ಮ ಈ ಚಟುವಟಿಕೆಯನ್ನು ನೋಡಿ ನಮ್ಮೊಂದಿಗೆ ಸೇರಿ ನಮಗೆ ತುಂಬ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನ ನಮಗೆ ಇನ್ನೂ ಮುಂದೆ ಕೂಡ ಸಿಗ್ತದೆ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ. ಹೀಗೆ ವೇದಿಕೆಯಲ್ಲಿ ಹೇಳಿದ್ದಾರೆ, ಕೃಷ್ಣಪ್ಪರವರು ನಮ್ಮ ಸಂಘದ ಒಬ್ಬ ಸರ್ವತೋಮುಖ ಕಲಾವಿದ. ಅಂದರೆ ಹಿಮ್ಮೇಳ ಇರ್ಬೋದು, ಮುಮ್ಮೇಳ ಇರ್ಬೋದು, ಎರಡರಲ್ಲೂ ಕೂಡ ಕೈಯಾಡಿಸಿದವರು. ಭಾಗವತಿಗೆ ಒಂದನ್ನು ಬಿಟ್ಟು ವೇಷಗಾರಿಕೆಯಿಂದ ಹಿಡಿದು ಎಲ್ಲವನ್ನು ಕೂಡ ಕಲಿತು ಈಗ ರಾಜ್ಯ ಮಟ್ಟದ ಒಂದು ಸ್ಥಾನವನ್ನು ಸದಸ್ಯರಾಗಿ ಅಲಂಕರಿಸಿದ್ದಾರೆ. ಇದು ನಮಗೆ ಸಂಘಕ್ಕೆ ಸಿಕ್ಕಿದಂಥ ಒಂದು ದೊಡ್ಡ ಒಂದು ಗೌರವ ಅಂತ ಹೇಳಲಿಕ್ಕೆ ಭಾವಿಸ್ತೇನೆ. ಮತ್ತು ವರ್ಷ ಪ್ರತಿ ಎಲ್ಲರನ್ನು ಕೂಡ ನಾವು ಇಲ್ಲಿ ಒಂದು ಗುರುತಿಸುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇಂದು ಇಬ್ಬರನ್ನು ನಾವು ಇದು ಸನ್ಮಾನಿಸಲಿಕ್ಕಿದ್ದೇವೆ. ಭಾಳ ದೊಡ್ಡ ಮನುಷ್ಯರು, ದೊಡ್ಡ ದೊಡ್ಡ ಸಾಧನೆ ಮಾಡಿದವರಲ್ಲ, ಗ್ರಾಮೀಣ ಪ್ರತಿಭೆಗಳು. ಅಂದರೆ ಅವರ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ತಮ್ಮ ಕೈಲಾದ ಸೇವೆ ಮಾಡಿ ಜನರಿಗೆಲ್ಲ ಮಾನ್ಯತೆಯನ್ನು ಪಡೆದಂಥವರು. ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ ವಿಶ್ವನಾಥ್ ಮಿತ್ತಡ್ರವರಿದ್ದಾರೆ. ಹಾಗೇ ರೀತಿ ನಾರಾಯಣ್ ಕುಲಾಲ್ರವರು, ಅವರನ್ನು ಕೂಡ ಇಲ್ಲಿ ಗೌರವಿಸೋ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ವರ್ಷಂಪ್ರತಿ ಕೂಡ ನಾವು ಮಾಡ್ತಾಯಿದ್ದೇವೆ. ಯಕ್ಷಗಾನದ ಬಗ್ಗೆ ಹೇಳುವುದಿದ್ರೆ ತುಂಬ ಉಂಟು, ಅದನ್ನು ಈಗ ಹೇಳೋದು ಬೇಡ. ಯಾಕಂತ ಹೇಳಿದರೆ ಸಮಯ ಮೀರ್ತಾ ಉಂಟು. ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕೂಡ ಆ ದೇವಿಯು ನಮಗೆ ಆಯುರಾರೋಗ್ಯ ಸೌಭಾಗ್ಯ ಸಂಪತ್ತನ್ನು ನೀಡಿ ನಮ್ಮ ಮಕ್ಕಳನ್ನು ಕೂಡ ಇವರು ಹೇಳಿದ ಹಾಗೆ ಹೆಣ್ಮಕ್ಕಳು ಕೂಡ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಚಟುವಟಿಕೆ ಮಾಡ್ತಾರೆ. ಗಂಡು ಮಕ್ಕಳು ಕೂಡ ಇದರಲ್ಲಿ ಸೇರಿ ಯಕ್ಷಗಾನ ಸಂಘದ ಈ ಅಭಿವೃದ್ಧಿಗೆ ಪೂರಕವಾಗಿ ಬೆಳೆದು ಇದನ್ನು ಬೆಳೆಸಬೇಕಂತ ವಿನಂತಿಸಿಕೊಳ್ಳುತ್ತಾ, ಮುಂದೆ ನಮ್ಮ ಅಧ್ಯಕ್ಷರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ನಮಗೆ ಒಂದೆರಡು ಹಿತನುಡಿ ಹೇಳಬೇಕಂತ ಕೇಳಿಕೊಡ್ತಾ ಇದ್ದೆ. ಹಿರಿಯ ಸದಸ್ಯರಾಗಿ ಆವತ್ತಿನಿಂದ ಇವತ್ತಿನವರೆಗೂ ಸದಾ ನಮ್ಮ ಜೊತೆಗಿದ್ದು ಈ ಯಕ್ಷಗಾನ ಸಂಘದಲ್ಲಿ ವೇಷಧಾರಿಯಾಗಿ ಮಾರ್ಗದರ್ಶಕರಾಗಿ ಇದೀಗ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಯುತ ರಾಮಯ್ಯ ಕಿಲ್ಲೆಯವರು ತಮ್ಮ ಸುದೀರ್ಘ ಅನುಭವದಲ್ಲಿ ಒಂದಷ್ಟನ್ನು ನಮ್ಮ ಮುಂದೆ ವಿವರಿಸಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಕಾರ್ಯಕ್ರಮದ ಬಹಳ ಮುಖ್ಯ ಅಂಗ, ಈ ವರ್ಷದ ಇಬ್ಬರನ್ನು ಅಭಿನಂದಿಸುವಂತಹ ಸನ್ಮಾನಿಸುವಂತಹ ಕಾರ್ಯಕ್ರಮ. ಶ್ರೀಯುತ ವಿಶ್ವನಾಥ ಮಿತ್ತಡ ದಂಪತಿಗಳನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ನಮ್ಮ ಪದಾಧಿಕಾರಿಗಳಲ್ಲಿ ಕೇಳಿಕೊಳ್ಳುತ್ತಾ ಸಮ್ಮಾನ ಪೀಠವನ್ನು ಕಾರ್ಯಕರ್ತರು ಸಂಯೋಜನೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾರಾಯಣ ತೋಟ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಾರಾಯಣ ಕುಲಾಲ್ ತೋಟ,
ಶ್ರೀಯುತ ವಿಶ್ವನಾಥ ಮಿತ್ತಡ ಇವರ ಪರಿಚಯವನ್ನು ಶ್ರೀಮತಿ ನಯನಾ ಪಾರ್ಥ ಇವರು ಸಮ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ದುರ್ಗಾಪುರ ಕಿನ್ಯ 55ನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷ ಹಿರಿಯ ಸದಸ್ಯ ಶ್ರೀ ವಿಶ್ವನಾಥ್ ಮಿತ್ತಡ ಇವರಿಗೆ ಅರ್ಪಿಸುವ ಸಮ್ಮಾನ ಪತ್ರ. ಗೌರವಾನ್ವಿತರೇ, ಕಿನ್ಯ ಕನಕಮುಗೇರಿನ ದಿವಂಗತ ಧೂಮ ಪೂಜಾರಿ ಶ್ರೀಮತಿ ಲಕ್ಷ್ಮೀ ದಂಪತಿಗಳ 5 ಮಕ್ಕಳಲ್ಲಿ ಹಿರಿಯರಾಗಿ ಜನಿಸಿ ದ್ವಿತೀಯ PUCಯವರೆಗೆ ವಿದ್ಯಾಭ್ಯಾಸ ಪಡೆದು 5 ಮಕ್ಕಳಲ್ಲಿ ಹಿರಿಯರಾಗಿ ಜನಿಸಿ ದ್ವಿತೀಯ PUCವರೆಗೆ ವಿದ್ಯಾಭ್ಯಾಸ ಪಡೆದು ನಮ್ಮ ಯಕ್ಷಗಾನ ಸಂಘದ ನಿಕಟ ಸಂಪರ್ಕ ಪಡೆದು ಬೆಳೆದಿರಿ. ಯಕ್ಷಗಾನದಲ್ಲಿ ಅಭಿರುಚಿ ಪಡೆದು ಸಂಘದ ಸದಸ್ಯರಾಗಿ ಮುಂದುವರಿದರು. KSRTCಯಲ್ಲಿ ಚಾಲಕ ವೃತ್ತಿಯನ್ನು ಪಡೆದು 1987ರಿಂದ 2016ರವರೆಗೆ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದಿರಿ. ಯಕ್ಷಗಾನ ಸಂಘದ ಸಕ್ರಿಯ ಕಾರ್ಯಕರ್ತರಾಗಿ ಸದಸ್ಯರಾಗಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿ ಯಕ್ಷಗಾನ ಯುವಕ ಮಂಡಲದ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದೀರಿ. ಶ್ರೀಮತಿ ಗೀತಾರವರನ್ನು ಧರ್ಮಪತ್ನಿಯಾಗಿ ಪಡೆದು 2 ಗಂಡು ಮಕ್ಕಳ ಸುಖಿ ದಾಂಪತ್ಯ ತಮ್ಮದು. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಹಿರಿಯ ಸದಸ್ಯರಾಗಿ ತಾವು ಮಾಡಿದ ಸೇವೆಯನ್ನು ಗುರುತಿಸಿ ತಮ್ಮ ಮುಂದಿನ ಬದುಕು ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಅನುಗ್ರಹದಿಂದ ಸದಾ ಸುಖ ಶಾಂತಿ ನೆಮ್ಮದಿ ಸನ್ಮಂಗಲದಿಂದ ಕೂಡಿರಲಿ ಎಂದು ಹಾರೈಸುತ್ತೇವೆ. ದಿನಾಂಕ 8/2/2025 ಶನಿವಾರ. ಸ್ಥಳ ದುರ್ಗಾ ಪರಮೇಶ್ವರಿ ಕಿನ್ಯ. ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ ದುರ್ಗಾಪುರ ಕಿನ್ಯ. ವಂದನೆಗಳು ಶ್ರೀಮತಿ ನಯನಾ ಪಾರ್ಥ. ಇದೀಗ ಶ್ರೀಯುತ ನಾರಾಯಣ್ ಕುಳಾಲ್ ತೋಟ ಇವರ ಸಮ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ಶ್ರೀಮತಿ ರೇವತಿ ಉದಯ್. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಕಿನ್ಯ ದುರ್ಗಾಪುರ ಕಿನ್ಯ 55ನೇ ವಾರ್ಷಿಕೋತ್ಸವ ಶುಭ ಸಂದರ್ಭದಲ್ಲಿ ಸಂಘದ ಹಿರಿಯ ಸದಸ್ಯ ನಾರಾಯಣ ತೋಟ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೇ, ತಲಪಾಡಿ ದೇವಿಪುರದ ದಿವಂಗತ ಮದನಮೂಲ್ಯ ಶ್ರೀಮತಿ ಜಯಂತಿ ದಂಪತಿಗಳ 6 ಮಕ್ಕಳಲ್ಲಿ ಹಿರಿಯ ಸುಪುತ್ರರಾಗಿ ಜನಿಸಿದಿರಿ. ಪಡೆದ ವಿದ್ಯಾಭ್ಯಾಸ 3ನೇ ತರಗತಿಯಾದರೂ ಲೋಕಾನುಭವದ ಪಾಠ ಪಡೆದು ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನ ಮಡಿಲಲ್ಲಿ ಬೆಳೆದವರು ತಾವು. ವೃತ್ತಿ ಬದುಕು ಎನ್ನುವುದು ಶ್ರಮದ ಹಾದಿಯಾದರೂ ಕಲಾಸಕ್ತಿಯನ್ನು ಪಡೆದು ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘದ ಸಕ್ರಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದವರು ತಾವು. ಸಂಘದ ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ಶ್ರುತಿವಾದಕರಾಗಿ ಹೆಚ್ಚಿನ ಆಟಕೂಟಗಳಲ್ಲಿ ತಾವು ಸಲ್ಲಿಸಿದ ಅನುಪಮ ಸೇವೆ ಎಂದಿಗೂ ಸ್ಮರಣೀಯ. ಪ್ರಸ್ತುತ ಕಳೆದ 10 ವರ್ಷಗಳಿಂದ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವೃತ್ತಿ ಸೇವೆಯಲ್ಲಿ ನಿರತರಾಗಿರುವ ತಾವು ಶ್ರೀಮತಿ ಚಂದ್ರಾತಿ ಅವರನ್ನು ಬಾಲ ಸಂಗಾತಿಯಾಗಿ ಪಡೆದು 1 ಹೆಣ್ಣು 2 ಗಂಡು ಸೇರಿದಂತೆ 3 ಮಕ್ಕಳನ್ನು ಪಡೆದ ಸಂತೃಪ್ತ ಬದುಕು ತಮ್ಮದು. ಸರಿಸುಮಾರು 25 ವರ್ಷಗಳಿಗೂ ಹೆಚ್ಚು ಕಾಲ ಯಕ್ಷಗಾನ ಸಂಘದ ಕಲಾ ಕಾರ್ಯಕ್ರಮಗಳಲ್ಲಿ ತಾವು ಸಲ್ಲಿಸಿದ ಅನುಪಮ ಸೇವೆಯನ್ನು ಗುರುತಿಸಿ ತಮ್ಮ ಮುಂದಿನ ಬದುಕು ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನ ಅನುಗ್ರಹದಿಂದ ಸುಖ ಶಾಂತಿ ನೆಮ್ಮದಿ ಸನ್ಮಂಗಳದಿಂದ ಕೂಡಿರಲಿ ಎಂದು ಹಾರೈಸುತ್ತೇವೆ. ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ದುರ್ಗಾಪುರ ಕಿನ್ಯ. ದಿನಾಂಕ 8/2/2025 ಶನಿವಾರ. ಸ್ಥಳ ದುರ್ಗಾಪುರ ಕಿನ್ಯ. ಆತ್ಮೀಯ ಬಂಧುಗಳೇ, ದೊಡ್ಡ ಸಾಧನೆ ಅಂತಲ್ಲ, ಆದರೆ ನಮ್ಮ ಸಂಘಕ್ಕೆ ಎಷ್ಟು ಸೇವೆ ಸಲ್ಲಿಸಿದ್ದಾರೆ ಅದು ಬಹಳ ಗುರುತರವಾದದ್ದು. ಇಬ್ಬರೂ ಕೂಡ ಯಕ್ಷಗಾನ ಸಂಘಕ್ಕೆ ಸರಿಸುಮಾರು 25-30 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದವರು ಇವತ್ತು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇಬ್ಬರಿಗೂ ನಮ್ಮ ಇಂದಿನ ಸಭಾ ಅಧ್ಯಕ್ಷರು ಎಲ್ಲ ಅತಿಥಿಗಳು ಸೇರಿ ನಮ್ಮ ಗೌರವಾಧ್ಯಕ್ಷರು ಯಕ್ಷಗಾನ ಸಂಘದ ಅಧ್ಯಕ್ಷರು ಎಲ್ಲರೂ ಜೊತೆಯಾಗಿ ಈ ಸಾಧಕರನ್ನು ನಮ್ಮವರನ್ನು ಗುರುತಿಸುವಂತಹ ಅಭಿನಂದಿಸುವಂತಹ ಸನ್ಮಾನಿಸುವಂತಹ ಕಾರ್ಯಕ್ರಮ ಸಭಾಧ್ಯಕ್ಷರು ಎಲ್ಲ ಅತಿಥಿಗಳು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ವಿಶ್ವನಾಥ ಮಿತ್ತಡ ದಂಪತಿಗಳಿಗೆ ಮತ್ತು ಶ್ರೀಯುತ ನಾರಾಯಣ ತೋಟ ಇವರಿಗೂ ಆತ್ಮೀಯತೆಯಿಂದ ಅದೇ ಉತ್ಸಾಹದಿಂದ ಜತೆಗಿರುವಂತಹ ಇಬ್ಬರಿಗೂ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ ಮತ್ತು ಅವರವರು ನಂಬುವ ಎಲ್ಲ ದೈವ ದೇವರುಗಳು ದೀರ್ಘ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ. ಶ್ರೀಯುತ ಪ್ರಮೋದ್ ಉಳ್ಳಾಲ್ ಹಾಗೆ ಶ್ರೀಯುತ ರಕ್ಷಿತ್ ಶೆಟ್ಟಿ ಪಡ್ರೆ ಅವರ ಪರವಾಗಿ ಶ್ರೀಯುತ ಉಮೇಶ್ ಆಚಾರ್ಯ ಅವರ ಶಿಷ್ಯವರ್ಗದವರ ಆ ಒಂದು ಅಭಿನಯವನ್ನು ಕಲೆಯನ್ನು ನೀವು ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ನೋಡಲಿಕ್ಕೆ ಇದ್ದೀರಿ. ಶ್ರೀಯುತ ಉಮೇಶ್ ಆಚಾರ್ಯ ರಕ್ಷಿತ್ ಶೆಟ್ಟಿ ಪಡ್ರೆ ಮಯೂರ ಪ್ರತಿಷ್ಠಾನದ ಪರವಾಗಿ ರಕ್ಷಿತ್ ಶೆಟ್ಟಿ ಪಡ್ರೆಯವರ ಪರವಾಗಿ ಶ್ರೀಯುತ ಉಮೇಶ್ ಆಚಾರ್ಯ ಸಭಾ ಅಧ್ಯಕ್ಷರು ಹಿರಿಯರು ಮೈಂದ ಪೂಜಾರಿಯವರು ಮತ್ತು ಎಲ್ಲ ಅತಿಥಿ ಗಣ್ಯರು ಒಮ್ಮೆ ಜತೆಯಾಗಿ ನಿಲ್ಲಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭರತನಾಟ್ಯ ಕಲಾವಿದರಾಗಿ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಅದೆಷ್ಟೋ ಪ್ರಶಸ್ತಿಗಳು. ಭರತನಾಟ್ಯ ಪ್ರವೀಣರಾಗಿ ಶ್ರೀಯುತ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಹಾಗೆಯೇ ರಕ್ಷಿತ್ ಶೆಟ್ಟಿ ಪಡ್ರೆ ಇಬ್ಬರು ಕೂಡ ಅವರವರ ಒಂದು ರಂಗದಲ್ಲಿ ಅತ್ಯುನ್ನತವಾದಂತಹ ಕಲಾ ಸಾಧನೆಯನ್ನು ಮಾಡಿದವರು. ಅವರ ಶಿಷ್ಯಂದಿರು ಇದೀಗ ವೇದಿಕೆಯಲ್ಲಿ ಪ್ರಮೋದ್ ಉಳ್ಳಾಳ್ರವರ ಶಿಷ್ಯಂದಿರು ಪ್ರದರ್ಶನವನ್ನು ನೀಡಿದ್ದಾರೆ. ಹಾಗೆ ಮುಂದಕ್ಕೆ ರಕ್ಷಿತ್ ಶೆಟ್ಟಿ ಪಡ್ರೆ ಇವರ ಶಿಷ್ಯಂದಿರು ವೇದಿಕೆಯಲ್ಲಿ ಯಕ್ಷಗಾನದ ಪ್ರದರ್ಶನ ನೀಡಲಿಕ್ಕಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಂಘದ ಸದಸ್ಯರ ಮಕ್ಕಳು ಅತ್ಯುನ್ನತ ಅಂಕವನ್ನು ಪಡೆದವರಿಗೆ ಪ್ರತಿಭಾ ಪುರಸ್ಕಾರ. ಮೊದಲಿಗೆ ಕುಮಾರಿ ನಿರೀಕ್ಷಾ ರೇವತಿ ಉದಯ ದಂಪತಿಗಳ ಸುಪುತ್ರಿಯಾಗಿ ಸೈಂಟ್ ಎಲೋಷಿಯಸ್ ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ 91% ಅಂಕವನ್ನು ಪಡೆದು ಉನ್ನತ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅಭಿನಂದನಾ ಗೌರವ ಅವರಿಗೆ ಪ್ರತಿಭಾ ಪುರಸ್ಕಾರ ಗೌರವ. ಕುಮಾರಿ ನಿರೀಕ್ಷಾ ಮುಂದಿನ ವಿದ್ಯಾಭ್ಯಾಸದಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡಲಿ, ನಮ್ಮ ಊರಿಗೆ ಮತ್ತಷ್ಟು ಹೆಮ್ಮೆ ಕೀರ್ತಿಯನ್ನು ತರಲಿ, ಅವರ ಮುಂದಿನ ಬದುಕು ಇನ್ನಷ್ಟು ಉಜ್ವಲವಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಕುಮಾರಿ ಹೇಮಾ ವಂದನೆಗಳು. ಕುಮಾರಿ ನಿರೀಕ್ಷಾ ಅಲ್ಲಿ 88% ಅಂಕ ಪಡೆದು ಉನ್ನತ ದರ್ಜೆಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ. ಕುಮಾರಿ ಹೇಮರವರ ಮುಂದಿನ ಬದುಕು ಇನ್ನಷ್ಟು ಉಜ್ವಲವಾಗಲಿ, ಇನ್ನಷ್ಟು ಒಳ್ಳೆಯ ಅಂಕಗಳೊಂದಿಗೆ ಅವರ ಭವಿಷ್ಯ ಮತ್ತಷ್ಟು ಉಜ್ವಲವಾಗಿ ಅವರು ಅವರ ಪೋಷಕರಿಗೆ, ಊರಿಗೆ, ನಮ್ಮ ಸಂಘಕ್ಕೆ ಮತ್ತಷ್ಟು ಹೆಮ್ಮೆಯನ್ನು ತರಲಿ, ಸಾಧನೆಯೊಂದಿಗೆ ಅವರ ಬದುಕು ಉಜ್ವಲವಾಗಲಿ ಎಂದು ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳೊಂದಿಗೆ ಅವರನ್ನು ವಂದಿಸ್ತಾ ಇದ್ದೇವೆ. ಮುಂದಕ್ಕೆ ಕುಮಾರಿ ಶ್ರಾವ್ಯ ಶ್ರೀಮತಿ ಸೌಮ್ಯ ಚಂದ್ರಶೇಖರ್ ದಂಪತಿಗಳ ಸುಪುತ್ರಿಯಾಗಿ ಸಂತ ಆಗ್ನೆಸ್ ಕಾಲೇಜಿನ ಸೆಕೆಂಡ್ PUCಯಲ್ಲಿ 89% ಅಂಕಗಳೊಂದಿಗೆ ತೇರ್ಗಡೆಯನ್ನು ಹೊಂದಿರುತ್ತಾರೆ. ಮುಂದಿನ ಬದುಕು ಅವರದ್ದು ಮತ್ತಷ್ಟು ಉಜ್ವಲವಾಗಲಿ, ಮುಂದಿನ ಸಾಧನೆಗಳು ಅವರಿಂದ ಮತ್ತಷ್ಟು ಬರಲಿ, ಅವರ ಪೋಷಕರಿಗೆ, ನಮ್ಮ ಊರಿಗೆ, ನಮ್ಮ ಸಂಘಕ್ಕೆ ಮತ್ತಷ್ಟು ಹೆಮ್ಮೆಯನ್ನು ತರಲಿ, ಕೀರ್ತಿಯನ್ನು ತರಲಿ ಎಂದು ಹಾರೈಸ್ತಾ ಅವರಿಗೆ ನಮ್ಮ ಪ್ರತಿಭಾ ಪುರಸ್ಕಾರದ ಅಭಿನಂದನಾ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಕುಮಾರಿ ಶ್ರಾವ್ಯ ನಿಮಗೆ. ಮುಂದಕ್ಕೆ ಸಾಕ್ಷಿತ್ ಯಕ್ಷಗಾನದ ವೇಷದಲ್ಲಿ ನೀವು ಅವರನ್ನು ಕಾಣ್ತಾ ಇದ್ದೀರಿ. ನಮ್ಮ ಪ್ರಸ್ತುತ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮೋಹನ್ ದಾಸ್ ಮತ್ತು ಶ್ರೀಮತಿ ವಿನಿತಾ ದಂಪತಿಗಳ ಸುಪುತ್ರನಾಗಿ ಶಾರದಾ ವಿದ್ಯಾಲಯ ದೇವಿನಗರ ತಲಪಾಡಿ ಇದರಲ್ಲಿ 10ನೇ ತರಗತಿಯಲ್ಲಿ 93% ಅಂಕಗಳೊಂದಿಗೆ ಉನ್ನತ ದರ್ಜೆಯಲ್ಲಿ ಪಾಸಾದಂತಹ ವಿದ್ಯಾರ್ಥಿಯಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿ. ಇದೀಗ ಮುಂದಕ್ಕೆ ಯಕ್ಷಗಾನದಲ್ಲೂ ನೀವು ಅವರ ಪ್ರತಿಭೆಯನ್ನು ನೋಡಲಿಕ್ಕಿದ್ದೀರಿ. ಸಾಕ್ಷಿತಿನ ಮುಂದಿನ ಜೀವನ ಮತ್ತಷ್ಟು ಉಜ್ವಲವಾಗಲಿ, ಮುಂದಕ್ಕೆ ಮತ್ತಷ್ಟು ಉನ್ನತ ಅಂಕಗಳ ಸಾಧನೆ ಸಾಕ್ಷಿಯಿಂದ ಬರಲಿ, ಶ್ರೀದೇವರ ಅನುಗ್ರಹದಿಂದ ಮುಂದಿನ ಬದುಕು ಸುಖಮಯವಾಗಿರಲಿ, ನಮ್ಮ ಸಂಘಕ್ಕೆ, ಊರಿಗೆ, ಹೆತ್ತವರಿಗೆ ಹೆಮ್ಮೆ ತರಲಿ ಎಂದು ಹೇಳುತ್ತಾ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರೇಕ್ಷಾ ಶೆಟ್ಟಿ
ಪ್ರೇಕ್ಷಾ ಶೆಟ್ಟಿ, ಚಿತ್ರ ಮತ್ತು ಪುರಂದರ ಶೆಟ್ಟಿ ದಂಪತಿಗಳ ಸುಪುತ್ರಿಯಾಗಿ ಭಗವತಿ ಪ್ರೌಢಶಾಲೆ, ನಮ್ಮ ಹತ್ತಿರದ ಸೋಮೇಶ್ವರ ಉಚ್ಚಿಲ ಸಂಕೊಳಿಗೆಯ ಭಗವತಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯಾಗಿ 10ನೇ ತರಗತಿಯಲ್ಲಿ 94% ಅಂಕವನ್ನು ಪಡೆದು ಉನ್ನತ ದರ್ಜೆಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ. ಅವರದ್ದು ಸಹ ಮುಂದಿನ ಜೀವನ ಇನ್ನಷ್ಟು ಉಜ್ವಲವಾಗಲಿ, ಮುಂದಕ್ಕೆ ಇನ್ನಷ್ಟು ಉನ್ನತ ಅಂಕಗಳೊಂದಿಗೆ ಅವರಿಗೆ ಸಾಧನೆಯ ಕಿರೀಟ ಬರಲಿ, ನಮ್ಮ ಊರಿಗೆ, ಸಂಘಕ್ಕೆ ಮತ್ತು ಹೆತ್ತವರಿಗೆ ಇನ್ನಷ್ಟು ಕೀರ್ತಿಯನ್ನು ತರಲಿ ಎಂದು ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು. ಕುಮಾರಿ ಪ್ರೇಕ್ಷಾ ಶೆಟ್ಟಿ. ಆತ್ಮೀಯ ಬಂಧುಗಳೇ, ಹಾಗೆ ಈ ಒಂದು 55ನೇ ವಾರ್ಷಿಕೋತ್ಸವ ಸುಗಮವಾಗಿ ನಡೆಯಬೇಕಿದ್ರೆ ಅದಕ್ಕೆ ಬಹಳಷ್ಟು ಮಂದಿಯ ಕೊಡುಗೆ ಇದೆ. ವಿಶೇಷವಾಗಿ ಇವತ್ತಿನ ಅನ್ನದಾನದ ಕೊಡುಗೆಯ ಸೇವೆಯ ಪ್ರಾಯೋಜಕತ್ವವನ್ನು ನೀಡಿದವರು ನಮ್ಮವರೇ ಆಗಿ ಚೈತ್ರಾ ದೇವ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮೊಂದು ಅಭಿನಂದನಾ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಚೈತ್ರಾ ದೇವ್ ಅತ್ಯಂತ ಗೌರವದಿಂದ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ವಾರ್ಷಿಕೋತ್ಸವದ ಅನ್ನದಾನದ ಸೇವೆಯಲ್ಲಿ ನಮಗೆ ಪ್ರಾಯೋಜಕತ್ವವನ್ನು ನೀಡಿ ದೊಡ್ಡ ಮಟ್ಟದ ಸಹಕಾರವನ್ನು ನೀಡಿದ್ದಾರೆ. ಒಂದು ವಾರ್ಷಿಕೋತ್ಸವ ಅಂತ ಹೇಳಿದರೆ ಅದು ಬಹಳಷ್ಟು ಕಠಿಣ ಪರಿಶ್ರಮದ ಕೆಲಸ. ಅಂತಹ ಪರಿಶ್ರಮದ ನಮ್ಮ ಸಾಧನೆಗೆ ಬೆಂಬಲವಾಗಿ ನಿಂತವರು ಶ್ರೀಮತಿ ಚೈತ್ರಾ ದೇವ್. ಇಂತಹ ಕೊಡುಗೆಗಳು ಮತ್ತಷ್ಟು ಸಂಘಕ್ಕೆ ಒದಗಿ ಬರಲಿ. ಅವರಿಗೆ ನಾವು ನಂಬೋ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ ಮತ್ತು ಅವರವರು ನಂಬೋ ದೈವದೇವರು ಇನ್ನಷ್ಟು ಸುಖ, ಶಾಂತಿ, ನೆಮ್ಮದಿ, ಸಂಪತ್ತನ್ನು ಕೊಡಲಿ, ಅನುಗ್ರಹಿಸಲಿ ಎಂದು ಕೇಳಿಕೊಳ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಈ ಸಾಲಿನಲ್ಲಿ ನಡೆಸಿದಂತಹ ಆಟೋಟ ಸ್ಪರ್ಧೆಗಳ ಬಹುಮಾನದ ವರದಿ, ಬಹುಮಾನ ವಿತರಣೆ, ಈ ಬಹುಮಾನದ ವರದಿಯನ್ನು ನೀಡಬೇಕಾಗಿ ಶ್ರೀಯುತ ರಾಮಚಂದ್ರ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ದುರ್ಗಾಪುರ ಕಿನ್ಯ ಇದರ 55ನೇ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆಸಿದ ವಿವಿಧ ಆಟೋಟ ಸ್ಪರ್ಧೆಗಳ ವಿಜೇತರ ವಿವರ. ನರ್ಸರಿ, LKG UKG ವಿಭಾಗ ಚಿರಾಂತ್ 50 ಮೀಟರ್ ಓಟ ಪ್ರಥಮ, ಕಪ್ಪೆಜಿಗಿತ ತೃತೀಯ. ಒಂದು ಸೂಚನೆ, ಮಕ್ಕಳು ಯಕ್ಷಗಾನದ ವೇಷದಲ್ಲಿದ್ದರೆ ಅವರ ಹೆತ್ತವರು ಬಂದು ಆ ಬಹುಮಾನವನ್ನು ಸ್ವೀಕರಿಸಬಹುದು. ಗಮನಿಸಿ, ಮಕ್ಕಳ ಹೆತ್ತವರು, ಮಕ್ಕಳಿಗೆ ಒಂದು ವೇಳೆ ವೇಷದಲ್ಲಿ ಬರಲಿಕ್ಕೆ ಆಗದಿದ್ದರೆ ಮಕ್ಕಳ ಹೆತ್ತವರು ಬಂದು ಆ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ರಿಲೇ ದ್ವಿತೀಯ, ನಿಂಬೆ ಚಮಚ ದ್ವಿತೀಯ. ಚಿರಂತ್ ಶ್ರೀಯುತ ಮಹಿಂದ ಪೂಜಾರಿ ಅವರು ಈ ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಪ್ಪಾಳೆಯೊಂದಿಗೆ ನಮ್ಮ ಮಕ್ಕಳನ್ನು ಅಭಿನಂದಿಸೋಣ. ಆರುಷಿ 50 ಮೀಟರ್ ಓಟ ದ್ವಿತೀಯ, ರಿಲೇ ತೃತೀಯ, ನಿಂಬೆ ಚಮಚ ತೃತೀಯ, ಬಾಲ್ ಪಾಸಿಂಗ್ ದ್ವಿತೀಯ. ಆರುಷಿ ಮಿಶಿಕಾ ಕಪ್ಪೆಜಿಗಿತ ಪ್ರಥಮ, ರಿಲೇ ಪ್ರಥಮ, 50 ಮೀಟರ್ ಓಟ ದ್ವಿತೀಯ, ನಿಂಬೆ ಚಮಚ ಪ್ರಥಮ, ಬಾಲ್ ಪಾಸಿಂಗ್ ತೃತೀಯ. ಗಹನ್ ರಿಲೇ ದ್ವಿತೀಯ. ವಂದನೆಗಳು ಶ್ರೀಯುತ ಮಹಿಂದ ಪೂಜಾರಿ ಅವರಿಗೆ. ತೃತೀಯ, ಮುಂದಿನ ಬಹುಮಾನವನ್ನು 50 ಮೀಟರ್ ಓಟ ತೃತೀಯ. ಗಹನ್ ಅವೇನು ಕೊರಲೆ. ಶ್ರೇಯಾಂಗ್ ನಿಂಬೆ ಚಮಚ ತೃತೀಯ, ಮಧ್ಯ ಶ್ರೇಯಾಂಕ್. ಚಿನ್ಮಯಿ ಕಪ್ಪೆಜಿಗಿತ ದ್ವಿತೀಯ. ಚಿನ್ಮಯಿ. ನಿವ್ಯಶ್ರೀ 50 ಮೀಟರ್ ಓಟ ಪ್ರಥಮ, ರಿಲೇ ತೃತೀಯ. ನಿವ್ಯಶ್ರೀ. ಮಹಿನ್ ರಿಲೇ ಪ್ರಥಮ, ಕಪ್ಪೆಜಿಗಿತ ದ್ವಿತೀಯ, 50 ಮೀಟರ್ ಪ್ರಥಮ.
ಪ್ರೋತ್ಸಾಹಕರ ಬಹುಮಾನ ಹಂಸಿ ಧನ್ವಿ ಸ್ವರ್ಣಿಕಾ. ಹಂಸಿ ಧನ್ವಿ ಸ್ವರ್ಣಿಕಾ. ಒಂದನೇ ಮತ್ತು ಎರಡನೇ ತರಗತಿ ವಿಭಾಗ ಜತಿನ್ 50 ಮೀಟರ್ ಓಟ ಪ್ರಥಮ, 3 ಕಾಲಿನ ಓಟ ಪ್ರಥಮ, ರಿಲೇ ದ್ವಿತೀಯ, ನಿಂಬೆ ಚಮಚ ದ್ವಿತೀಯ. ಅಲ್ಲಿ ಬಹುಮಾನ ಪಡೆದ ಮಕ್ಕಳು ಅಥವಾ ಅವರ ಹೆತ್ತವರು ಆದಷ್ಟು ಬೇಗ ಬಂದು ಸಹಕರಿಸಬೇಕಾಗಿ ವಿಮಾನ್ 50 ಮೀಟರ್ ಓಟ ದ್ವಿತೀಯ, ಕಪ್ಪೆ ಜಿಗಿತ ಪ್ರಥಮ, ನಿಂಬೆ ಚಮಚ ಪ್ರಥಮ. ಜಸ್ವಿಕ್ ಕಪ್ಪೆ ಜಿಗಿತ. ವಂದನೆಗಳು ಪ್ರೇಮಾನಂದ್ ರೈ. ಮುಂದಕ್ಕೆ ಶ್ರೀಮತಿ ಅನುಷಾ ಅಜಿತ್ ಅಡ್ಯಂತಾಯ ಅವರು ಬಹುಮಾನ ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಸ್ವಿಕ್ ಕಪ್ಪೆ ಜಿಗಿತ ತೃತೀಯ, ನಿಂಬೆ ಚಮಚ ದ್ವಿತೀಯ. ಅನ್ವಿತ್ ನಿಂಬೆ ಚಮಚ ತೃತೀಯ, 50 ಮೀಟರ್ ಓಟ ದ್ವಿತೀಯ. ಅನ್ವಿತ್. ಮೂರನೇ ಮತ್ತು 4ನೇ ತರಗತಿ ವಿಭಾಗ ಬಾಲಕಿಯರು ರಿದ್ದಿ 50 ಮೀಟರ್ ಓಟ ಪ್ರಥಮ, 3 ಕಾಲಿನ ಓಟ ದ್ವಿತೀಯ, ರಿಲೇ ಪ್ರಥಮ, ನಿಂಬೆ ಚಮಚ ಪ್ರಥಮ, ಬಾಲ್ ಪಾಸಿಂಗ್ ಪ್ರಥಮ. ನಿಯತಿ 100 ಮೀಟರ್ ಓಟ ದ್ವಿತೀಯ, 3 ಕಾಲಿನ ಓಟ ದ್ವಿತೀಯ, ರಿಲೇ ತೃತೀಯ, ನಿಂಬೆ ಚಮಚ ತೃತೀಯ. ತನ್ವಿ 100 ಮೀಟರ್ ಓಟ ತೃತೀಯ, 3 ಕಾಲಿನ ಓಟ ಪ್ರಥಮ, ರಿಲೇ ತೃತೀಯ. 5ನೇ ಮತ್ತು 6ನೇ ತರಗತಿ ವಿಭಾಗ ಬಾಲಕರ ವಿಭಾಗ ಯಕ್ಷಿತ್ 100 ಮೀಟರ್ ಓಟ ಪ್ರಥಮ, ರಿಲೇ ಪ್ರಥಮ, 3 ಕಾಲಿನ ಓಟ ತೃತೀಯ. ಪ್ರದ್ಯುನ್ 100 ಮೀಟರ್ ಓಟ ತೃತೀಯ, ನಿಂಬೆ ಚಮಚ ಪ್ರಥಮ, 3 ಕಾಲಿನ ಓಟ ದ್ವಿತೀಯ. ಹಿತೇಶ್ 100 ಮೀಟರ್ ಓಟ ದ್ವಿತೀಯ, ರಿಲೇ ದ್ವಿತೀಯ, ನಿಂಬೆ ಚಮಚ ದ್ವಿತೀಯ, 3 ಕಾಲಿನ ಓಟ ತೃತೀಯ. ತನ್ಮಯ್ ರಿಲೇ ತೃತೀಯ, ನಿಂಬೆ ಚಮಚ ತೃತೀಯ. 5ನೇ ಮತ್ತು 6ನೇ ತರಗತಿ ವಿಭಾಗ ಬಾಲಕಿಯರ ವಿಭಾಗ ರಿಷಿಕಾ 100 ಮೀಟರ್ ಪ್ರಥಮ, ರಿಲೇ ತೃತೀಯ, ನಿಂಬೆ ಚಮಚ ತೃತೀಯ, 3 ಕಾಲಿನ ಓಟ ದ್ವಿತೀಯ. ರಿಷಿಕಾ. ಆದ್ಯ 100 ಮೀಟರ್ ಓಟ ದ್ವಿತೀಯ, ರಿಲೇ ಪ್ರಥಮ, 3 ಕಾಲಿನ ಓಟ ಪ್ರಥಮ. ಅನ್ವಿಕಾ 100 ಮೀಟರ್ ಓಟ. ಶ್ರೀಮತಿ ಅನುಷಾ ಅಜಿತ್ ಅಡ್ಯಂತಾಯ ಮುಂದಿನ ಬಹುಮಾನವನ್ನು ಶ್ರೀಯುತ ರಘು ಉಚ್ಚಿಲ್ ನೀಡಬೇಕಾಗಿ ವಿನಂತಿ. ಅನ್ವಿಕಾ 100 ಮೀಟರ್ ಓಟ ತೃತೀಯ, ರಿಲೇ ದ್ವಿತೀಯ, ನಿಂಬೆ ಚಮಚ ಪ್ರಥಮ, 3 ಕಾಲಿನ ಓಟ ಪ್ರಥಮ. ಆರೋಹಿ ನಿಂಬೆ ಚಮಚ ಪ್ರಥಮ, 3 ಕಾಲಿನ ಓಟ ದ್ವಿತೀಯ. 7ನೇ ಮತ್ತು 8ನೇ ತರಗತಿ ಬಾಲಕರ ವಿಭಾಗ ದ್ವಿತೀಕ್ 100 ಮೀಟರ್ ಓಟ ಪ್ರಥಮ, ನಿಂಬೆ ಚಮಚ ದ್ವಿತೀಯ. ಚಿರಾಯು 100 ಮೀಟರ್ ಓಟ ದ್ವಿತೀಯ, ನಿಂಬೆ ಚಮಚ ಪ್ರಥಮ. ಧನ್ವಿತ್ ನಿಂಬೆ ಚಮಚ ತೃತೀಯ, ಬಾಲ್ ಪಾಸಿಂಗ್ ಪ್ರಥಮ. ವಂದನೆಗಳು ಶ್ರೀಯುತ ರಘು ಉಚ್ಚಿಲ್. ಮುಂದಿನ ಬಹುಮಾನವನ್ನು ಶ್ರೀಯುತ ಗುರುರಾಜ್ ಭಟ್ ಕೈರಂಗಳ ಇವರು ನೀಡಬೇಕಾಗಿ ವಿನಂತಿ. 7ನೇ ಮತ್ತು 8ನೇ ತರಗತಿ ಬಾಲಕಿಯರ ವಿಭಾಗ ಯಶ್ವಿ 100 ಮೀಟರ್ ಓಟ ಪ್ರಥಮ, 3 ಕಾಲಿನ ಓಟ ತೃತೀಯ. ಲಿಖಿಶಾ 100 ಮೀಟರ್ ಓಟ ದ್ವಿತೀಯ, ನಿಂಬೆ ಚಮಚ ದ್ವಿತೀಯ, 3 ಕಾಲಿನ ಓಟ ಪ್ರಥಮ.
ಅದಿತಿ 100 ಮೀಟರ್ ಓಟ ತೃತೀಯ, ನಿಂಬೆ ಚಮಚ ಪ್ರಥಮ, 3 ಕಾಲಿನ ಓಟ ಪ್ರಥಮ. ವಂದನೆಗಳು ಶ್ರೀಯುತ ಗುರುರಾಜ್ ಭಟ್. ಮುಂದಿನ ಬಹುಮಾನವನ್ನು ಶ್ರೀಯುತ ಶ್ರೀಧರ್ ಹೆಗ್ಡೆ ಇವರು ನೀಡಬೇಕಾಗಿ ವಿನಂತಿ. ಉಪೇಕ್ಷಾ ನಿಂಬೆ ಚಮಚ ದ್ವಿತೀಯ, 3 ಕಾಲಿನ ಓಟ ದ್ವಿತೀಯ. ಚಾರ್ವಿ ನಿಂಬೆ ಚಮಚ ತೃತೀಯ, 3 ಕಾಲಿನ ಓಟ ತೃತೀಯ. ಒಂಬತ್ತನೇ ತರಗತಿ ಮತ್ತು 10ನೇ ತರಗತಿ ಮತ್ತು PUC ಮಕ್ಕಳ ವಿಭಾಗ. ನವೀನ್ 100 ಮೀಟರ್ ಓಟ ಪ್ರಥಮ, 3 ಕಾಲಿನ ಓಟ ಪ್ರಥಮ. ಅಶ್ವಿತ್ 100 ಮೀಟರ್ ಓಟ ದ್ವಿತೀಯ, 3 ಕಾಲಿನ ಓಟ ಪ್ರಥಮ, ನಿಂಬೆ ಚಮಚ ದ್ವಿತೀಯ, ಬಾಲ್ ಪಾಸಿಂಗ್ ದ್ವಿತೀಯ. ಮನ್ವಿತ್. ವಂದನೆಗಳು ಶ್ರೀಯುತ ಶ್ರೀಧರ್ ಹೆಗ್ಡೆ. ಮುಂದಿನ ಬಹುಮಾನವನ್ನು ಶ್ರೀಯುತ ಕೃಷ್ಣಪ್ಪ ಕಿನ್ಯ ಇವರು ನೀಡಬೇಕಾಗಿ ವಿನಂತಿ. ಮನ್ವಿತ್ 100 ಮೀಟರ್ ಓಟ ತೃತೀಯ, 3 ಕಾಲಿನ ಓಟ ದ್ವಿತೀಯ, ನಿಂಬೆ ಚಮಚ ಪ್ರಥಮ. ಮಹಿಳೆಯರ ಸಾರ್ವಜನಿಕ ವಿಭಾಗ. ಕಾವ್ಯ 100 ಮೀಟರ್ ಓಟ ಪ್ರಥಮ. ಚೈತ್ರ 100 ಮೀಟರ್ ಓಟ ದ್ವಿತೀಯ, ಗುಂಡೆ ಸೆತ ತೃತೀಯ. ನಿರೀಕ್ಷಾ 100 ಮೀಟರ್ ಓಟ ಪ್ರಥಮ, 3 ಕಾಲಿನ ಓಟ ದ್ವಿತೀಯ. ನಯನ ಗುಂಡೆ ಸೆತ ಪ್ರಥಮ, ಸಂಗೀತ ಕುರ್ಚಿ ಪ್ರಥಮ. ವಂದನೆಗಳು ಶ್ರೀಯುತ ಕೃಷ್ಣಪ್ಪ ಕಿನ್ಯ. ಮುಂದಕ್ಕೆ ಶ್ರೀಯುತ ಮೋಹನ್ ದಾಸ್ ಸರ್ ಅವರು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಂಘದ ಅಧ್ಯಕ್ಷರು ಶ್ರೀಯುತ ಮೋಹನ್ ದಾಸ್ ಸರ್. ಭಾರತಿ ಗುಂಡೆ ಸೆತ ದ್ವಿತೀಯ. ಪ್ರಜ್ಞಾ 3 ಕಾಲಿನ ಓಟ ಪ್ರಥಮ. ಶ್ರಾವ್ಯ 3 ಕಾಲಿನ ಓಟ ಪ್ರಥಮ. ಶರ್ಮಿಳಾ 3 ಕಾಲಿನ ಓಟ ದ್ವಿತೀಯ. ರೇವತಿ 3 ಕಾಲಿನ ಓಟ ತೃತೀಯ. ಸರೋಜಾ ಸಂಗೀತ ಕುರ್ಚಿ ದ್ವಿತೀಯ. ಮಧು ಕಿಶನ್ ಸಂಗೀತ ಕುರ್ಚಿ ತೃತೀಯ. ವಂದನೆಗಳು ಶ್ರೀಯುತ ಮೋಹನ್ ದಾಸ್ ಸರ್ ಅವರಿಗೆ. ಮುಂದಕ್ಕೆ ಶ್ರೀಯುತ ರಾಮಯ್ಯ ಕಿಲ್ಲೆ, ನಮ್ಮ ಸಂಘದ ಗೌರವಾಧ್ಯಕ್ಷರು ಶ್ರೀಯುತ ರಾಮಯ್ಯ ಕಿಲ್ಲೆ ಅವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಧು ಕಿಶನ್ ಸಂಗೀತ ಕುರ್ಚಿ ತೃತೀಯ. ಪುರುಷರ ವಿಭಾಗ ಗುಂಡೆ ಸೆತ ಶೈಲೇಶ್ ಪ್ರಥಮ, ಮಾಧವ ದ್ವಿತೀಯ, ಮನೀಶ್ ತೃತೀಯ. ವಂದನೆಗಳು ಶ್ರೀಯುತ ರಾಮಯ್ಯ ಕಿಲ್ಲೆ ಅವರು. ಮುಂದಿನ ಬಹುಮಾನವನ್ನು ನಮ್ಮ ಸಭಾಧ್ಯಕ್ಷತೆ ವಹಿಸಿದಂತಹ ಶ್ರೀಯುತ ವಿನಾಯಕ್ ಬೀಚಿ ಪ್ರಾಂಶುಪಾಲರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗುಂಪು ವಿಭಾಗ ಬಾಲಕರ ಕ್ರಿಕೆಟ್ ಯಕ್ಷಿತ್ ಮತ್ತು ತಂಡ. ದ್ವಿತೀಯ ಅಶ್ವಿತ್ ಮತ್ತು ತಂಡ. ಮಹಿಳೆಯರ ಥ್ರೋಬಾಲ್ ಪ್ರಥಮ ನಯನ ಮತ್ತು ತಂಡ. ದ್ವಿತೀಯ ರೇವತಿ ಮತ್ತು ತಂಡ. ಹಗ್ಗ ಜಗ್ಗಾಟ ಪ್ರಥಮ ನಯನ ಮತ್ತು ತಂಡ. ದ್ವಿತೀಯ ರೇವತಿ ಮತ್ತು ತಂಡ. ಪುರುಷರ ಕ್ರಿಕೆಟ್ ಪ್ರಣೀಶ್ ಮತ್ತು ತಂಡ ಪ್ರಥಮ.
ಧನುಷ್ ಮತ್ತು ತಂಡ ದ್ವಿತೀಯ. ಹಗ್ಗ ಜಗ್ಗಾಟ ವಿಖ್ಯಾತ್ ಮತ್ತು ತಂಡ ಪ್ರಥಮ, ಪ್ರಖ್ಯಾತ್ ಮತ್ತು ತಂಡ ದ್ವಿತೀಯ. ಬಹುಮಾನ ಪಡೆದವರಿಗೂ ಬಹುಮಾನ ವಿತರಿಸಿದವರಿಗೂ ಮತ್ತು ಆಟೋಟದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಭಾ ಕಾರ್ಯಕ್ರಮದ ಒಂದು ಹಂತ ಮುಕ್ತಾಯಗೊಂಡಿದೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇಷ್ಟು ಹೊತ್ತಿನವರೆಗೆ ಈ ಸಭಾ ಕಾರ್ಯಕ್ರಮವನ್ನು ಬಹಳ ಚಂದವಾಗಿ ನಡೆಸಿಕೊಟ್ಟು ನಮ್ಮವರಾಗಿ ನಮ್ಮೊಂದಿಗೆ ನಮಗೆ ಸದಾ ಪ್ರೋತ್ಸಾಹ ನೀಡುತ್ತಿರುವಂತಹ ಶಾರದಾ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜು ದೇವಿನಗರ ತಲಪಾಡಿ ಇಲ್ಲಿಯ ಪ್ರಾಂಶುಪಾಲರು ಶ್ರೀಯುತ ವಿನಾಯಕ್ ಬೀಚಿ ಇವರಿಂದ ಅಧ್ಯಕ್ಷೀಯ ಮಾತುಗಳು. ಕರ ದೌತಪದ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಗ್ರಾಮ ದೇವತೆ ಆದಂತಹ ತಲಪಾಡಿ ದುರ್ಗಾ ಪರಮೇಶ್ವರಿಗೆ ನಮಿಸುತ್ತಾ ಇಂದಿನ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ದುರ್ಗಾಪುರ ಕೀನ್ಯ ಇದರ 55ನೇ ವಾರ್ಷಿಕೋತ್ಸವ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಸಭೆಯಲ್ಲಿ ಇರುವಂಥ ಎಲ್ಲರಿಗೂ ವಂದಿಸುತ್ತಾ, ಯಕ್ಷಗಾನದ ಬಗ್ಗೆ ಅಷ್ಟು ಮಾಹಿತಿ ನಮಗೆ ಅಷ್ಟಿಲ್ಲ. ಆದರೂ ಸಹ ಚಿಕ್ಕವರಿದ್ದಾಗ ಯಕ್ಷಗಾನ ನೋಡಿದ ನೆನಪು ಅಷ್ಟೇ. ಒಂದು 20 ವರ್ಷದ ಹಿಂದೆ ಮಂಗಳೂರು ಬಂದ ನಂತರ, ಯಾಕಂದರೆ ನಮ್ಮ ಕಡೆ ನಾನು ಉತ್ತರ ಕನ್ನಡದವನೇ, ಅಲ್ಲಿ ನಾವು ನೋಡ್ತಾ ಇರೋದು ಬಡಗುತಿಟ್ಟು, ಇಲ್ಲಿ ತೆಂಕುತಿಟ್ಟು. ಅಲ್ಲಿಯ ಗಿರಿಕಿ ಪದ್ಧತಿ ಬೇರೆ, ಇಲ್ಲಿಯ ಗಿರಿಕಿ ಪದ್ಧತಿ ಬೇರೆ, ಆದರೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದು. ಆದರೂ ಸಹ ನಮ್ಮ ಕುಟುಂಬ ಈ ಯಕ್ಷಗಾನ ಏನು ಕಲಾವಿದರಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಕುಟುಂಬ ಹೆಚ್ಚಾಗಿ ಗೊತ್ತಿರ್ಬೋದು. ಕೃಷ್ಣಪ್ಪಣ್ಣ ಅವರಿಗೆಲ್ಲ ಗೊತ್ತಿರ್ಬೋದು. ಜಲವಳ್ಳಿ ವೆಂಕಟೇಶ್ವರಾವ್ ಅವರು, ಪೆರಡೂರು ಮೇಳದ ಜಲವಳ್ಳಿ ವೆಂಕಟೇಶ್ವರಾವ್ ಅವರು ನಮಗೆ ದೂರದ ಸಂಬಂಧಿ. ಅದೇ ರೀತಿ ಅವ್ರ ಮಗ ವಿದ್ಯಾಧರ ಜಲವಳ್ಳಿ ನಮ್ಮ ಮೆಂಬರ್ಸ್ ಅವರು. ಅದರ ಜೊತೆಗೆ ಗುಣವಂತೆಯ ಕೆರೆಮನೆ ಶಂಭು ಹೆಗಡೆ ಅವರು ನನಗೆ ಭಾಳ ಆತ್ಮೀಯರವರು. ಅದೇ ರೀತಿ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು, ಬಳಕೂರು ಕೃಷ್ಣಯಾಜಿಯವರು ಎಲ್ಲ ನಮ್ಮ ನೆರೆಹೊರೆಯವರು. ಹೆಚ್ಚಾಗಿ ಈ ಉತ್ತರ ಕನ್ನಡದಲ್ಲಿ ನಮ್ಮ ಬಡಗುತಿಟ್ಟಿನ ಏನು ಈ ಯಕ್ಷಗಾನದ ದಿಗ್ಗಜರು ಅಂತ ಹೇಳ್ತಿದ್ರು. ಅದಷ್ಟಲ್ಲದೆ ಶ್ರೀ ದುರ್ಗಪ್ಪ ಗುಡಿಗಾರವರು, ಅವರು ಸಹ, ಅವರ ಮಗಳು ಮತ್ತು ನಾನು ಕ್ಲಾಸ್ಮೇಟ್. ದುರ್ಗಪ್ಪ ಗುಡಿಗಾರವರ ಮಗಳು ಮತ್ತು ಸಹ ನನ್ನ ಕ್ಲಾಸ್ಮೇಟು. ಅವರು ಸಹ ಭಟ್ಕಳದಲ್ಲಿ ನಾವು ನಮ್ಮ ತಂದೆ ಜಾಬ್ ಮಾಡ್ತಿರೋ ಅಲ್ಲಿದ್ದಾಗ ನಮ್ಮ ಹತ್ತಿರದಲ್ಲಿದ್ದಂಥವರು. ಹಾಗಾಗಿ ಯಕ್ಷಗಾನದ ಹೆಚ್ಚು ಯಕ್ಷಗಾನ ಆದರೆ ಈ ಯಕ್ಷಗಾನ ಕಲಿಯುವಂಥ ಅವಕಾಶ ಸಿಗಲಿಲ್ಲ. ಆದರೂ ಸಹ ನಮ್ಮ ತಂದೆಯವ್ರ ಜೊತೆಗೆ ಹೋಗಿ ಕೆಲವು ಯಕ್ಷಗಾನ ನೋಡುವಂಥ ಅವಕಾಶ ನಮಗಿತ್ತು. ಅದೇ ರೀತಿ ಈ ಹುಬ್ಬಳ್ಳಿಯ ಏನು ಗಾಂಧಿ ಮೈದಾನ ಇದೆ, ಅಲ್ಲಿ ಈ ಜೋಡಾಟ ಅಂತ ನಡೀತಿತ್ತು. ಆ ಟೈಮಲ್ಲಿ ಕೌರವರಾಗಿ ಪೆರಡೂರು ಮೇಳ, ಪಾಂಡವರಾಗಿ ಸಾಲಿಗ್ರಾಮ ಮೇಳ ಜೊತೆಯಲ್ಲಿ ಬಂದು ಆಡ್ತಿದ್ರು. ಈಗ ದೊಡ್ಡ ದೊಡ್ಡ ಹೀರೋಗಳು ರಿಲೀಸ್ ಮಾಡಿದಂಥ ಪಿಕ್ಚರಿಗೆ ಯಾವ ರೀತಿ ಬ್ಲ್ಯಾಕ್ ಟಿಕೆಟ್ ತೊಗೊಂಡು ಜನ ಹೋಗಿ ನೋಡುವಂಥ ಪರಿಸ್ಥಿತಿ ಇದೆಯೋ, ಆ ಕಾಲದಲ್ಲಿ ನಾನು PG ಮಾಡುವಾಗ 1998ನೇ ಇಸ್ವಿ ಸಮಯದಲ್ಲಿ ಈ ಜೋಡಾಟಕ್ಕೆ ಒಂದು ಟಿಕೆಟ್ ಸಿಕ್ಕೋದು ಸ್ವಲ್ಪ ಕಷ್ಟ ಇತ್ತು, ಅಂಥ ಒಂದು ಸಿಚುವೇಶನ್. ಹಾಗಾಗಿ ಭಾಳ ವರ್ಷದ ಏನು ಗ್ಯಾಪ್ ಆದ ನಂತರ ಮಂಗಳೂರು ಬಂದು ನಾವು ನಮ್ಮ ಪ್ರೊಫೆಷನನ್ನು ಸ್ಟಾರ್ಟ್ ಮಾಡಿದ ನಂತರ ಯಾಕೋ ಮನಸ್ಸಲ್ಲಿತ್ತು ಈ ಯಕ್ಷಗಾನದ ಕಲೆ ನಾವು ನೋಡಿದ್ದೇವೆ, ಆದರೆ ನಮಗೆ ಅದರಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ ಅಥವಾ ಅದನ್ನು ಕಲೀಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು. ಆದರೆ 1 ವರ್ಷದ ಹಿಂದೆ ನಾನು ಈ ಜಾಗದಲ್ಲಿ ಬಂದು ನಾನು ಇಲ್ಲಿ ನಮ್ಮ ಬಾಬಣ್ಣ ಅವರ ಆಶೀರ್ವಾದದ ಪ್ರಕಾರ ನಾನು ಇಲ್ಲಿ ಬಂದು ಉಳಿದ ನಂತರ ಗಂಡ್ಮಕ್ಕಳಾಗಿ ಸಹ ನಮಗೆ ಅದೊಂದು ಕಲೀಲಿಕ್ಕೆ ಸಿಗಲಿಲ್ಲ. ಆದರೆ ಹೆಣ್ಮಕ್ಳಾಗಿ ನನ್ನ ಮಗಳಿಗೆ ಈ ಒಂದು ಯಕ್ಷಗಾನವನ್ನು ಕಲಿಯುವಂಥ ಒಂದು ಅವಕಾಶ ಇಲ್ಲಿ ಬಂದಿದ್ದರಿಂದ ಸಿಕ್ಕಿತ್ತು. ಆಲ್ರೆಡಿ ರೀಸೆಂಟ್ಲಿ ಏನು ಯಕ್ಷ ಒಂದು ನಮ್ಮ ಇವರು ಅಧ್ಯಕ್ಷರಿದ್ದಾರೆ, ಅವರ ಒಂದು ಅಧ್ಯಕ್ಷತೆಯಲ್ಲಿ ಆದಂಥ ಒಂದು ಕಾರ್ಯಕ್ರಮದಲ್ಲಿ ಅವಳಿಗೆ ಅವಕಾಶ ಸಿಕ್ಕಿದೆ. ಅದು ಇವತ್ತು ಸಹ ಅವಳು ಯಕ್ಷಗಾನ ಪರ್ಫಾರ್ಮೆನ್ಸ್ ಅವಳು ಮಾಡ್ತಾ ಇದ್ದಾಳೆ. ಈ ಕಾರ್ಯಕ್ರಮದಲ್ಲಿ ನಾನು ಏನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಅಂತ ಹೇಳಿದರೆ, ಕೆಲವೇ ಮಾತಲ್ಲಿ ಮುಗಿಸ್ತೇನೆ. ಯಾಕಂದರೆ ನಾವು ಟೀಚರ್ಸ್ಗಳು ಬೇಕಾದರೆ 1 ತಾಸು ಮಾತಾಡ್ತೇವೆ, ಬೇಕಾದರೆ 5 ತಾಸು ಮಾತಾಡ್ತೇವೆ. ಶಿಕ್ಷಣ ಸಂಬಂಧಪಟ್ಟದ್ದು ಬೇರೆ, ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಂಬಂಧಪಟ್ಟದ್ದು ಬೇರೆಯೇ ಇರ್ತದೆ. ನಾವು ಹುಟ್ಟಿ ಇಷ್ಟು ದೊಡ್ಡವಾದಂಥ ಹೆಚ್ಚಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿರುವಂಥ ಈ 40 ವರ್ಷದಿಂದ 50
ಅಥವಾ 55 ವರ್ಷದ ಮಧ್ಯದಲ್ಲಿರುವಂಥ ಇರುವಂಥವ್ರಿಗೆ ಹೆಚ್ಚಾಗಿ ಇದು ಮಾಹಿತಿ ಗೊತ್ತಿರ್ಬೋದು. ಯಾಕಂತ ಹೇಳಿದರೆ ನಾವು ನಿಜವಾಗಿ ಲಕ್ಕಿಗಳು. ಯಾಕಂದರೆ ನಾವು ಹುಟ್ಟಿದಾಗಿಂದ ಈ ತನಕ ಬೇಕಾದ ಹೊಸ ಹೊಸ ಆವಿಷ್ಕಾರಗಳನ್ನು, ಹೊಸ ಹೊಸ ವಸ್ತುಗಳನ್ನು ನಾವು ನೋಡಿದ್ದೇವೆ. ಟೆಲಿವಿಷನ್ನಿಂದ ಪ್ರಾರಂಭ ಆಗಿ, ನಾವು ಹುಟ್ಟುವಾಗ ರೇಡಿಯೋ ಆಲ್ರೆಡಿ ಇತ್ತು. ಟೆಲಿವಿಷನ್ನಿಂದ ಪ್ರಾರಂಭವಾಗಿ ಒಂದೇ ಒಂದು ಅಪ್ಡೇಟು VCR, VCP ಅಂತ, ಅಥವಾ ಡಯಲ್ ಮಾಡುವಂಥ ಫೋನ್ಗಳು, ನಂತರ ವೈರ್ಲೆಸ್ ಫೋನ್ಗಳು, ಮೊಬೈಲ್ ಫೋನ್ಗಳು, ಹಾಗೆ ಬಂದು ಈಗ ಸ್ಮಾರ್ಟ್ಫೋನ್ ಬಂದಿದೆ. ಸ್ಮಾರ್ಟ್ಫೋನ್ ಆದ ನಂತರ ಅದರಲ್ಲಿ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ChatGPT, ನಂತರ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಹೀಗೆ ಒಂದೇ ರೀತಿ ನಾವು ಬದಲಾವಣೆ ಕಾಣ್ತಾ ಬರ್ತಾ ಇದ್ದೇವೆ. ಅದನ್ನೆಲ್ಲ ನೋಡುವಂಥ ಭಾಗ್ಯ ನಮಗೆ ಈಗ ಏನು 40ರಿಂದ 55 ವರ್ಷದ ಒಳಗಡೆ ಇದ್ದಾರೆ ಅವರಿಗೆ ಅದನ್ನು ಎಲ್ಲ ನೋಡುವಂಥ ಒಂದು ಭಾಗ್ಯ ಸಿಕ್ಕಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ನಮಗೆ ಈ ಎಲ್ಲ ಏನು ಕಲೆಗಳು ಆಗಿನ ಕಾಲದಲ್ಲಿ ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ಅದನ್ನು ನೋಡಿ ಒಂದು ಎಂಟರ್ಟೈನ್ಮೆಂಟ್ ಆಗುವಂಥ ಒಂದು ಕಾಲ ಇತ್ತು. ಬಟ್ ಈಗ ಹಾಗಲ್ಲ, ಬೆರಳ ತುದಿಯಲ್ಲಿ ಎಂಟರ್ಟೈನ್ಮೆಂಟ್ ಇದೆ. 20 ವರ್ಷ ಹಿಂದೆ ಮಾಡಿದಂಥ ಯಕ್ಷಗಾನವನ್ನು ಈಗ ಸಹ 5 ನಿಮಿಷದಲ್ಲಿ ನೋಡ್ಬೋದು, ಯಾವಾಗಲೂ ಮಾಡಿದಂಥ ನಾಟಕವನ್ನು ಈಗ ನೋಡ್ಬೋದು. ಹಾಗಾಗಿ ಕಲೆಗೆ ಉತ್ತೇಜನ ಸಿಗ್ತಾ ಇದ್ದರೂ ಕೂಡ ಈಗ ಈ ಕಾರ್ಯಕ್ರಮ ಆಗೋ ಜಾಗದಲ್ಲಿ ಜನ ಅಷ್ಟು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಚಿಕ್ಕವರಿದ್ದಾಗ ನೋಡಿದ್ದೇವೆ, ಯಕ್ಷಗಾನ ರಾತ್ರಿ 8 ಅಥವಾ 8ವರೆಗೆ ಸ್ಟಾರ್ಟ್ ಆದರೆ ಮಾರನೇ ದಿವಸ ಬೆಳಿಗ್ಗೆ 7 ಅಥವಾ 8 ಗಂಟೆ ತನಕ ಇರ್ತಿತ್ತು. ಹಾಗೆ ಅದು ಕಂಪ್ರೆಸ್ ಆಗ್ತಾ ಬಂದು ಈಗ 3 ಗಂಟೆ ಯಕ್ಷಗಾನ ಬಂದುಬಿಟ್ಟಿದೆ. ಕೆಲವು ಕಡೆಗೆ 1-1.5 ಗಂಟೆಯಲ್ಲಿ ಸಹ ಯಕ್ಷಗಾನ ಮುಗಿಸ್ತಾ ಇದ್ದಾರೆ. ಕೆಲವು ಕಡೆಗೆ ಅದರಿಂದ ಅತಿರೇಕ ಹೋಗಿ ಯಕ್ಷಗಾನದ ನಾಟ್ಯವನ್ನು ಮಾತ್ರ ಸ್ಟೇಜ್ ಮೇಲೆ ಮಾಡಿ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದರೆ, ಈ ರೀತಿ ಜನ್ರೇಷನ್ ಚೇಂಜ್ ಆಗ್ತಾ ಬಂದಿದೆ. ಬಟ್ ಈಗ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳು ಹಾಗಲ್ಲ. ಅವರು ಎಷ್ಟು ಫಾಸ್ಟ್ ಇದ್ದಾರೆ ಅಂತ ಹೇಳಿದರೆ, ಈಗ ನಾವು ಕೆಲವು ಕಡೆ ನಾವು ಟೀಚರ್ಸ್ ಆಗಿ ನಮ್ಗೆ ಗೊತ್ತಿರ್ತದೆ ಎಲ್ಲೆಲ್ಲಿಂದ ಮಕ್ಕಳಂತಂದು ನಮ್ಮಲ್ಲಿ ಹಾಕ್ತಾರೆ. 90% ಜಾಸ್ತಿ ಪೇರೆಂಟ್ಸ್ಗಳು ಹೇಳೋದಂತ ಹೇಳಿದರೆ, ಮಕ್ಕಳು ಮೊಬೈಲಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಸರ್. ಕಲ್ಚರ್ ಅಥವಾ ಈ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಅದನ್ನು ಏನನ್ನೂ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ನೀವೇನಾದರೂ ಕೊಡಬೇಕಂತ. ಹೆಚ್ಚಾಗಿ ರೆಸಿಡೆನ್ಷಿಯಲ್ ಸ್ಕೂಲ್ ಇರ್ಬೋದು, ನಮ್ಮ PU ಕಾಲೇಜಲ್ಲಿ ಈ ಸಮಸ್ಯೆನ ನಾವು ನೋಡ್ತೇವೆ. ಯಾಕಂತ ಹೇಳಿದರೆ ನಮಗೆ ಪುರ್ಸತ್ತಿಲ್ಲ, ನಿಜವಾಗಿ ಪೇರೆಂಟ್ಸ್ಗಳಿಗೆ ನಮಗೆ ಪುರ್ಸತ್ತಿಲ್ಲ. ನಿಮಗೆ ಹೇಳಿದ್ರದು ಜೋಕ್ ಅನಿಸ್ಬೋದು. ಮೊದಲೆಲ್ಲ ಹಾಡ್ತಾ ಮಕ್ಕಳಿಗೆ ಊಟ ಮಾಡಿಸ್ತಿದ್ರು, ಹಾಡ್ತಾ ಮಲಗಿಸ್ತಿದ್ರು, ಹೊರಗಡೆ ಅಂಗಳಕ್ಕೆ ಕರ್ಕೊಂಡೋಗಿ ಚಂದ್ರನ ತೋರಿಸ್ತಾ ಊಟ ಮಾಡ್ತಿದ್ರು. ಆ ಕಾಲ ಹೋಗಿಬಿಟ್ಟಿದೆ. ಈಗ ಏನಿದ್ರು ಮೊಬೈಲ್ ತೋರಿಸ್ಬಿಟ್ರೆ ಆಯಿತು. TV ಆನ್ ಮಾಡಬೇಕು, ಅದು ಸಹ ಹಳೇದಾಯ್ತು. ಈಗ ಏನಿದ್ರು ಮೊಬೈಲ್ ಕೈಯಲ್ಲಿ ಕೊಟ್ಕೊಳ್ಳಿ, ಮಗು ಏನು ಕೊಟ್ಟರು ಊಟ ಮಾಡ್ತದೆ. ನೀವು ಏನು ಕೊಟ್ಟರು ಅದು ಊಟ ಮಾಡ್ತದೆ. ಇನ್ನೊಂದು ಏನಂತ ಹೇಳಿದರೆ, ನಾವು ಬ್ಯುಸಿ ಇರ್ತೇವೆ. ನಾವು ಬ್ಯುಸಿ ಇದ್ದಾಗ ನಮಗೆ ಕಿರಿಕಿರಿ ಆಗಬಾರ್ದು ಅಂತ ಹೇಳಿ ಮಗಳು ಅಳುವಾಗ ಅಥವಾ ಅವ್ರು ಹಠ ಮಾಡೋ ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಬಿಡ್ತೇವೆ. ಅಲ್ಲಿಗೆ ನಮ್ಮ ಕೆಲಸ ಆಗೋಯ್ತು. ಈ ರೀತಿ ಮಾಡ್ತಾ ಇದ್ದೇವೆ. ಆದರೆ ಅದು ಟ್ರೆಂಡ್ ಹೇಗೆ ಚೇಂಜ್ ಆಗಿದೆ ಅಂದರೆ, ರೀಸೆಂಟ್ಲಿ ನಾನೊಂದು ಎಕ್ಸಿಬಿಷನ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಇಲ್ಲಿ ಆಳ್ವಾಸಲ್ಲಿ. ಅದೊಂದು ಆಳ್ವಾಸ್ ವಿರಾಸತ್ ಕಾರ್ಯಕ್ರಮ ನೋಡಿರ್ಬೋದು. ಅಲ್ಲೆಲ್ಲ ದೊಡ್ಡ ಪೋಸ್ಟರನ್ನು ಹಾಕಿದರು. ಹಾಗೆ ಸಣ್ಣ ಪೋಸ್ಟರ್ಗಳು ಸಹ ಇತ್ತು. ಒಂದು ಸಣ್ಣ ಮಗು ಅಲ್ಲಿ ಹೋಗಿ ಆ ಸಣ್ಣ ಚಿತ್ರ ನೋಡಿದೆ, ಆದರೆ ಚಿತ್ರ ಅವಳಿಗೆ ಕರೆಕ್ಟಾಗಿ ಕಾಣಲಿಲ್ಲ. ಮೊಬೈಲಲ್ಲಿ ನಾವು ಝೂಮ್ ಮಾಡ್ಲಿಕ್ಕೆ ಹೀಗೆ ಮಾಡ್ತೇವಲ್ಲ, ಅವಳು ಆ ಪಿಕ್ಚರ್ ಹತ್ರ ಹೀಗೆ ಮಾಡ್ತಾ ಇದ್ದಾಳೆ, ಅದು ಝೂಮ್ ಆಗಿ ಕಾಣ್ತದ ಅಂತ ಮಾಡ್ತಾ ಇದ್ದಾಳೆ. ಅಂದರೆ ಈಗಿನ ಜನ್ರೇಷನ್ ಎಲ್ಲಿಗೆ ಚೇಂಜ್ ಆಗಿದೆ ಅಂತ ಹೇಳಿದರೆ, ಅವರೊಂದು ಪಿಕ್ಚರನ್ನು ಸಹ ಅವರನ್ನು ಝೂಮ್ ಮಾಡಿ ನೋಡಬೇಕು ಅನ್ನುವಂಥದ್ದೊಂದು ಥಿಂಕಿಂಗ್ ಬಂದಿದೆ. ಇಷ್ಟು ನಾವು ಈ ಬದಲಾವಣೆಗಳು ಬಂದರೂ ಸಹ ಮಕ್ಕಳಲ್ಲಿ ಯಾವುದೇ ರೀತಿಯ ಮಾರಲ್ ವ್ಯಾಲ್ಯೂಗಳು, ಕಲ್ಚರ್ ಈಗ ದಿನದಿಂದ ದಿನಕ್ಕೆ ಸಾಯ್ತಾ ಇದೆ. ಅಂಥ ಸಮಯದಲ್ಲಿ ನಾನು ಈ ಪರಿಸರದಲ್ಲಿ ಬಂದು, ಈಗ ನಾನು ನೋಡಿದ ಕೇವಲ 1 ವರ್ಷ ಮಾತ್ರ. ಇಲ್ಲಿ ಹೇಳಿದ ಪ್ರಕಾರ 55 ವರ್ಷಗಳಿಂದ ಈ ಒಂದು ದುರ್ಗಾಪರಮೇಶ್ವರಿ ಯಕ್ಷಗಾನ ಮಂಡಳಿಯವರು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಕೇವಲ ಯಕ್ಷಗಾನ ಅಷ್ಟೇ ಅಲ್ಲ, ಯಕ್ಷಗಾನದ ಯುವಕ ಸಂಘ ಅಂತ ಹೆಸರಿದ್ರು ಕೂಡ ಈಗ ನಾನು 1 ವರ್ಷದಲ್ಲಿ ನೋಡಿದ ಪ್ರಕಾರ ಎಷ್ಟು ಕಾರ್ಯಕ್ರಮ ಮಾಡಿದರು. ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿರುವಂತಹ ಮಹನೀಯರು, ಮಹಿಳೆಯರು ಅಥವಾ ಯುವಕರಿರ್ಬೋದು, ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಭಾಗವಹಿಸ್ತಾರೆ. ಇಲ್ಲಿ ಆಗುವಂಥ ಭಜನೆ ಕಾರ್ಯಕ್ರಮದ ಪ್ರತಿ ಆದಿತ್ಯವಾರ ಭಜನೆ. ನನ್ನ 2 ಮಕ್ಕಳು ಸಹ ಸಾಯಂಕಾಲ ಆದಿತ್ಯವಾರಕ್ಕೆ ಬರ್ತಾರೆ ಭಜನೆಗೆ, ಅವರು ಖುಷಿಯಲ್ಲಿ ಭಾಗವಹಿಸ್ತಾರೆ. ಅದೇ ಜೊತೆ ಇಲ್ಲಿ ಮಾಡುವಂಥ ಈ ಒಂದು ಸಾಮೂಹಿಕವಾಗಿ ಅವರು ಈ ವರ್ಷ ನವರಾತ್ರಿ ಟೈಮಲ್ಲಿ ಮಾಡಿದಂಥ ಒಂದು ಆಯುಧ ಪೂಜೆ, ಅಂದರೆ ಗಾಡಿ ಪೂಜೆ ಇರ್ಬೋದು, ಅಥವಾ ರೀಸೆಂಟ್ಲಿ ಒಂದು ಯಕ್ಷಗಾನ ಸಂಘದವರು ಮಾಡಿದಂಥ ವಾರ್ಷಿಕ ಕ್ರೀಡಾಕೂಟ ನಾವಿಲ್ಲಿ ನೋಡಿರ್ಬೋದು. ಇಷ್ಟು ಮಕ್ಕಳಿಗೆ ಪ್ರೈಸ್ ಕೊಟ್ಟಿದ್ದಾರೆ ಅವರು. ಅದೇ ರೀತಿ ಇಲ್ಲಿ ಒಂದು ಧರ್ಮಾರ್ಥವಾಗಿ ಜನರಿಗೆ ಕೊಡಲಿಕ್ಕೆ ತಯಾರು ಮಾಡಿದಂಥ ಒಂದು ಮದುವೆ ಹಾಲನ್ನು ನೋಡ್ತಾ ಇದ್ದೇವೆ. ಈ ರೀತಿ ಕೇವಲ ಯಕ್ಷಗಾನಕ್ಕೆ ಸೀಮಿತವಾಗಿಡದೆ ಅದು ಈಗ ಮತ್ತೆ ರೀಸೆಂಟ್ಲಿ ನಾನು ನೋಡಿದ್ದೇನೆ, ಆ ಕಾರ್ಯಕ್ರಮ ನನಗೆ ಬೇರೆ ಕಾರಣಗಳಿಂದ ಹೋಗ್ಲಿಕ್ಕಾಗಲಿಲ್ಲ. ಒಂದು 20 ಕುಟುಂಬಗಳಿಗೆ ಧನ ಸಹಾಯ ಮಾಡಿದಂಥದ್ದು ಯುವ ಶಕ್ತಿಗಳು ಸೇರಿಕೊಂಡು ಈ ಜಾಗದಲ್ಲಿ. ಇಂಥ ಒಂದು ಸಮಾಜಮುಖಿಯಾದಂತಹ ಒಂದು ಅತ್ಯುನ್ನತ ಕಾರ್ಯವನ್ನು ಈ ಸಂಘ ಮಾಡ್ತಾ ಇದೆ. ನಿಜವಾಗಿ ಈಗಿನ ಏನು ಜನ್ರೇಷನ್ ಇದೆ, ಈ ಜನ್ರೇಷನ್ನಿಗೆ ನಾವು ಹೇಳ್ಕೊಡ್ಬೇಕಾದಂಥದ್ದು ಬೇರೆ ಯಾವುದೂ ಅಲ್ಲ,
ನಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನು ನಾವು ಉಳಿಸಬೇಕಾದ್ರೆ ಇಂಥ ಚಟುವಟಿಕೆಗಳು, ಇಂಥ ಧಾರ್ಮಿಕ ಕಾರ್ಯಕ್ರಮಗಳು, ಇಂಥ ಸಾಮಾಜಿಕ ಕಾರ್ಯಕ್ರಮಗಳು ಆಗ್ತಾ ಇರಬೇಕು ಮತ್ತು ನಾವು ಅದರಲ್ಲಿ ಭಾಗವಹಿಸಬೇಕು. ನಾವು ಭಾಗವಹಿಸಿದ್ರೆ ಮಾತ್ರ ಮಕ್ಕಳು ಭಾಗವಹಿಸೋದು. ನಾವು ಗಂಡ ಹೆಂಡತಿ ಅಥವಾ ಮನೇಲಿ ಇದ್ದವ್ರು ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳು ಸಹ ಮೊಬೈಲ್ಗೆ ಬೀಳ್ತಾರೆ. ಅದು ಬಿಟ್ಟು ಅವ್ರ ಜೊತೆಗೆ ನಾವು ಭಜನೆ ಮಾಡುವಂಥದ್ದು. ನಾನು ಮೋಹನ್ ದಾಸ್ ಸರ್ ನೋಡ್ತೇನೆ, ನಮಗೆ ಸಹ ಅಷ್ಟು ಟೈಮ್ ಆಗೋದಿಲ್ಲ. ಎವ್ರಿ ಡೇ ಅವರು ಭಜನೆ ಮಾಡ್ತಾರೆ. ಎವ್ರಿ ಡೇ ಮಕ್ಕಳನ್ನು ಕೂರಿಸ್ಕೊಂಡು ಎವ್ರಿ ಡೇ ಭಜನೆ ಮಾಡ್ತಾರೆ. ಅದಂತ ಹೇಳಿದರೆ ಒಂದು ಕಲ್ಚರ್ ಅನ್ನುವಂಥದ್ದು. ಎಲ್ಲ ಕಡೆಗೆ ಈ ಕಡೆ ದಾರಿಯಲ್ಲಿ ಹೋಗುವಾಗ ಸಹ ಎಷ್ಟೋ ಮನೆಗಳಿಗೆ ಸಾಯಂಕಾಲ ಭಜನೆ ಆಗ್ತಾ ಇರ್ತದೆ. ಇಂಥ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟು ಇಲ್ಲಿ ಏನು ಈ ಪರಿಸರದಲ್ಲಿ ಇರುವಂಥ ಮಕ್ಕಳಿಗೆ ಇಂಥ ಒಂದು ಕಲ್ಚರನ್ನು ಕೊಡುವಂಥ ಪ್ರಯತ್ನ ಈ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ಇದು ಈಗ ನಮ್ಮ ಅಧ್ಯಕ್ಷರಾದಂಥ ಗೌರವ ಅಧ್ಯಕ್ಷರಾದಂಥ ಬಾಬಣ್ಣನವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಇದರ ಅಧ್ಯಕ್ಷರಾದಂಥ ಮೋಹನ್ ದಾಸ್ ಸರ್ ಅವರ ಏನು ಒಂದು ಅಧ್ಯಕ್ಷಸ್ಥಾನೆಯಲ್ಲಿ ಇದೊಂದು ಕಾರ್ಯಕ್ರಮಗಳು ಭಾಳ ಸುಂದರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಈ ವಿಷಯದಲ್ಲಿ ನಾನು ಒಂದು ಮಾತನ್ನು ನಾನು ಸೇರಿಸ್ಲಿಕ್ಕೆ ಇಷ್ಟಪಡ್ತೇನೆ, ಒಂದು ಎಜುಕೇಷನಿಸ್ಟ್ ಆಗಿ. ಯಾಕಂದರೆ ದಿನದಿಂದ ದಿನಕ್ಕೆ ಏನು ನಮ್ಮ ಕಾಲೇಜ್ಗಳಿಗೆ ಮಕ್ಕಳು ಬರ್ತಾ ಇದ್ದಾರೆ, ಕಲ್ಚರ್ಸನ್ನು ಬಿಟ್ಟು ಬರ್ತಾ ಇದ್ದಾರೆ, ಮಾರಲಿಟಿಯನ್ನು ಬಿಟ್ಟು ಬರ್ತಾ ಇದ್ದಾರೆ. ಅದರ ಜೊತೆಗೆ ಮುಖ್ಯವಾಗಿ ಅವರಿಗೆ ಯಾವುದೇ ಒಂದು ಗುರಿ ಇಲ್ಲ. ಯಾಕೆ ಅಂತ ಹೇಳಿದರೆ ಈ ಮೊಬೈಲ್ ಕೈಯಲ್ಲಿ ಬಂದ ನಂತರ ಯಾವಾಗ ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಬೇರೆ ವಿಷಯಗಳನ್ನು ನೋಡಲಿಕ್ಕೆ ಅವರು ಪ್ರಾರಂಭ ಮಾಡ್ತಾರೋ ಹಾಗೆ ಗುರು ಅನ್ನುವಂಥದ್ದು ತಪ್ಪಿಬಿಡ್ತದೆ. ಅಥವಾ ಅವರು ಗುರಿಯನ್ನು ಇಟ್ಕೊಂಡು ಬಂದರೂ ಸಹ ಆ ಗುರಿ ಸಾಧನೆ ಮಾಡುವಷ್ಟು ಶಕ್ತಿ ಅವ್ರ ಹತ್ರ ಉಳಿದಿಲ್ಲ. ಹಾಗಾಗಿ ಪೇರೆಂಟ್ಸ್ಗಳಾಗಿ, ಒಂದು ತಂದೆ ತಾಯಿಗಳಾಗಿ ನೀವೇನು ಮಾಡಬೇಕಂತ ಹೇಳಿದರೆ, ಮಕ್ಕಳು ಏನಾಗಲಿಕ್ಕೆ ಇಷ್ಟಪಡ್ತಾರೆ ಅನ್ನುವಂಥದ್ದು ಸಾಧ್ಯ ಆದಷ್ಟು ಒಂದು 7 ಅಥವಾ 8ನೇ ತರಗತಿಯ ಮೊದಲೇ ಅದನ್ನು ಒಂದು ನೀವು ಡಿಸೈಡ್ ಮಾಡಿ. ಕೆಲವೊಮ್ಮೆ ಮಕ್ಕಳು ಹೇಳ್ತಾರೆ ನಾನು CA ಆಗ್ತೇನೆ ಅಂತ ಹೇಳ್ತಾರೆ, ಕೆಲವು ನಾನು IAS ಆಫೀಸರ್ ಆಗ್ತೇನೆ ಅಂತ ಹೇಳ್ತಾರೆ. ಅವರು ಹೇಳಿದ ಕೂಡಲೇ ನಿನ್ನ ಹತ್ರದ್ದು ಆಗೋದಿಲ್ಲ ಅಥವಾ ನಮ್ಮ ಹತ್ರ ಕೆಪಾಸಿಟಿ ಇಲ್ಲ, ನಿಮಗೆ ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ, ಆ ರೀತಿ ಅವರನ್ನು ನೆಗ್ಲೆಕ್ಟ್ ಮಾಡೋ ಬದಲಿಗೆ ಅವರಿಗೆ ನಿಮ್ಮ ನಾಲೆಜ್ ಪ್ರಕಾರ ಏನಿದೆ, CA ಆಗ್ಬೋದಾ ಇಲ್ಲ, IAS ಆಗ್ಬೋದಿಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನು ಕರೆಕ್ಟ್ ಕೊಡಿ. ಅಥವಾ ನಿಮಗೆ ಗೊತ್ತಿರುವಂಥ ಯಾವುದಾದ್ರೂ IAS ಕ್ಲಿಯರ್ ಮಾಡಿದಂಥ ಆಫೀಸರ್ ಹತ್ರ ಅಥವಾ CA ಹತ್ರ ಕರ್ಕೊಂಡೋಗಿ ಅದರ ಒಳಿತು ಕೆಡುಕುಗಳ ಬಗ್ಗೆ ನೀವು ನೇರವಾಗಿ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡಿ. ಯಾಕಂದರೆ ಈಗ ಜನ್ರೇಷನ್ ಚೇಂಜ್ ಆಗಿದೆ. ಈಗ 5G ಏನು ಅಂತ ಹೇಳ್ತಾರೆ ಆ ಜನ್ರೇಷನಲ್ಲಿ ಇದ್ದಾರೆ. ಹಾಗಾಗಿ ಅವರಿಗೆ ನೀವು ಹೊಡೆದು ಬಡ್ದು ಹೇಳಿ ಅವರಿಗೆ ಅರ್ಥ ಆಗೋದಿಲ್ಲ. ಅವರಿಗೆ ಕೂತ್ಕೊಂಡಿಸಿ ಸಮಾಧಾನವಾಗಿ ಇದು ಸರಿ ಇದು ತಪ್ಪು ಅಂತ ಪ್ರೀತಿಯಿಂದ ಹೇಳಿದ್ರೆ ಮಾತ್ರ ಅರ್ಥ ಮಾಡ್ಕೊಳ್ಳುವಂಥ ಜನ್ರೇಷನ್ ಈಗಾಗಿದೆ. ಹಾಗಾಗಿ ನಾವು ಫೋರ್ಸ್ಫುಲಿ ಏನಾದರೂ ಅವರ ತಲೆ ಮೇಲೆ ಹೇರುವಂಥ ನಾವು ಏನಾದರೂ ಪ್ರಯತ್ನ ಮಾಡಿದರೆ ನಾವು ಅವರ ಭವಿಷ್ಯವನ್ನು ಹಾಳು ಮಾಡಿದಾಗೆ, ಅದರ ಜೊತೆಗೆ ನಮ್ಮ ದುಡ್ಡು ನಮ್ಮ ಸಮಯವನ್ನು ಹಾಳು ಮಾಡಿದಾಗೆ. ಯಾಕಂದರೆ ಒಂದು 2014ನೇ ಇಸ್ವಿಯಲ್ಲಿ ಜಾಸ್ತಿ ಅಲ್ಲ, ಆಲ್ಮೋಸ್ಟ್ ಒಂದು 10 ವರ್ಷಕ್ಕಿಂತ ಜಾಸ್ತಿ ಆಯಿತು. ತಿಪ್ಟೂರಿನ ರಂಗನಾಥ ಸ್ವಾಮಿ ದೇವಸ್ಥಾನದ ಏನು ಒಬ್ಬರು ಮುಖ್ಯ ಅರ್ಚಕರಿದ್ದಾರೆ, ಅವ್ರ ಮಗನನ್ನು ಇಲ್ಲಿ ನಮ್ಮಲ್ಲಿ PUCಗೆ ಅಡ್ಮಿಷನ್ ಮಾಡಿದರು. ಅವನಿಗೆ ಆ್ಯಕ್ಚುಲಿ ಕಾಮರ್ಸ್ ತಗೊಳ್ಳುವಂಥ IQ ಸಹ ಇರಲಿಲ್ಲ, ಅವನಿಗೆ ಆ ಬುದ್ಧಿಶಕ್ತಿ ಇರಲಿಲ್ಲ. ಆದರೂ ಸಹ ಅವರು ಒತ್ತಾಯ ಮಾಡಿದರು. ನಾನು ಕೊಡೋದಿಲ್ಲ ಅಂತ ಹೇಳಿದಾಗ ದಕ್ಷಿಣ ಕನ್ನಡದ ಜಿಲ್ಲಾ BJP ಅಧ್ಯಕ್ಷರ ಮುಖಾಂತರ, ಆಗಿನ ಅಧ್ಯಕ್ಷರ ಮುಖಾಂತರ ಪುರಾಣಿಕ್ ಸರ್ಗೆ ಹೇಳಿಸಿ ಅಡ್ಮಿಷನ್ ಕೊಡಿಸಿದ್ರು. ನಾನು ಅವ್ರಿಗೆ ಹೇಳಿದೆ, ಸರ್ ಕಷ್ಟ ಆಗ್ತದೆ, ಅವನಿಗೆ ಕಾಮರ್ಸ್ ತಗೊಳ್ಳಿಕ್ಕೆ ಸಹ ಆಗೋದಿಲ್ಲ, ಸೈನ್ಸ್ ಕೊಡಬೇಕಂತ. ಮತ್ತು ಅನಿವಾರ್ಯವಾಗಿ ಸೈನ್ಸ್ ಕೊಡಬೇಕಾಯಿತು. ಸೈನ್ಸ್ ಕೊಟ್ಟರು ಸಹ ಆ ಹುಡುಗನಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಟೆಸ್ಟಲ್ಲಿ ಸಹ ಪಾಸ್ ಆಗಲಿಕ್ಕೆ ಅವನಿಗೆ ಆಗಲಿಲ್ಲ, ಅಷ್ಟು ಕಷ್ಟ ಇತ್ತು. ಅಳ್ತಾ ಇದ್ದ, ಪ್ರತಿ ಸಲ ಟೆಸ್ಟ್ ಬರುವಾಗ ಮಾರ್ಕ್ ಬರುವಾಗ ಫೇಲ್ ಆಗ್ತದೆ, ಅಳ್ತಾ ಇದ್ದ. ಒಂದು ದಿವಸ ನಾನು ಕರೆದು ಕೇಳಿದೆ ಅವನಿಗೆ, ನಿನಗಿದು ಆಗೋದಿಲ್ಲ ಆದರೂ ಸಹ ನೀನು ಯಾಕೆ ಸೈನ್ಸನ್ನು ತಗೊಂಡೆ, ನೀನು ಪೇರೆಂಟ್ಸ್ಗೆ ಹೇಳ್ಬೋದಲ್ಲ, ತಂದೆಯವ್ರಿಗೆ ಹೇಳ್ಬೋದಲ್ಲ ಅಂತ. ಆಗ ಅವ್ನು ಹೇಳ್ತಾನೆ, ಇಲ್ಲ ಸರ್ ನನಗೆ ಅಪ್ಪನನ್ನು ದುಃಖಿತ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ಹಾಗೆ ಅವ್ರ ಸಲುವಾಗಿ ನಾನು ಓದ್ತಾ ಇದ್ದೇನೆ ಅಂತ. ಆಗಲಿ ನಾನಾದರೂ ಕನ್ವಿನ್ಸ್ ಮಾಡುವಂಥ ಅವರನ್ನು ಇನ್ನೊಮ್ಮೆ ಕರೆಸಿದೆ. ನೋಡಿ ಕಷ್ಟ ಆಗ್ತಾ ಉಂಟು, ಅಟ್ಲೀಸ್ಟ್ ಫಸ್ಟ್ PUC ಅವನಿಗೆ ನಾವು ಪ್ರಮೋಟ್ ಮಾಡಿ ಕೊಡ್ತೇವೆ, ಸೆಕೆಂಡ್ PUCಗಾದರೂ ಅವನನ್ನು ಕಾಮರ್ಸ್ಗೆ ಹಾಕಿ ಅಂತ ಹೇಳಿದ್ರೆ. ಆಗ ಅವ್ರು ಹೇಳಿದ್ರು, ಇಲ್ಲ ಸರ್ ಪ್ರೆಸ್ಟೇಜ್ ಪ್ರಶ್ನೆ, ನನ್ನ ಅಣ್ಣ US ಅಲ್ಲಿ ಡಾಕ್ಟರ್ ಇದ್ದಾಳೆ, ನನ್ನ ಅಕ್ಕನ ಮಗ ಅಮೇರಿಕಾದಲ್ಲಿ ಅವನು ಡಾಕ್ಟರ್ ಆಗಿದ್ದಾನೆ, ಯಾವ ಕಾರಣಕ್ಕೂ ಅವನು ಡಾಕ್ಟ್ರೇ ಆಗಬೇಕು, ಅವನನ್ನು ಡಾಕ್ಟ್ರೇ ಮಾಡಬೇಕು ನಾನು ಅಂತ. ಆ ರೀತಿ ವಿಷಯ ಹೇಳಿದಾಗ ನಮ್ಮ ಹತ್ರ ಬೇರೆ ದಾರಿ ಇರಲಿಲ್ಲ. ಹೇಗೋ ಅವನು ಫಸ್ಟ್ PUCಯಲ್ಲಿ ನಾವು ಅವನ್ನ ಪ್ರಮೋಟ್ ಮಾಡಿದರು. ಇಷ್ಟು ವರ್ಷದಿಂದ ನಾವು 100% ರಿಸಲ್ಟ್ ತೊಗೊಂಡು ಬಂದವರು, ಈ ಸಲ ನಮಗೆ ಗ್ಯಾರಂಟಿ ಇತ್ತು ಈ ಸಲ 100% ರಿಸಲ್ಟ್ ನಮಗೆ ಹೋಗ್ತದೆ ಅಂತ. ನಮ್ಮ ಅಡ್ಮಿನಿಸ್ಟ್ರೇಟರ್ ವಿವೇಕ್ ತಂತ್ರಿಗಳು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಹರಕೆ ಹೊತ್ತು ಬಂದರು, ಹೇಗಾದರೂ ಮಾಡಿ ಆ ಒಬ್ಬ ಹುಡುಗನನ್ನು ಪಾಸ್ ಮಾಡಿ ದೇವ್ರಿ ಅಂತ ಹೇಳಿ. ದೇವರ ಆಶೀರ್ವಾದನೋ ಅಥವಾ ನಮ್ಮ ಏನು ಹಾರೈಕೆನೋ ಅಥವಾ ಅವನ ಏನು ಒಂದು ನಸೀಬ್ ಒಳ್ಳೆಯಿತು ಅಥವಾ ಸ್ಟಾರ್ ಒಳ್ಳೆಯಿತು ಗೊತ್ತಿಲ್ಲ, ಅಂತೂ ಅವನು ಒಂದು ಸೆಕೆಂಡ್ ಕ್ಲಾಸಲ್ಲಿ ಸೆಕೆಂಡ್ PUCಯನ್ನು ಪಾಸ್ ಮಾಡಿ ನಮ್ದು 100% ರಿಸಲ್ಟ್ ತರ್ತಾನೆ. ಅಲ್ಲಿಗೆ ಮುಗಿಲಿಲ್ಲ.
ಅವನನ್ನು ನೀಟ್ಗೆ ಸೇರಿಸ್ಬೇಕಂತ ಪ್ರಯತ್ನ ಮಾಡಿದವರಿಗೆ, ಯಾಕಂದರೆ ಪಾಸ್ ಆದ್ದೇ ಕಷ್ಟದಲ್ಲಿ ನೀಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ, ಸಾಧ್ಯ ಆಗಲಿಲ್ಲ. ಅವ್ನು ನೀಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತು 15 ಲಕ್ಷ ರೂಪಾಯಿ ಡೊನೇಷನನ್ನು ಕೊಟ್ಟು ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವನನ್ನು ಎಲೆಕ್ಟ್ರಿಕ್ ಆ್ಯಂಡ್ ಕಮ್ಯುನಿಕೇಷನ್ಗೆ ಇಂಜಿನಿಯರಿಂಗ್ ಅವರು ಸೇರಿಸ್ತಾರೆ. ಅಲ್ಲಿ ಸಹ ಅವನು ತಂದೆಗೆ ಬೇಜಾರಾಗಬಾರ್ದು ಅಂತ. ಯಾಕಂದರೆ ನನ್ನ ಹತ್ರ ಬಂದು ಕೇಳಿದಾಗ ನಾನು ಅವನ ಹತ್ರ ಕೇಳಿದ್ದೆ, ನಿನಗೆ ಮತ್ತೆ ಏನಾಗಲಿಕ್ಕೆ ಇಷ್ಟ ಅಂತ. ಆಗ ಅವನು ಹೇಳಿದ್ದ, ಸರ್ ಐ ವಾಂಟ್ ಟು ಡೂ ಕಲಿನರಿ ಆರ್ಟ್ಸ್ ಅಂತ. ಕಲಿನರಿ ಆರ್ಟ್ಸ್ ಅಂದರೆ ಕನ್ನಡದಲ್ಲಿ ಪಾಕಶಾಸ್ತ್ರ. ಈ ನಮ್ಮ ಮಣಿಪಾಲದಲ್ಲೆಲ್ಲ ಪಾಕಶಾಸ್ತ್ರ ಅಂತ ಇದೆ, ಹೋಟೆಲ್ ಮ್ಯಾನೇಜ್ಮೆಂಟು. ಅವರ ಪೇರೆಂಟ್ಸ್ ಹತ್ರ ನಾನು ಹೇಳಿದಾಗ ಅವ್ರು ಹೇಳಿದರು, ಏನು ಸರ್ ನಾನು ಮಗನನ್ನು ಡಾಕ್ಟರ್ ಮಾಡಬೇಕಂತ ಮಾಡಿ ನೀವೇನು ಅಡುಗೆ ಭಟ್ಟ ಮಾಡಬೇಕಂತ ಇದ್ದೀರಾ ಅಂತ. ಅವನಿಗೆ ಅಡುಗೆ ಭಟ್ಟ ಆಗಬೇಕಂತ ಇದ್ದೇನೆ ಅಂತ. ಅಂದರೆ ಅದನ್ನು ಅವರು ಪ್ರೆಸ್ಟೇಜ್ ಆಗಿ ತಗೊಂಡ್ರು. ಕೊನೆಗೆ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿನ ಫಸ್ಟ್ ಇಯರಲ್ಲಿ 13ಕ್ಕೆ 13 ಸಬ್ಜೆಕ್ಟ್ ಅವನು ಫೇಲ್ ಆದ. ಅಲ್ಲಿ 2ನೇ ಅಟೆಂಪ್ಟಲ್ಲಿ ಸಹ ಫೇಲ್ ಆದ ನಂತರ ಅವರು ಅವನಿಗೆ ಅನ್ಫಿಟ್ ಟು ಬಿಕಮ್ ಇಂಜಿನಿಯರ್ ಅಂತ ಸರ್ಟಿಫಿಕೇಟ್ ಕೊಟ್ಟ ನಂತರ ತಂದೆಗೆ ಜ್ಞಾನೋದಯ ಆಗ್ತದೆ. ಅಲ್ಲಿಗೆ 2 ವರ್ಷ PUC ಸೈನ್ಸ್ ಆಗಿ 2 ವರ್ಷ ಇಂಜಿನಿಯರ್ ಆಗಿ, ಇಲ್ಲಿಯ ಒಂದು 5 ಲಕ್ಷ ಫೀಸು, ಅಲ್ಲಿ ಒಂದು 15 30 ಲಕ್ಷ ಫೀಸು, ಅಂದರೆ ಹತ್ರ 35 ಲಕ್ಷ ರೂಪಾಯಿ ಖರ್ಚು ಮಾಡಿ ವರ್ಷ ಕಳೆದ ನಂತರ ತಂದೆಗೆ ಜ್ಞಾನೋದಯ ಆಗ್ತದೆ. ನಾನು ತಪ್ಪು ಮಾಡಿದೆ, ನನ್ನ ಮಗನ ಕೇಳಿದಾಗೆ ಮಾಡಬೇಕಿತ್ತು ಅಂತ. ಮತ್ತೆ ಅವನನ್ನು ಮಣಿಪಾಲಿಗೆ ಕರ್ಕೊಂಡೋಗಿ ಕಲಿನರಿ ಆರ್ಟ್ಸ್ಗೆ ಅಡ್ಮಿಷನ್ ಮಾಡ್ತಾರೆ. ಅಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಜೊತೆಗೆ ಮಣಿಪಾಲ್ ಕಲಿನರಿ ಆರ್ಟ್ಸಲ್ಲಿ ಡಿಗ್ರಿ ಮುಗಿಸಿ ಈಗ ಆ ಹುಡುಗ ಸಿಂಗಾಪುರದ 7 ಸ್ಟಾರ್ ಹೋಟೆಲಲ್ಲಿ ಹೆಡ್ ಶೆಫ್ ಆಗಿ 3.5 ಲಕ್ಷ ರೂಪಾಯಿ ಸ್ಯಾಲ್ರಿಯನ್ನು ತಗೊಳ್ತಾ ಇದ್ದಾನೆ. ಯಾಕೆ ನಾನು ಈ ಮಾತು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಯಾವಾಗ ನೀವು ನಿಮ್ಮ ಕನಸುಗಳನ್ನು ಮಕ್ಕಳ ಮೇಲೆ ಹೇರಲಿಕ್ಕೆ ಪ್ರಯತ್ನ ಪಡ್ತೀರೋ ಆಗ ಅದರಲ್ಲಿ 90% ಮಕ್ಕಳು ಆ ಸಾಧನೆಯನ್ನು ಮಾಡದೇ ಇರ್ಬೋದು. 10% ಸ್ಟೂಡೆಂಟ್ಗಳು ಏನು ಆ ಸಾಧನೆ ಮಾಡ್ತಾರೋ ಆ ಸಾಧನೆಗಳು ಅವರ ಮನಸ್ಸಿಂದ ಮಾಡಿರೋದಾಗಿರೋದಿಲ್ಲ. ಹಾಗೆ ಅಲ್ಲಿ ಮುಂದೆ ಹೋದ ನಂತರ ಸಹ ಅವರು ಸಕ್ಸಸ್ ಕೊಡಲಿಕ್ಕೆ ಅಲ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮಕ್ಕಳ ಮನಸ್ಸನ್ನು ಅರ್ಥಕೊಳ್ಳಿ. ಆ ಮನಸ್ಸನ್ನು ಅರ್ಥಕೊಂಡು ಅವರಿಗೆ ಯಾವ ರೀತಿ ನೀವು ಅವರಿಗೆ ಹೇಳ್ಕೊಡ್ಲಿಕ್ಕೆ ಆಗ್ತಾ ಆ ರೀತಿ ಹೇಳಿ, ಅಥವಾ ಗುರುಗಳ ಮಾರ್ಗದರ್ಶನ ತಗೊಂಡು ಅವರಿಗೆ ಯಾವ ರೀತಿ ನೀವು ಮಾರ್ಗದರ್ಶನ ಕೊಡ್ಲಿಕ್ಕೆ ಆಗ್ತಾ ಆ ರೀತಿ ಕೊಟ್ಟು ಅವರೇ ಇಚ್ಛೆ ಪ್ರಕಾರ ಮಾಡಬೇಕಂತ ಹೇಳ್ತಾ ಇದ್ದೇನೆ. ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಈ ಒಂದು ದುರ್ಗಾಪರಮೇಶ್ವರಿ ಯಕ್ಷಗಾನ ಸಂಘದಿಂದ ಏನು ಕಾರ್ಯಕ್ರಮ ನಡೀತಾ ಬಂದಿದೆ, ಅದೇ ರೀತಿ ಮುಂದೆ ಬರುವ ದಿನಗಳಲ್ಲಿ ಸಹ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ಆಯೋಜನೆ ಆಗಲಿ. ಆಲ್ರೆಡಿ ಒಬ್ಬರು ಅತಿಥಿಗಳು ಹೇಳಿದಾಗೆ ದಕ್ಷಿಣ ಕನ್ನಡದ ಜಿಲ್ಲಾ ಪ್ರಶಸ್ತಿ ಇದಕ್ಕೆ ಬಂದಿದೆ. ಅದೇ ರೀತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅದೇ ರೀತಿ ಭಾರತ ಸರ್ಕಾರದಿಂದ ಕೊಡುವಂಥ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬರಲಿ. ನಾನು ಮೋಹನ್ ದಾಸ್ ಸರ್ ಇಬ್ಬರು ಸಹ ನಾವು ಎಜುಕೇಷನಿಸ್ಟ್ ಆಗಿ ನಾವು ಈ ಜಾಗದಲ್ಲಿ ಬಂದು ಉಳಿದಿದ್ದೇವೆ. ನಮ್ಮ ಸಹಕಾರ ಸಹ ಮುಂದೆ ಇದೇ ರೀತಿ ಇರ್ತದೆ. ಆ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಬೇಡ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಹೆತ್ತವರು ಕೇಳಲೇಬೇಕಾದಂತಹ ಮಾತುಗಳು, ಅತ್ಯಂತ ಉಪಯುಕ್ತವಾದಂತಹ ಮಾತುಗಳು. ನಮ್ಮ ಮಕ್ಕಳು ಹಾಗಾಗಬೇಕು ಹೀಗಾಗಬೇಕು ಎಲ್ಲರಲ್ಲೂ ಕನಸು ಇರ್ತದೆ, ಆದರೆ ಮಕ್ಕಳ ಕನಸು ಏನು ಎನ್ನುವುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಅಂತ ಹೇಳಿಕೊಳ್ಳುತ್ತಾ, ನಿಮ್ಮ ಸಹಕಾರ ಯಾವತ್ತೂ, ಇಬ್ಬರು ಪ್ರಾಂಶುಪಾಲರು ಇದ್ದೀರಿ, ನಿಮ್ಮ ಸಹಕಾರ ಈ ಸಂಘಕ್ಕೆ ಯಾವತ್ತೂ ಇರಲಿ. ಈ ಸಂಘದ ಮತ್ತಷ್ಟು ಬೆಳವಣಿಗೆಗೆ ನಿಮ್ಮ ಮಾರ್ಗದರ್ಶನ ಸದಾ ಲಭಿಸಲಿ ಎಂದು ಕೇಳಿಕೊಳ್ತಾ ನಿಮ್ಮ ಮಾತಿಗಾಗಿ ವಂದನೆಗಳನ್ನು ಸಲ್ಲಿಸ್ತಾ ಸಭಾ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮ ಮುಕ್ತಾಯ ಆದ ಕೂಡಲೇ ಅಲ್ಲಿ ಅನ್ನ ಸಂತರ್ಪಣೆ ಇದೆ. ಅನ್ನ ಸಂತರ್ಪಣೆ ಮಾಡಿ ನಂತರ ಮತ್ತೆ ಯಥಾಸ್ಥಿತಿಯಲ್ಲಿ ನೀವೆಲ್ಲ ಬಂದು ಕೂತು ಮುಂದಿನ ಯಕ್ಷಗಾನ ಪ್ರದರ್ಶನ, ಅದು ನಮ್ಮ ಮಕ್ಕಳ ಯಕ್ಷಗಾನ ಪ್ರದರ್ಶನ, ಅದನ್ನೆಲ್ಲರೂ ನೋಡಬೇಕಾಗಿ ಕೇಳಿಕೊಳ್ಳುತ್ತಾ ಇದೀಗ ಸಭಾ ಸಂಪ್ರದಾಯದ ವಂದನಾರ್ಪಣೆ ಶ್ರೀಮತಿ ವಿನಿತಾ ಮೋಹನ್ ದಾಸ್ ಇವರಿಂದ. ದುರ್ಗಾಪರಮೇಶ್ವರಿ ಯಕ್ಷಗಾನ ಸಂಘ ರಿಜಿಸ್ಟರ್ಡ್ ದುರ್ಗಾಪುರ ಇದರ 55ನೇ ವಾರ್ಷಿಕೋತ್ಸವದ ಇಂದಿನ ಸುಂದರ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಶ್ರೀ ವಿನಾಯಕ್ ಬಿಜಿ ಪ್ರಾಂಶುಪಾಲರು, ಶಾರದಾ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜು, ದೇವಿನಗರ, ತಲಪಾಡಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ದೀಪ ಪ್ರಜ್ವಲನೆಯನ್ನು ಮಾಡಿದ ಶ್ರೀ ಯಾದವ ಯಾನೆ ಮೈಂದ ಪೂಜಾರಿ, ಮಿತ್ತಡ ಮಲರಾಯ ದೈವದ ಪಾತ್ರಿ ಇವರಿಗೆ ಅನಂತ ಧನ್ಯವಾದಗಳು. ಮುಖ್ಯ ಅತಿಥಿಯಾದ ಶ್ರೀ ಶ್ರೀಧರ್ ಹೆಗ್ಡೆ, ನಿರ್ದೇಶಕರು, ಮಂಗಳೂರು ಪೇಪರ್ ಮಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಇವರಿಗೂ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ಗುರುರಾಜ್ ಭಟ್ ಕೈರಂಗಳ, ಸದಸ್ಯರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇವರಿಗೂ ಕೂಡ ಧನ್ಯವಾದಗಳು. ಶ್ರೀ ಪ್ರೇಮಾನಂದ ರೈ ನೆತ್ತಿಲಕೋಡಿ, ಅಧ್ಯಕ್ಷರು, ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸಮಿತಿ ಕೃಷ್ಣನಗರ ನೆತ್ತಿಲ ಮತ್ತು ಸರ್ಕಾರಿ ಪ್ರೌಢಶಾಲೆ ಕಲ್ಲರಕೋಡಿ ಇದರ SDMCಯ ಸದಸ್ಯರು ಹೌದು. ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮವರೇ ಆದಂತಹ ಶ್ರೀ ಕೃಷ್ಣಪ್ಪ ಕಿನ್ಯ, ಸದಸ್ಯರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.
ಶ್ರೀಮತಿ ಅನುಷಾ ಅಜಿತ್ ಅಡ್ಯಂತ್ಯಾಯ, ವಕೀಲರು, ಮಂಗಳೂರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಶ್ರೀ ರಘು ಉಚ್ಚಿಲ್, ಅಧ್ಯಕ್ಷರು, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸೇವಾ ಸಮಿತಿ ಬೀರಿ. ಇವರಿಗೂ ಎಲ್ಲರ ಪರವಾಗಿ ಅನಂತಾನಂತ ಧನ್ಯವಾದಗಳು. ಇಂದಿನ ವಾರ್ಷಿಕೋತ್ಸವದ ನೃತ್ಯ ರೂಪಕದ ಸಂಯೋಜಕರು ಹಾಗೂ ನಮ್ಮ ನೃತ್ಯ ಗುರುಗಳಾದಂತಹ ಶ್ರೀ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಇವರಿಗೂ ಕೂಡ ಧನ್ಯವಾದಗಳು. ಇಂದಿನ ಯಕ್ಷಗಾನ ಪ್ರದರ್ಶನದ ನಿರ್ದೇಶಕರು ಮತ್ತು ನಮ್ಮ ಯಕ್ಷಗಾನ ಗುರುಗಳಾದ ಶ್ರೀಯುತ ರಕ್ಷಿತ್ ಪಡ್ರೆ ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಅನಂತಾನಂತ ಧನ್ಯವಾದಗಳು. ನಮ್ಮ ಸಂಘದ ಗೌರವಾಧ್ಯಕ್ಷರು, ನಮ್ಮ ಸಂಘಕ್ಕೆ ಸದಾ ಸಲಹೆ ಸೂಚನೆಗಳನ್ನು ನೀಡುತ್ತಿರುವಂತಹ, ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸುತ್ತಿರುವ ಶ್ರೀಯುತ ರಾಮಣ್ಣ ಕಿಲ್ಲೆ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಅಭಿನಂದನೆಗಳನ್ನು ಸ್ವೀಕರಿಸಿದ ವಿಶ್ವನಾಥ ಮಿತ್ತಡ ಹಾಗೂ ನಾರಾಯಣ ಕುಲಾಲ್ ತೋಟ ಹೌಸ್ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಸುಂದರ ಸಭೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಮೋಹನ್ ದಾಸ್ ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಶಾಮ್ಯಾನದ ವ್ಯವಸ್ಥೆಯನ್ನು ಮಾಡಿರುವ ಶ್ರೀ ಸುಕೇಶ್ ಭಂಡಾರಿ ಮತ್ತು ಬಳಗದವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಧ್ವನಿ ವರ್ಧಕವನ್ನು ಒದಗಿಸಿಕೊಟ್ಟ ಚುಮ್ಮಿ ಎಲೆಕ್ಟ್ರಿಕಲ್ಸ್ ಕೊಂಡಾಣ ಇವರಿಗೂ ಕೂಡ ಧನ್ಯವಾದಗಳು. ಹೊಸಕುರಲ್ ಸಮೂಹ ಮಾಧ್ಯಮದ ನಿರ್ದೇಶಕರಾದ ಶ್ರೀ ವಿದ್ಯಾಧರ್ ಶೆಟ್ಟಿ ಹಾಗೂ ಅವರ ತಂಡದವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ದಿನದ ಊಟದ ವ್ಯವಸ್ಥೆಯನ್ನು ಮಾಡಿದ ಶ್ರೀದೇವ್ ಮತ್ತು ಅವರ ಪತ್ನಿ ಶ್ರೀಮತಿ ಚೈತ್ರ ಇವರಿಗೂ ಕೂಡ ಮನದಾಳದ ಧನ್ಯವಾದಗಳು. ನಮ್ಮ ಯಕ್ಷಗಾನದ ಹಾಗೂ ಭರತನಾಟ್ಯದ ಮಕ್ಕಳಿಗೆ ಫಲಾಹಾರದ ವ್ಯವಸ್ಥೆಯನ್ನು ಮಾಡಿದ ಶ್ರೀ ಪಾರ್ಥಸಾರಥಿ ಹಾಗೂ ನಯನ ದಂಪತಿಗಳಿಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರತ್ಯಕ್ಷ ಹಾಗೂ ಪರೋಕ್ಷ ರೀತಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀವತ್ಸ ಸೋಮಯಾಜಿ, ಶ್ರೀ ಲಕ್ಷ್ಮೀನಾರಾಯಣ್ ಹುಲ್ಲಾ. ಚೆಂಡೆಯಲ್ಲಿ ವರುಣ್ ಆಚಾರ್ಯ, ಮಧ್ಯದಲ್ಲಿ ಸುಬ್ರಹ್ಮಣ್ಯ ಚಿತ್ರಾಪುರ, ಚಕ್ರಧಾರದಲ್ಲಿ ಉಮೇಶ್ ಆಚಾರ್ಯ ಹಾಗೂ ಇದೀಗ ಶ್ರೀ ಪೂಜಾ ಆಚಾರ್ಯ,